ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಲೈವ್ ಆಗಿದೆ, ಸ್ಕ್ರೀನ್ ಶೇರ್ ಆಗಿದೆ. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನವಲ್ಲಭ, ಜಯ ಗಿರಿವರಧಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನವಲ್ಲಭ, ಜಯ ಗಿರಿವರಧಾರಿ. ಯಶೋದನಂದನ ಬ್ರಜ ಜನರಂಜನ, ಯಶೋದನಂದನ ಬ್ರಜ ಜನರಂಜನ, ಯಮುನಾ ತೀರಾವನಚಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ, ಗಿರಿವರಧಾರಿ. ಯಶೋದನಂದನ ಬ್ರಜ ಜನರಂಜನ, ಯಮುನಾ ತೀರಾವನಚಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ, ಗಿರಿವರಧಾರಿ. ಯಶೋದನಂದನ ಬ್ರಜ ಜನರಂಜನ, ಯಮುನಾ ತೀರಾವನಚಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನವಲ್ಲಭ, ಗಿರಿವರಧಾರಿ. ಯಶೋದನಂದನ ಬ್ರಜ ಜನರಂಜನ, ಯಶೋದನಂದನ ಬ್ರಜ ಜನರಂಜನ, ಯಮುನಾ ತೀರಾವನಚಾರಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಾ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ, ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ, ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣಿ, ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ.
जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय होम विष्णुपाद परमहंस परिव्राजकाचार्य अष्टोत्तर शत हिज डिवाइन ग्रेस शील प्रभुपाद की जय इस्कॉन फाउंडर पीवीटी फाउंडर शील प्रभुपाद की जय जय होम विष्णुपाद परमहंस परिव्राजकाचार्य अष्टोत्तर शत हिज डिवाइन ग्रेस शील भक्ति सिद्धांत सरस्वती गोस्वामी महाराज की जय अनंत कोटि वैष्णव वृंद की जय नामाचार्य हरिदास की जय प्रेम से बोलो श्री कृष्ण चैतन्य प्रभो नित्यानंद श्री अद्वैत गदाधर श्री वासादि गौर भक्त वृंद श्री राधा कृष्ण गोपीनाथ श्याम कुंड राधा कुंड गिरि गोवर्धन की जय मथुरा वृंदावन धाम की जय नवद्वीप मायापुर धाम की जय द्वारका धाम की जय जगन्नाथ क्षेत्र की जय भक्ति देवी की जय तुलसी देवी की जय गंगा माई की जय यमुना माई की जय श्री हरिनाम संकीर्तन महामहोत्सव की जय श्री राधा गोविंद मंगलारती महामहोत्सव की जय सामवेद भक्त वृंद की जय श्रील प्रभुपाद ट्रांसेंडेंटल बुक डिस्ट्रीब्यूशन की जय निताय गौर प्रेमानंद ऑल ग्लोरीज टू ऑल डिवोटीज ऑल ग्लोरीज टू ऑल डिवोटीज ऑल ग्लोरीज टू गुरु गौरांगा ऑल ग्लोरीज टू श्रील प्रभुपाद की जय हरे कृष्ण ಎಲ್ಲ ಭಕ್ತರಿಗೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ಮಾತಾಜಿ. ಹರೇ ಕೃಷ್ಣ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆಯ ಅಧ್ಯಯನ ತರಗತಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ನಾವು 17ನೇ ಅಧ್ಯಾಯವನ್ನ ನೋಡಲಿದ್ದೇವೆ. ಈ ಅಧ್ಯಾಯದಲ್ಲಿ ಭಗವಾನ್ ಕೃಷ್ಣ ನಮಗೆ ಏನು ಹೇಳಲಿಕ್ಕೆ ಬಯಸಿದ್ದಾನೆ, ಶ್ರೀಲ ಪ್ರಭುಪಾದರು ಇದನ್ನ ಯಾವ ರೀತಿ ತಿಳಿಸುತ್ತಾರೆ ನಮಗೆ, ಅದನ್ನು ನಿಮಗೆ ಯಥಾ ಪ್ರಕಾರವಾಗಿ ತಿಳಿಸುವಂತೆ ಆಗಲಿ ಅಂತ ನಾನು ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥಿಸುತ್ತೇನೆ. ನೀವು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ, ಇದು ನಿಮಗೆ ಅರ್ಥವಾಗುವಂತೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ನಿನ್ನೆ ನಾವು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ. ನಿನ್ನೆ ನಾವು 16ನೇ ಅಧ್ಯಾಯವನ್ನು ನೋಡಿದ್ದೇವೆ. ಈ 16ನೇ ಅಧ್ಯಾಯದ ಹೆಸರನ್ನು ಯಾರಾದ್ರೂ ಹೇಳ್ತೀರಾ? ದೈವಿ ಹಾಗೂ ಅಸುರಿ. ದೈವಿ ರಾಕ್ಷಸ ಯೋಗ. ದೈವಿ ಹಾಗೂ ಅಸುರಿ ಸ್ವಭಾವಗಳು. ಹರೇ ಕೃಷ್ಣ. ಮಾತಾಜಿ. ದೈವಿ ಹಾಗೂ ಆಸುರಿ ಸ್ವಭಾವಗಳು, ದೈವಾಸುರ ಸಂಪದ್ವಿಭಾಗ ಯೋಗ. ಸೊ ಇದರಲ್ಲಿ ದೈವಿ ಮತ್ತು ರಾಕ್ಷಸಿ ಗುಣಗಳನ್ನ ಭಗವಂತ ವರ್ಣಿಸಿದ್ದಾನೆ. ಅದರಲ್ಲಿ 26 ದೈವಿ ಗುಣಗಳು ಮತ್ತು 6 ರಾಕ್ಷಸಿ ಗುಣಗಳು. ರಾಕ್ಷಸಿ ಸ್ವಭಾವವನ್ನು ಕೂಡ ತುಂಬಾ ವಿವರವಾಗಿ ನಮಗೆ ವಿವರಿಸಿದ್ದಾರೆ. ಅದರಲ್ಲಿ ಆಮೇಲೆ ಈ ರೀತಿ ರಾಕ್ಷಸಿ ಸ್ವಭಾವ ಇದ್ದವರು ಅವರ ಚಟುವಟಿಕೆಗಳಿಂದ ಏನು ಫಲಿತಾಂಶ ಉಂಟಾಗತ್ತೆ ಅದನ್ನು ತಿಳಿಸಿದ್ದಾರೆ. ಅದರಲ್ಲಿ ಈಗ ದೈವಿ ಗುಣಗಳನ್ನು ಬೆಳೆಸಿಕೊಂಡರೆ ನಾವು ನಮ್ಮಲ್ಲಿ ದೈವಿ ಸ್ವಭಾವ ಅದನ್ನು ನಾವು ಬೆಳ್ಕೊಂಡ್ರೆ ನಾವು ಭಗವಂತನ ಕಡೆ ಹೋಗ್ಲಿಕ್ಕೆ ಮರಳಿ ದೇವೋತ್ತಮನ ಕಡೆಗೆ ಹೋಗ್ಲಿಕ್ಕೆ ಆಗತ್ತೆ. ಇಲ್ಲಿ ರಾಕ್ಷಸಿ ಸ್ವಭಾವಗಳನ್ನು ಬೆಳೆಸ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ಮತ್ತೆ ಆಸುರಿ ಸ್ವಭಾವದವರನ್ನ ಆ ನರಕ, ಆ ಒಂದು ಕೆಳಗಿನ ಲೋಕಗಳಿಗೆ ದುಃಖಿ ಬಿಡ್ತೇನೆ ಅಂತ ಭಗವಂತ ಹೇಳಿದ್ದಾನೆ ಅಲ್ವಾ. ಸೊ ಮತ್ತೆ ಅವರಿಗೆ ಕೆಳಗಿನ ಅಂದ್ರೆ ಪ್ರಾಣಿ ಜನ್ಮ ಕೂಡ ಸಿಗ್ಬಹುದು. ಸೊ ಇದರಲ್ಲಿ ಉನ್ನತಿ ಅಥವಾ ಅವನತಿ ಆಯ್ಕೆ ನಿಮ್ಮದು ಅಂತ ಭಗವಂತ ಹೇಳಿದ್ದಾನೆ. ಯಾಕೆಂದ್ರೆ ನಮಗೆ ಸ್ವಲ್ಪ ಸ್ವತಂತ್ರ ಕೊಟ್ಟಿದ್ದಾರೆ ಭಗವಂತ, ಅಲ್ಪ ಸ್ವತಂತ್ರ. ಸೊ ಅದರಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕು, ಆಯ್ಕೆ ನಮ್ಮದು.
ಸೊ ಯಾವಾಗ ಇದೆಲ್ಲ ಅಂದರೆ ಒಳ್ಳೆಯ ಟೀಚರ್ಸ್ ಏನು ಮಾಡ್ತಾರೆ, ನಮಗೆ ತಿಳಿಸುತ್ತಾರೆ ಸತ್ಯ ಯಾವುದು, ಯಾವ ರೀತಿ ಅಂತ. ಆಮೇಲೆ ಅದನ್ನು ಆಯ್ಕೆ ಮಾಡೋದು ಬಿಟ್ಟಿದ್ದು ಅವರಿಗೆ, ನಮ್ಮ ಅಂದರೆ ಯಾರು ಶಿಷ್ಯರು ಇರ್ತಾರೆ ಅವರಿಗೆ. ಸೊ ಹಾಗಾಗಿ ನಾವು ನಮಗೆ ಬಿಟ್ಟಿದ್ದು ಅದು ಯಾವ ಥರ ನಾವು ಮುಂದುವರಿಬೇಕು ಅಂತ. ಆದರೆ ನಾವು ಭಗವಂತನ ಲೋಕಕ್ಕೆ ಹೋಗಬೇಕು ಅಂದರೆ ನಾವು ದೈವಿ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಇವತ್ತು ನಾವು ನೋಡಲಿದ್ದೇವೆ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ. ಇದನ್ನು ಶ್ರದ್ಧೆಯ ಪ್ರಭೇದಗಳು ಎಂದು ಕೂಡ ಕರೆಯುತ್ತಾರೆ. ಇದರಲ್ಲಿ 28 ಶ್ಲೋಕಗಳಿವೆ. ಇಲ್ಲಿ ಶ್ರದ್ಧಾತ್ರಯ ಅಂದರೆ 3 ರೀತಿಯ ಶ್ರದ್ಧೆಗಳು. ಶ್ರದ್ಧೆ ಹೇಳೋದು ರಜೋಗುಣ, ಸಾತ್ವಿಕ ಗುಣದಲ್ಲಿ ಶ್ರದ್ಧೆ, ರಜೋಗುಣದಲ್ಲಿ ಶ್ರದ್ಧೆ ಮತ್ತು ತಮೋಗುಣದಲ್ಲಿ ಶ್ರದ್ಧೆ. ಈ ಶ್ರದ್ಧೆ ಹೇಳ್ತಕ್ಕಂಥದ್ದು ಅದು ಗುಣದ ಆಧಾರದ ಮೇಲೆ ಈ ಶ್ರದ್ಧೆ ಇರುತ್ತೆ. ಈಗ ಯಾರಾದ್ರೂ ಹೇಳ್ತೀರಾ ಶ್ರದ್ಧೆ ಅಂದರೆ ಏನು? ಶ್ರದ್ಧೆ ಅಂದ್ರೆ ತಲ್ಲೀನವಾಗಿರುವುದು ಯಾವುದೇ ವಿಷಯದಲ್ಲಿ. ಡಿವೋಷನ್. ಶ್ರದ್ಧೆ ಅಂದರೆ ಇನ್ಯಾರಾದ್ರೂ ಹೇಳ್ತೀರಾ? ಮಾತಾಡಿ. ಶ್ರದ್ಧೆ ಅಂದ್ರೆ ಏನೇ ಒಂದು ಕೆಲಸ ಮಾಡಿದ್ರು ಅದನ್ನ ಕರೆಕ್ಟ್ ಆಗಿ ಮಾಡೋದು. ಅಂದ್ರೆ ಇವಾಗ ಓದ್ತಾ ಇದೀವಿ ಅಂದ್ರೆ ಒಳ್ಳೆ ಮಾರ್ಕ್ಸ್ ತಗೋಬೇಕಂದ್ರೆ ಶ್ರದ್ಧೆಯಿಂದ ಬೆಳಗ್ಗೆ ಎದ್ದು ಓದೋದು, ಹಾಗೆ ಪೂಜೆ ಮಾಡೋವಾಗೂ ಭಕ್ತಿಯಿಂದ ದೇವ್ರಿಗೆ ಮಾಡೋದು, ಆ ತರ. ಶ್ರದ್ಧೆ ಅಂದರೆ ಒಂದು ವಿಶ್ವಾಸ, ಒಂದು ಫೇತ್, ನಂಬಿಕೆ, ವಿಶ್ವಾಸ, ಆ ದೃಢವಾಗಿ ಅದರಲ್ಲೇ ತಲ್ಲೀನಾಗಿರ್ತಕ್ಕಂಥದ್ದು ಮಾತಾಜಿ ಹೇಳಿದರು. ಸೊ ಈಗ ನಾವು ನೋಡೋಣ ಈ ಶ್ರದ್ಧೆಯ ಪ್ರಭೇದ. ಈ 3 ರೀತಿಯ ಶ್ರದ್ಧೆಗಳನ್ನು ಭಗವಂತ ವರ್ಣಿಸುತ್ತಾರೆ. ಇಲ್ಲಿ ನಾವು ಈ ಶ್ರದ್ಧೆಯ ಪ್ರಭೇದಗಳನ್ನು ತಿಳಿದುಕೊಂಡು ನಾವು ಹೇಗೆ ಕೃಷ್ಣನ ಹತ್ರ ಹೋಗೋದು, ಇದನ್ನ ನಮಗೆ ಇಲ್ಲಿ ಕೃಷ್ಣ ಈ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ. ಈಗ ಈ 3 ರೀತಿಯ ಶ್ರದ್ಧೆ, ಸಾತ್ವಿಕ ಶ್ರದ್ಧೆ, ರಜೋಗುಣದ ಶ್ರದ್ಧೆ, ತಮೋಗುಣದಲ್ಲಿ ಶ್ರದ್ಧೆ. ಆದರೆ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾರೆ, ಸದ್ಗುರುವಿನ ಸಹವಾಸವನ್ನು ಪಡೆದು ಅವರ ಮಾರ್ಗದರ್ಶನದಲ್ಲಿ ಶಾಸ್ತ್ರ ಗ್ರಂಥಗಳ ಆದೇಶಕ್ಕೆ ತಕ್ಕಂತೆ ನಾವು ನಡ್ಕೊಂಡ್ರೆ ನಾವು ಈ ಎಲ್ಲ ರಜೋಗುಣ, ತಮೋಗುಣ, ಸತ್ವಗುಣದ ಶ್ರದ್ಧೆಯನ್ನು ಕೂಡ ಮೀರಿ ಶುದ್ಧ ಸತ್ವ ಆ ಗುಣದಲ್ಲಿ ಇರ್ತಕ್ಕಂಥ ಶ್ರದ್ಧೆಗೆ ನಾವು ಬರಬಹುದು. ಆಗ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ನಮಗೆ ಅರ್ಹತೆ ಬರುತ್ತೆ. ಈ ಅಧ್ಯಾಯ ಪ್ರಶ್ನೆಯಿಂದ ಪ್ರಾರಂಭ, ಅರ್ಜುನನ ಪ್ರಶ್ನೆಯಿಂದ ಪ್ರಾರಂಭ. ಏಷ ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಂ ಉತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ, ಈಗ ಧರ್ಮಶಾಸ್ತ್ರಗಳನ್ನ, ತತ್ವಗಳನ್ನ ಅನುಸರಿಸದೇ ಇರ್ತಕ್ಕಂಥವರು ಕೆಲವರು ಇರ್ತಾರೆ. ಅವರ ಧರ್ಮಶಾಸ್ತ್ರದಲ್ಲಿ ಹೇಳಿದ ವಿಚಾರಗಳನ್ನು ಅವರು ಅನುಸರಿಸೋದಿಲ್ಲ. ಆದರೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಅವರು ಪೂಜೆ ಮಾಡ್ತಾರೆ. ಅವರು ಕೂಡ ಶ್ರದ್ಧೆಯಿಂದನೇ ಪೂಜೆ ಮಾಡ್ತಾರೆ. ಅವರ ಅಂದರೆ ಅಂಥವರ ಪರಿಸ್ಥಿತಿ ಏನು ಅಂತ ಕೇಳ್ತಾ ಇದ್ದಾರೆ ಅರ್ಜುನ. ಅಂದರೆ ಅವರು ಸತ್ವಗುಣದವರೇ, ಅವರು ರಜೋಗುಣದವರೇ, ಅವರು ತಮೋಗುಣದವರೇ. ಇಂತಹ ಜನರನ್ನು ಕೂಡ ನಾವು ನೋಡ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮತ್ತೆ. ಹೌದು. ಇಲ್ಲಿ ನಮಗೆ ತುಂಬ ಮುಖ್ಯವಾಗಿದ್ದು ಈಗ ಶ್ರದ್ಧೆಯ ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಅಂದರೆ ಶ್ರದ್ಧೆ ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಈಗ ನಮಗೆ ಭೌತಿಕದಲ್ಲಿ ಕೂಡ ನಾವು ನೋಡಿದರೆ ಶ್ರದ್ಧೆ ಅಂತಂದರೆ, ಈಗ ಒಂದು ವಿದ್ಯಾರ್ಥಿ ಒಬ್ಬ ಶಾಲೆಗೆ ಹೋಗ್ತಾನೆ, ಅಲ್ಲಿ ಹೋದರೂ ಕೂಡ ಅವನು ಶ್ರದ್ಧೆಯಿಂದ ಅವನು ಅಭ್ಯಾಸ ಮಾಡಬೇಕು ಅಲ್ವಾ? ಶಾಲೆಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಶ್ರದ್ಧೆ ಬೇಕು. ಆಮೇಲೆ ಮನೆಯಲ್ಲಿ ಗೃಹಿಣಿ ಅಡುಗೆ ಮಾಡ್ತಾಳೆ, ಆದರೆ ಅಡುಗೆನಲ್ಲೂ ಕೂಡ ಶ್ರದ್ಧೆ ಬೇಕಲ್ವಾ? ಶ್ರದ್ಧೆ ಇಲ್ಲದಿದ್ದರೆ ಅಡುಗೆ ಕೆಟ್ಟು ಹೋಗುತ್ತೆ ಅಲ್ವಾ? ಸೀದು ಹೋಗುತ್ತೆ. ಶ್ರದ್ಧೆ ಬೇಕು. ಶ್ರದ್ಧೆ ಎಲ್ಲದರಲ್ಲೂ ಕೂಡ ಶ್ರದ್ಧೆ ಬೇಕು, ಪ್ರತಿಯೊಂದರಲ್ಲೂ ಶ್ರದ್ಧೆ ಬೇಕು. ಹಾಗೆ ಇಲ್ಲಿ ಭಕ್ತಿಯಲ್ಲೂ ಕೂಡ ನಮಗೆ ಶ್ರದ್ಧೆ ಬೇಕು. ಈ ಶ್ರದ್ಧೆ ಹೇಗಿರಬೇಕು ಅಂತಂದರೆ, ಆ ಶ್ರದ್ಧೆ ಎಲ್ಲಿಂದ ಬರುತ್ತೆ, ಆ ಶ್ರದ್ಧೆ ಯಾಕೆ ಬೇಕು, ಇದನ್ನೆಲ್ಲ ನಾವೀಗ ನೋಡೋಣ. ಅಂದರೆ ಇಲ್ಲಿ ಈ ಶ್ರದ್ಧೆ ಹೇಳೋದು ಹೇಗೆ ಬರುತ್ತೆ ಕೇಳಿದರೆ, ಗುರು ಮತ್ತು ಕೃಷ್ಣನ ಕರುಣೆಯಿಂದ ಬರುತ್ತೆ ಅದು. ಮತ್ತು ಆ ಶ್ರದ್ಧೆ ಹೇಳ್ತಕ್ಕಂಥದ್ದು ಅದು ಈ ಒಂದು ಸಜ್ಜನರ ಸಂಘ, ಸಾಧು ಸಂಘ,
ಸೊ ಈ ಸಾಧು ಸಂಘ, ಭಕ್ತರ ಸಂಘದಲ್ಲಿ ಅದು ಆ ಶ್ರದ್ಧೆ ಬೆಳೆಯುತ್ತೆ. ಶ್ರದ್ಧೆ ಬರೋದು ಗುರುಕೃಷ್ಣ ಕೃಪಾಪಾಯೇ ಭಕ್ತಿಲತಾ ಬೀಜ, ಭಕ್ತಿಯ ಬೀಜ ಶ್ರದ್ಧೆ. ಇದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈ ಶ್ರದ್ಧೆ ಬರ್ತಕ್ಕಂಥದ್ದು ಗುರು ಕೃಷ್ಣ ಕೃಪೆಯಿಂದ ಬರ್ತದೆ, ಆದರೆ ನಮಗೆ ಅದು ಸಾಧು ಸಂಘದಲ್ಲಿ ಅದು ಬೆಳೆಯುತ್ತದೆ. ಹಾಗಾಗಿ ಇಲ್ಲಿ ಸಾಧು ಸಂಘದಲ್ಲಿ ಏನು ಹೇಳ್ತಾರೆ, ಗುರು ಈ ಶಾಸ್ತ್ರ ಎಲ್ಲಿಂದ ಬಂದಿದೆ? ಭಗವಂತನಿಂದ ಆಕಾರ ಈ ಶಾಸ್ತ್ರ ಅಂತಂದ್ರೆ ಇಲ್ಲಿ ಭಗವದ್ಗೀತೆ, ಶ್ರೀಮದ್ ಭಾಗವತಂ, ಮತ್ತೆ ವೇದಗಳು, ಅವೆಲ್ಲ ಶಾಸ್ತ್ರಗಳು. ಈ ಶಾಸ್ತ್ರಗಳು ಏನ್ ಹೇಳುತ್ತೆ ಅದನ್ನ ಗುರುವೇ ಹೇಳ್ತಾರೆ. ಇಲ್ಲಿ ನೋಡಿ, ಸಂಪ್ರದಾಯದಲ್ಲಿ ಬಂದಿರತಕ್ಕಂಥ ಗುರು, ಸಂಪ್ರದಾಯದ ಗುರುವಿಗೆ ಆಕಾರ ಕೃಷ್ಣ. ಗುರು ಏನು ಹೇಳಿದ್ದಾರೆ ಅದನ್ನೇ ಬೇರೆ ಸಾಧುಗಳು ಕೂಡ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ, ಗುರು ಸಾಧು ಶಾಸ್ತ್ರ ತೀನೋಂಕಿ ಏಕಿ ಬಾತ್. ಸೊ ಅದರಿಂದ ಪರಂಪರೆಯಲ್ಲಿ ಬಂದ ಗುರುವಿನ ಮೂಲಕ ನಾವು ಶಾಸ್ತ್ರದಲ್ಲಿ ಏನಿದೆ ಅದನ್ನ ತಿಳ್ಕೊಂಡ್ರೆ ಶಾಸ್ತ್ರದಲ್ಲಿ ನಮಗೆ ಶ್ರದ್ಧೆ ಬರುತ್ತೆ. ಆಮೇಲೆ ಭಗವಂತನಲ್ಲಿ ಶ್ರದ್ಧೆ ಬರುತ್ತೆ. ಶ್ರದ್ಧೆ ಅಂತಂದ್ರೆ ಭಗವಂತನಲ್ಲಿ ಮತ್ತು ಶಾಸ್ತ್ರದಲ್ಲಿ ನಮಗೆ ನಂಬಿಕೆ ಬರುವುದು. ಸೊ ಇಲ್ಲಿ ಅಂಧಶ್ರದ್ಧೆ ಇರಬಾರ್ದು, ನಮಗೆ ಕುರುಡು ನಂಬಿಕೆ ಇರಬಾರ್ದು. ಸೊ ಅದಕ್ಕೆ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಈಗ ಭಗವಾನ್ ಉವಾಚ ನೋಡೋಣ. ಶ್ರೀ ಭಗವಾನ್ ಉವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸ ಸ್ವಭಾವಜ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋ ಅಯಂ ಪುರುಷೋ ಯೋ ಯಚ್ಶ್ರದ್ಧಃ ಸ ಏವ ಸಹ. ಭಗವಂತ ಏನು ಹೇಳ್ತಾನೆ, ನಾವು ಆತ್ಮನು, ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯನ್ನ 3 ವಿಭಾಗ ಮಾಡಬಹುದು. ಮನುಷ್ಯನ ಶ್ರದ್ಧೆ ಯಾವ ತರ ಇರುತ್ತೆ ಅಂದ್ರೆ, ಅವನು ಸಾತ್ವಿಕ ಗುಣದವನಾದರೆ ಸಾತ್ವಿಕ ಶ್ರದ್ಧೆ, ರಜೋಗುಣದವನಾದರೆ ರಾಜಸಿಕ ಶ್ರದ್ಧೆ, ತಮೋ ಗುಣದವನಾದರೆ ತಾಮಸಿಕ ಶ್ರದ್ಧೆ. ಸೊ ಹಾಗಾಗಿ ಇಲ್ಲಿ ನಮಗೆ ಇಲ್ಲಿ ಕೇಳು ಅಂತ ಹೇಳ್ತಾ ಇದ್ದಾರೆ. ಶೃಣು. ಶ್ರೀಮದ್ ಭಗವದ್ಗೀತೆಯಲ್ಲಿ ಅನೇಕ ಬಾರಿ ಭಗವಾನ್ ಕೃಷ್ಣ ನಮಗೆ ಕೇಳು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಯಾವುದೇ ಜ್ಞಾನವನ್ನಾದರೂ ನಾವು ಶ್ರವಣ ಮಾಡಿ ತಿಳ್ಕೊಳ್ಬೇಕು. ಅದರಲ್ಲಿ ಮುಖ್ಯವಾಗಿ ನಮಗೆ ಭಗವಂತ ಶ್ರೀಕೃಷ್ಣ, ಭಗವಂತನನ್ನ ನಮಗೆ ಈ ಭೌತಿಕ ಕಣ್ಣಿಂದ ನೋಡ್ಲಿಕ್ಕಾಗತ್ತಾ? ಆಗಲ್ಲ. ಸೊ ಅದಕ್ಕೆ ನಮಗೆ ಈ ಕಿವಿಯಿಂದ ಕೇಳಿ ತಿಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಅತ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಮಿಂದ್ರಿಯೈ. ನಮ್ಮ ಈ ಭೌತಿಕ ಇಂದ್ರಿಯದಿಂದ ಭಗವಾನ್ ಕೃಷ್ಣ ಅವರು ಶುದ್ಧ ಸತ್ವ ಗುಣದಲ್ಲಿದ್ದಾರೆ. ಸೊ ಹಾಗಾಗಿ ಅವನ್ನ ತಿಳ್ಕೊಳ್ಳಿಕ್ಕೆ ಭೌತಿಕ ಇಂದ್ರಿಯದಿಂದ ಸಾಧ್ಯ ಆಗೋದಿಲ್ಲ, ಕಣ್ಣಿಂದ ನಮ್ಗೆ ನೋಡ್ಲಿಕ್ಕೆ ಆಗಲ್ಲ. ಈಗ ಹೇಳ್ತಾರೆ, ಕೃಷ್ಣನ ನೀವು ಬಗ್ಗೆ ಹೇಳ್ತೀರಿ, ನೀವು ಕೃಷ್ಣನನ್ನು ತೋರಿಸಿ, ನಾನು ತೋರಿಸಿದರೆ ನಂಬುತ್ತೇನೆ, ಈ ತರ ಭಾವನೆ ನಮ್ಮಲ್ಲಿ ಅಲ್ವಾ? ನಾನು ಕಣ್ಣಿಗೆ ಕಂಡ್ರೆ ನಾನು ನಂಬುತ್ತೇನೆ ಅಂತ. ಆದರೆ ಕಣ್ಣಿಗೆ ಕಾಣುವಂತೆ ಆ ಒಂದು ಪರಿಸ್ಥಿತಿ ನಮಗೆ ಇಲ್ಲ, ಯಾಕಂದ್ರೆ ನಾವು ಭೌತಿಕ ತ್ರಿಗುಣದಲ್ಲಿ ಇದ್ದೇವೆ. ಸೊ ಹಾಗಾಗಿ ಭಗವಂತ ಪದೇ ಪದೇ ನಮ್ಗೆ ಹೇಳ್ತಾನೆ, ಕೇಳುವುದರಿಂದ ನಮ್ಮ ಹೃದಯ ಪರಿಶುದ್ಧಿ ಆಗತ್ತೆ. ಸೊ ಆಗ ನಮಗೆ ಭಗವಂತನ ಬಗ್ಗೆ ನಮ್ಮ ಈ ಎಲ್ಲ ರಜೋಗುಣ ತಮೋಗುಣ ಎಲ್ಲ ಹೊರಟು ಹೋದಾಗ ಈ ಸತ್ವಗುಣ ಶುದ್ಧ ಸತ್ವ ಆಗತ್ತೆ. ಆಗ ನಮಗೆ ಆ ಭಗವಂತನ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕೆ ಆಗತ್ತೆ. ಮತ್ತೆ ಏನ್ ಹೇಳ್ತಾರೆ ಇಲ್ಲಿ 3ನೆಯ ಶ್ಲೋಕದ ಅನುವಾದದಲ್ಲಿ, ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗೆ ಅನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಯಾವ ಗುಣದಲ್ಲಿ ಬದುಕಿದ್ದೇವೆ ನಾವು, ಆ ಗುಣದ ಪ್ರಕಾರ ನಮಗೆ ಶ್ರದ್ಧೆ ಬರ್ತಾ ಹೋಗುತ್ತೆ. ಸೊ ಆದ್ದರಿಂದ ಆ ಗುಣದಲ್ಲಿ ಅವನು ಬದುಕಿದ್ದರಿಂದ, ಆ ಗುಣದ ಪ್ರಕಾರ ಶ್ರದ್ಧೆ ಬಂದಿರೋದ್ರಿಂದ ಅವನಿಗೆ ಸತ್ವಗುಣದ ಶ್ರದ್ಧೆ ಅಥವಾ ರಜೋಗುಣದ ಶ್ರದ್ಧೆ ಅಥವಾ ತಮೋಗುಣದ ಶ್ರದ್ಧೆ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಶ್ರದ್ಧೆ ಅಂತಂದ್ರೆ ಈ ಭಕ್ತಿ ಜೀವನ. ಇಲ್ಲಿ ಶ್ರದ್ಧೆ ಹೇಳ್ತಕ್ಕಂಥದ್ದು ಮೊದಲ ಮೆಟ್ಟಿಲು. ಭಕ್ತಿ ಸೇವೆಯಲ್ಲಿ 9 ಹಂತಗಳಿವೆ. ಅಂದ್ರೆ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ ಮತ್ತು ಪ್ರೇಮ. ಸ್ಲೈಡ್ ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಕಾಣಿಸ್ತದೆ ಮಾತಾಡಿ.
ಅಂದ್ರೆ ಕಾಣಿಸ್ತಾ ಇದೆ ಮಾತಾಜಿ. ಸ್ವಲ್ಪ ಸ್ಲೈಡ್ ಶೋ ಎನ್ಲಾರ್ಜ್ ಮಾಡ್ತೇನೆ, ನಿಮ್ಗೆ ಇದರಲ್ಲಿ ಚೆನ್ನಾಗಿ ಕಾಣುತ್ತೆ. ಈ ಚಿತ್ರ ನೋಡಿ, ಶ್ರದ್ಧೆ ಹೇಳಿದು ಇಲ್ಲಿ ನೋಡಿ, ಒಬ್ಬ ವಿದ್ಯಾರ್ಥಿ ಬರೆದಿದ್ದಾನೆ. ಶ್ರದ್ಧೆಯಿಂದ ಇಲ್ಲಿ ತುಂಬಾ ಸುಂದರವಾದ ಅಕ್ಷರಗಳಲ್ಲಿ ಬರೆದಿದ್ದಾನೆ. ಇಲ್ಲಿ ಒಬ್ಬ ವಿದ್ಯಾರ್ಥಿ ನೋಡಿ ಚಿತ್ತು ಕಾಟು ಮಾಡಿದ್ದಾನೆ ಅಲ್ವಾ. ಹೌದು ಮಾತಾಜಿ. ಶ್ರದ್ಧೆ ಹೇಳೋದು ಎಲ್ಲೆಲ್ಲೂ ಬೇಕಾಗತ್ತೆ ಅಂತ ಅದಕ್ಕೆ ತೋರಿಸ್ಲಿಕ್ಕಾಗಿ ಅದನ್ನ ಹಾಕಿದ್ದೇವೆ. ಈಗ ಕಾಡುತ್ತಲ್ಲ ಈ ಚಿತ್ರ ನಿಮಗೆ? ಹರೇ ಕೃಷ್ಣ. ಹೌದು ಹೌದು ಮಾತಾಜಿ. ಹಾ, ಇಲ್ಲಿ ಶ್ರದ್ಧೆ ಅಂದ್ರೆ ಮೊಟ್ಟ ಮೊದಲು ಭಗವಂತನ ಬಗ್ಗೆ ನಮಗೆ ಶ್ರದ್ಧೆ ಬರಬೇಕಾಗತ್ತೆ. ಶಾಸ್ತ್ರಗಳ ಬಗ್ಗೆ ಶ್ರದ್ಧೆ, ಭಗವದ್ಗೀತೆ, ಭಾಗವತಂ, ವೇದಗಳು, ಅದರ ಬಗ್ಗೆ ನಮಗೆ ಶ್ರದ್ಧೆ. ಈ ಶ್ರದ್ಧೆ ಎಲ್ಲಿಂದ ಬರುತ್ತೆ ಅಂತಂದ್ರೆ ಅದು ನಮ್ಮ ಗುರು ಕೃಷ್ಣ ಕೃಪೆ. ಯಾವುದೋ ಒಂದು ನಮಗೆ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇವೆ ಆಗ ಮಾತ್ರ ನಮಗೆ ಈ ತರ ಒಂದು ಭಕ್ತರ ಸಂಘ ಸಿಕ್ಕತ್ತೆ. ಭಕ್ತರ ಸಂಘ ಅಂದ್ರೆ ಅದಕ್ಕೆ ಏನ್ ಹೇಳ್ತಾರೆ, ಬ್ರಹ್ಮಾಂಡ ಭ್ರಮಿತೆ ಕೋಣು ಭಾಗ್ಯವಾನ್. ಬ್ರಹ್ಮಾಂಡದಲ್ಲಿ ನಾವು ತಿರುಗ್ತಾ ಇರ್ತೇವೆ, ಅನೇಕ ಜನ್ಮಗಳಲ್ಲಿ, ಅನೇಕ ಲೋಕಗಳಲ್ಲಿ ತಿರುಗ್ತಾ ಇರ್ತೇವೆ, ಅನೇಕ ದೇಹಗಳಲ್ಲಿ ತಿರುಗ್ತಾ ಇರ್ತೇವೆ. ಆಗ ಗುರುಕೃಷ್ಣ ಕೃಪಾಪಾಯೇ ಭಕ್ತಿಲತಾ ಬೀಜ. ಇದು ಭಕ್ತಿಯ ಬೀಜ ಈ ಶ್ರದ್ಧೆ. ಸೊ ಈ ಶ್ರದ್ಧೆ ಇದು ನಮಗೆ ಗುರುವಿನ ಮತ್ತು ಕೃಷ್ಣನ ಕೃಪೆಯಿಂದ ಸಿಕ್ಕತ್ತೆ. ಆಮೇಲೆ ಇಲ್ಲಿ ಸಾಧು ಸಂಘ ಅಂದ್ರೆ ನಮಗೆ ಒಂದು ಭಕ್ತಿಗೆ ಬರಬೇಕಾದ್ರೆ ಕೋಮಲವಾದ ಶ್ರದ್ಧೆ, ಏನೋ ಒಂದು ಸ್ವಲ್ಪ ನಂಬಿಕೆ ಇಟ್ಕೊಂಡು ನೀವೆಲ್ಲ ಬಂದಿದ್ದೀರಿ ಭಗವದ್ಗೀತೆ ತರಗತಿ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಇದಕ್ಕೆ ಕೋಮಲ ಶ್ರದ್ಧೆ, ಇದು ಮೊದಲ ಮೆಟ್ಟಿಲು. ಆಮೇಲೆ ಸಾಧು ಸಂಘ, ಈಗ ಭಕ್ತರ ಸಂಘ, ಈಗ ನಾವೆಲ್ಲ ಈಗ ಒಟ್ಟಿಗೆ ಇದ್ದೇವೆ ಅಲ್ವಾ. ಸೊ ಈ ಒಟ್ಟಿಗೆ ಈಗ ಇಂತಹ ಅಂದ್ರೆ ನಮ್ಮ ಭಗವಂತನ ಬಗ್ಗೆ ಸ್ವಲ್ಪ ನಂಬಿಕೆ ಇಟ್ಟು ಒಟ್ಟಿಗೆ ನಾವು ಭಗವದ್ಗೀತೆ ಕಲೀಲಿಕ್ಕೆ ಬಂದಿದ್ದೇವೆ. ಇದು ಸಾಧು ಸಂಘ. ಅಂದ್ರೆ ಈ ಸಾಧು ಸಂಘದಲ್ಲಿ ಏನಾಗುತ್ತೆ, ನಮ್ಮ ಈ ಶ್ರದ್ಧೆ ಬೆಳೆಯುತ್ತದೆ, ಸ್ವಲ್ಪ ನಂಬಿಕೆ ಹೆಚ್ಚಾಗ್ತದೆ ಅಲ್ವಾ. ನಂಬಿಕೆ ಹೆಚ್ಚಾಗ್ತದೆ. ಆಮೇಲೆ ಭಜನೆ ಕ್ರಿಯಾ ಅಂತಂದ್ರೆ ಇಲ್ಲಿ ನಮಗೆ ಗುರುವಿನ ಪಾದಾಶ್ರಯ ತೆಗೆದುಕೊಳ್ಳೋದು, ದೀಕ್ಷೆ ತೆಗೆದುಕೊಳ್ಳೋದು, ಮತ್ತೆ ಇಲ್ಲಿ ನಾವು ಮಾಡ್ತಕ್ಕಂತಹ ಕ್ರಿಯೆಗಳು, ಚಟುವಟಿಕೆಗಳು, ಭಗವದ್ಗೀತೆ, ಭಾಗವತ ಇದನ್ನೆಲ್ಲ ನಾವು ಶ್ರವಣ ಮಾಡೋದು, ಕೀರ್ತನ ಮಾಡೋದು, ಹರೇ ಕೃಷ್ಣ ಮಹಾಮಂತ್ರ ಹೇಳೋದು, ಇದೆಲ್ಲ ಭಜನ ಕ್ರಿಯೆ. ಈ ರೀತಿ ಮಾಡೋದ್ರಿಂದ ಅನರ್ಥ ನಿವೃತ್ತಿ. ಸೊ ನಮ್ಮ ಹೃದಯದಲ್ಲಿ ಈಗ ಎಷ್ಟೋ ಕೋಟಿ ಜನ್ಮವನ್ನು ಎತ್ತಿ ನಾವು ಈಗ ಈ ಜನ್ಮಕ್ಕೆ ನಾವು ಬಂದಿದ್ದೇವೆ. ಎಷ್ಟು ಟ್ರಿಲಿಯನ್ಸ್ ಇಯರ್ಸ್ ಇಂದ ನಾವು ಇಲ್ಲಿ ಇರ್ಬೋದು, ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಭಗವಂತನ ಲೋಕದಿಂದ ಇಲ್ಲಿ ಬಂದ್ಬಿಟ್ಟಿದ್ದೇವೆ ನಾವು ಭೌತಿಕ ಪ್ರಪಂಚಕ್ಕೆ. ಎಷ್ಟೋ ಜನ್ಮದಲ್ಲಿ ನಾವು ಮಾಡಿದ ಪಾಪಕರ್ಮಗಳು, ಆಮೇಲೆ ಅಪರಾಧಗಳು ಇರುತ್ತೆ, ಅನರ್ಥ. ಸೊ ಅನರ್ಥ ನಿವೃತ್ತಿ, ಅದಕ್ಕೆ ಅನರ್ಥ ಹೊರಟು ಹೋಗ್ಬೇಕು. ಯಾವಾಗ ನಾವು ಈ ತರ ಭಕ್ತಿ ಚಟುವಟಿಕೆಗಳನ್ನ ಮಾಡ್ತೇವೆ ಭಕ್ತರ ಸಂಘದಲ್ಲಿ, ಆಮೇಲೆ ನಿಧಾನವಾಗಿ ಈ ರಜೋಗುಣ, ತಮೋಗುಣ, ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಲೋಭ ಇದೆಲ್ಲ ನಿಧಾನವಾಗಿ ಹೋಗುತ್ತೆ. ಯಾಕೆಂದ್ರೆ ಭಗವಂತ ಹೃದಯದಲ್ಲಿ ಪ್ರವೇಶ ಮಾಡಿದ್ದಾನೆ. ಸೊ ಹಾಗಾಗಿ ನಿಧಾನವಾಗಿ ಹೋಗುತ್ತೆ. ಇವತ್ತು ನಾನು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೇನೆ, ಇಲ್ಲ ನಾಳೆಗೆ ಹೋಗ್ಬೇಕು, ಇಲ್ಲ, ಅದು ತುಂಬಾ ಸಮಯ ತಗೊಳುತ್ತೆ. ಯಾಕೆಂದ್ರೆ ಪಾಪದ ರಾಶಿ ತುಂಬಾ ಇರುತ್ತೆ ನಮಗೆ. ಸೊ ಹಾಗಾಗಿ ಅದು ನಿಧಾನವಾಗುತ್ತೆ. ನಿಷ್ಠ ಅಂತಂದ್ರೆ ಈಗ ಶ್ರದ್ಧೆ, ಸ್ವಲ್ಪನೇ ಶ್ರದ್ಧೆ ಇಟ್ಕೊಂಡು ಬಂದಿದ್ದೇವೆ, ಆದರೆ ನಮ್ಮ ಈ ಎಲ್ಲ ಕೊಳಕುಗಳು, ಹೃದಯದಲ್ಲಿರುವ ಅನರ್ಥಗಳು, ರಜೋಗುಣ, ತಮಗುಣ ಇವೆಲ್ಲ ಹೊರಟೋದಾಗ ನಮ್ಮ ಆ ಶ್ರದ್ಧೆ ತುಂಬಾ ದೃಢವಾಗುತ್ತೆ, ದೃಢ ಸಂಕಲ್ಪ ಆಗ್ಬಿಡುತ್ತೆ, ದೃಢ ನಿಷ್ಠೆ ಆಗ್ಬಿಡುತ್ತೆ. ಅದಕ್ಕೆ ನಿಷ್ಠ ಅಂತ ಕರೀತಾರೆ. ಆಮೇಲೆ ಭಗವಂತ ರುಚಿ, ಟೇಸ್ಟ್ ಫಾರ್ ಕೃಷ್ಣ ಅಂದ್ರೆ ಆಸಕ್ತಿ, ಭಗವಂತನ ಬಗ್ಗೆ ಕೇಳಲಿಕ್ಕೆ, ಇನ್ನೂ ಕೇಳಬೇಕು, ಹೆಚ್ಚು ಕೇಳಬೇಕು. ಯಾಕಂದ್ರೆ ಕೃಷ್ಣನ ಬಗ್ಗೆ ಕೇಳೋದು ಅನಂತ, ಅದರಲ್ಲಿ 1000 ನಾಲಿಗೆ ಇದ್ರೂ ಅನಂತ ಶೇಷ ಸಾವಿರಾರು ವರ್ಷದಿಂದ ಭಗವಂತನ ಬಗ್ಗೆ ಹಾಡ್ತಾ ಇದ್ದಾನೆ, ಆದರೆ ಅವನಿಗೆ ಮುಗಿಯುವುದಿಲ್ಲ. ಯಾಕೆ? ಭಗವಂತ ಅನಂತ ವಿಚಾರಗಳು, ಅದರಿಂದ ಇನ್ನು ತಿಳ್ಕೊಳ್ಬೇಕು, ಮತ್ತು ತಿಳ್ಕೊಳ್ಬೇಕು, ಆಸಕ್ತಿ ಉಂಟಾಗತ್ತೆ, ರುಚಿ ಉಂಟಾಗತ್ತೆ, ಆಸಕ್ತಿ. ಆಮೇಲೆ ಆಸಕ್ತಿ ಅಂದ್ರೆ ಕೃಷ್ಣನ ಮೇಲೆ ಅಟ್ಯಾಚ್ಮೆಂಟ್ಸ್, ಮೋಹ. ಈಗ ನಮಗೆ ನಮ್ಮ ಫ್ಯಾಮಿಲಿ ಮೇಲೆ ಮತ್ತೆ ಬಂಧುಗಳ ಮೇಲೆ ಅಟ್ಯಾಚ್ಮೆಂಟ್ಸ್ ಇದೆ, ಫ್ರೆಂಡ್ಸ್ ಮೇಲೆಲ್ಲ, ಮುಖ್ಯವಾಗಿ ಕುಟುಂಬ ಜನರ ಬಗ್ಗೆ. ಆದರೆ ಆಮೇಲೆ ನಮಗೆ ಆಸಕ್ತಿ ಭಗವಂತನ ಬಗ್ಗೆ ಬರುತ್ತೆ. ಸೊ ಯಾವಾಗ ನಾವು ಭಗವಂತನ ಬಗ್ಗೆ ತಿಳಿತಾ ಇರ್ತೇವೆ, ಯಾಕೆಂದ್ರೆ ನಾವೆಲ್ಲರೂ ಭಗವಂತನ ಮಕ್ಕಳು. ಆಮೇಲೆ ಆಮೇಲೆ ಏನಾಗುತ್ತೆ ನಮಗೆ ಭಾವದ ಹಂತ ಅಂದ್ರೆ ನಮ್ಗೊಂದು ರೀತಿ ಇದೆಲ್ಲ ಆಗತ್ತೆ, ಭಗವಂತನ ಬಗ್ಗೆ ಕೇಳ್ತಾ ಆನಂದ. ಆಮೇಲೆ ಮೈಯೆಲ್ಲ ಮೈ ನಿಮುರುವುದು, ಮೈ ಬೆವರುವುದು, ಮೈ ಕಂಪಿಸೋದು, ಆ ಆನಂದದಿಂದ ಆ ಥರ ಎಲ್ಲ ಭಾವಗಳು ಬರುತ್ತೆ. ಆಮೇಲೆ
ಪ್ರೇಮ ಅಂದ್ರೆ ಈ ಕೃಷ್ಣ ಪ್ರೇಮ ಹೇಳೋದು ಈ ಭಾವ ಹಂತದವರೆಗೆ ಮನುಷ್ಯನ ಪ್ರಯತ್ನ, ಅದಾದ ಮೇಲೆ ಭಗವಂತನ ಕರುಣೆಯಿಂದ ಪ್ರೇಮ ಸಿಕ್ಕತ್ತೆ. ಕೃಷ್ಣ ಪ್ರೇಮ ಅಂದ್ರೆ ಆವಾಗ ಈ ಆ ವ್ಯಕ್ತಿ ಭಕ್ತನಾಗಿ ಭೌತಿಕ ಪ್ರಪಂಚದಲ್ಲಿದ್ರೂ ಕೂಡ ಆಧ್ಯಾತ್ಮಿಕವಾಗಿ ಭಗವಂತನ ಸಹವಾಸದಲ್ಲಿ ಇರ್ತಾನೆ. ಈ ಬಳ್ಳಿ ಭಕ್ತಿಲತಾ ಬೆಳ್ಳಿ ಇದು ಈ ತರ ಬೆಳ್ಕೋತ ಭೌತಿಕ ಪ್ರಪಂಚದ ಈ ಪದರುಗಳನ್ನ ನಾವು ನೋಡಿದ್ದೇವೆ ನಿನ್ನೆ ಅಲ್ವಾ, ಆ ಬ್ರಹ್ಮಾಂಡದ ಪದರಗಳು ಅದನ್ನ ತೂರಿ ಅದು ಭಗವಂತನ ಲೋಕಕ್ಕೆ ಹೋಗುತ್ತೆ. ಆ ಭಗವಂತನ ಪಾದಾರವಿಂದ, ಕೃಷ್ಣನ ಪಾದಾರವಿಂದಲೇ ಅದು ಫಲವನ್ನು ಕೊಡುತ್ತೆ. ಏನು ಫಲ? ಅದು ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮ ಭಗವಂತನ ಜೊತೆ ಒಂದು ವಿನಿಮಯ, ರಸವಿನಿಮಯ ಆಗುತ್ತೆ. ಭಗವಂತ ಭಕ್ತರ ಜೊತೆ, ಶುದ್ಧ ಭಕ್ತರ ಜೊತೆ ರಸವಿನಿಮಯ ಮಾಡ್ತಾನೆ. ಶಾಂತರಸ, ದಾಸ್ಯರಸ, ಸಖ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ. ಅಂದರೆ ಶಾಂತರಸ ಅಂದರೆ ಗೋವುಗಳು, ಅದೆಲ್ಲ ಕೊಳಲು, ಕೃಷ್ಣನ ಆಭರಣಗಳು, ಅವೆಲ್ಲ ಶಾಂತರಸದಲ್ಲಿ ಭಗವಂತನ ಸೇವೆ ಮಾಡ್ತಾ ಇದೆ. ದಾಸ್ಯ, ದಾಸ್ಯ ಅಂತಂದ್ರೆ ನಮಗೆ ಗೊತ್ತಿದೆ, ಆ ದಾಸ ಅಂದರೆ ಹನುಮಂತ ಭಗವಂತನ ದಾಸ. ಅರ್ಜುನ ಕೂಡ ಸಖ ಮತ್ತು ದಾಸ, ಅದು ಎರಡು. ಸಖ್ಯ ರಸ ಅಂದ್ರೆ ಗೆಳೆತನದಲ್ಲಿ ಭಗವಂತನ ಸೇವೆ ಮಾಡೋದು. ವಾತ್ಸಲ್ಯ ರಸ ಅಂದ್ರೆ ತಂದೆ ತಾಯಿಯಾಗಿ ಭಗವಂತನ ಸೇವೆ ಮಾಡೋದು. ಯಶೋಧ ಮಾತಾ ಮತ್ತೆ ನಂದ ಮಹಾರಾಜ ಅವರೆಲ್ಲ ವಾತ್ಸಲ್ಯ ರಸದಲ್ಲಿ ಭಗವಂತನ ಸೇವೆ. ಮಾಧುರ್ಯ ರಸ ಗೋಪಿಕೆಯರು, ರಾಧಾರಾಣಿ ಅವರೆಲ್ಲ ಆ ಮಾಧುರ್ಯ ಭಗವಂತನ ಪ್ರಣಯ ರಸದಲ್ಲಿ ಅವರ ಸೇವೆ ಮಾಡ್ತಾ ಇದ್ದಾರೆ. ಸೊ ಇದು ಶ್ರದ್ಧೆಯಿಂದ ನಾವು ಭಗವಂತನ ಆ ಕೃಷ್ಣ ಪ್ರೇಮವನ್ನು ಅದು ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳೋದು ಈ ನಮ್ಮ ಈ ಒಂದು ಮನುಷ್ಯ ಜನ್ಮ ಸಿಕ್ಕಾಗ ಅದು ಆ ಮನುಷ್ಯ ಜನ್ಮದ ಗುರಿ ಕೃಷ್ಣ ಪ್ರೇಮವನ್ನು ಪಡೆಯುವುದು. ಹರೇ ಕೃಷ್ಣ. ಈಗ 4ನೇ ಶ್ಲೋಕ ನೋಡೋಣ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತ ಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಈಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಯಾವ ಸ್ವಭಾವದಲ್ಲಿ ಮನುಷ್ಯರು ಯಾರನ್ನು ಪೂಜೆ ಮಾಡ್ತಾರೆ. ಈಗ ಸಾತ್ವಿಕ ಸ್ವಭಾವದ ಜನರು ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ವಾ? ಹೌದು ಮಾತಾಜಿ. ದೇವತೆಗಳನ್ನ, ಸಾತ್ವಿಕ ಸ್ವಭಾವದ ಜನ ದೇವತೆಗಳನ್ನ ಪೂಜೆ ಮಾಡ್ತಾರೆ. ಈಗ ರಾಜಸಿಕ ಸ್ವಭಾವದವರು ರಾಕ್ಷಸರನ್ನ ಪೂಜೆ ಮಾಡ್ತಾರೆ. ಇಲ್ಲಿ ನಾವು ರಾಕ್ಷಸರು ಅಂತಂದ್ರೆ ನಾವು ತಿಳ್ಕೊಳ್ಬೇಕು, ಇಲ್ಲಿ ಪ್ರಭಾವಿಶಾಲಿ ವ್ಯಕ್ತಿಗಳು ಅಂತ ನಮಗೆ ಇಲ್ಲಿ ಕಾಣ್ತಾ ಇದ್ದಾರೆ. ಒಬ್ಬ ಮಂತ್ರಿ ಇರ್ಬೋದು, ಅದು ಒಬ್ಬ ರಾಜ ಇರ್ಬೋದು, ಹೀಗಲ್ಲ, ಅವರು ಪ್ರಭಾವಿಶಾಲಿ ವ್ಯಕ್ತಿಗಳು. ಅವರಿಗೆ ನೋಡಿ ಇವರು ಸಲಾಂ ಹೊಡಿತಾ ಇದ್ದಾರೆ ಅಲ್ವಾ, ನೋಡ್ತಾ ಇದ್ದೀರಿ ಅಲ್ವಾ? ಆಮೇಲೆ ಆ ತರ ಅದು ಅವರು ರಜೋಗುಣದಲ್ಲಿ ಇದ್ದಾರೆ. ಸತ್ವಗುಣದಲ್ಲಿ ಇದ್ದವರು ದೇವತೆಗಳನ್ನ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಕಲ್ಕತ್ತಾದಲ್ಲಿ ಒಬ್ಬ ವ್ಯಕ್ತಿ ಇದ್ನಂತೆ, ಅವನು ಹಿಟ್ಲರ್ನ ಪೂಜೆ ಮಾಡಿದ್ನಂತೆ. ಯಾಕೆ ಅಂತಂದ್ರೆ 2ನೇ ಮಹಾಯುದ್ಧ ಕಾಲದಲ್ಲಿ ಅವನು ಕಾಳಸಂತೆಯಲ್ಲಿ ತುಂಬಾ ವ್ಯಾಪಾರ ಮಾಡಿ ಆ ಮಹಾಯುದ್ಧ ಆಗಿದ್ರಿಂದ ಅವನಿಗೆ ತುಂಬಾ ಲಾಭ ಆಯ್ತಂತೆ. ಸೊ ಹಾಗಾಗಿ ತನಗೆ ಹಿಟ್ಲರ್ನೇ ದೇವರು ಅಂತ. ಸೊ ಈ ತರದವರು ರಜೋಗುಣದವರು. ಆಮೇಲೆ ತಮೋಗುಣದವರು ಯಾರನ್ನ ಪೂಜೆ ಮಾಡ್ತಾರೆ? ತಮೋಗುಣದಲ್ಲಿ ಇದ್ದವರು ಭೂತ ಪ್ರೇತಾದಿಗಳನ್ನ ಪೂಜೆ ಮಾಡ್ತಾರೆ. ನಾವಿಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ, ಭೂತ ಪ್ರೇತಾದಿಗಳನ್ನ ಇಲ್ಲಿ ನೋಡಿ. ಸೊ ಭೂತ ಪ್ರೇತಾದಿಗಳನ್ನ ಮಾಡ್ತಾರೆ. ಈಗ ಇದರಿಂದ ಏನು ಅಂತ ತಿಳ್ಕೊಳ್ಬೇಕು ನಾವು. ಈಗ ಇಲ್ಲಿ ಒಬ್ಬನು ಅಂದ್ರೆ ಈ ದೇವತೆಗಳ ಆರಾಧನೆ ಮಾಡೋರು ಏನಾಗುತ್ತೆ, ದೇವತೆಗಳ ಆರಾಧನೆ ಮಾಡಿದ ಐಹಿಕ ಬಯಕೆಗಳಿಗಾಗಿ ಮಾಡ್ತಾರೆ ದೇವತಾ ಆರಾಧನೆಯನ್ನ. ಇಲ್ಲಿ ಹೇಳ್ತಾನೆ, ಒಂದು ಉದಾಹರಣೆ ನೋಡೋಣ. ಒಬ್ಬ ಬ್ರಾಹ್ಮಣ ಈ ಕಾಳಿಕಾ ದೇವಿಯನ್ನ ತುಂಬಾ ಪೂಜೆ ಮಾಡ್ತಾ ಇದ್ದ. ಆಮೇಲೆ ಅಷ್ಟು ಅವನ ಇದಕ್ಕೆ ಅವಳು ಪ್ರಸನ್ನಾಗಿ ಕೇಳ್ತಾಳೆ ಏನು ಬೇಕು. ಆಗ ಬ್ರಾಹ್ಮಣ ಹೇಳ್ತಾನೆ, ನನಗೆ ನೀನು ಮುಕ್ತಿ ಕೊಡು. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಮುಕ್ತಿ ಕೊಡ್ಲಿಕ್ಕೆ ಬರೋಲ್ಲ, ಮುಕ್ತಿದಾತ ಮುಕುಂದ, ಮುಕ್ತಿಯನ್ನು ಕೊಡ್ತಕ್ಕಂಥವನು ಕೇವಲ ಭಗವಂತ ವಿಷ್ಣು ಕೃಷ್ಣ, ಅವನು ಮುಕುಂದ, ಬೇರೆ ಯಾರಿಗೂ ನನಗೆ ಕೊಡ್ಲಿಕ್ಕಾಗಲ್ಲ ಅಂತ ಹೇಳ್ತಾನೆ. ಆವಾಗ ಅವರು ತುಂಬಾ ಬೇಸರ ಮಾಡ್ತಾರೆ, ಇಷ್ಟು ನಾನು ನಿನಗೆ ಪೂಜೆ ಮಾಡಿದ್ದೇನೆ, ಹಾಗಾದ್ರೆ ನೀನು ಭಕ್ತನಾಗು, ಇದು ಮುಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ನೀನು ಭಕ್ತನಾಗುವಂತ ಆಶೀರ್ವಾದ ಮಾಡ್ತಾಳೆ ಅವಳು. ಸೊ ಹಾಗಾಗಿ ಭಕ್ತನಾಗುವಂತ ಆಶೀರ್ವಾದ ಮಾಡ್ತಾಳೆ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ದೇವತಾ ಆರಾಧನೆಯಿಂದ ನಮ್ಗೆ ಏನು ಆಗತ್ತೆ. ಅದೇ ನಮಗೆ ಭಗವಂತ ಆರಾಧನೆ ಮಾಡ್ತಕ್ಕಂಥ ವಸ್ತು ಯಾವುದು? ಆ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಹೇಳಿದೆ, ಅಂದ್ರೆ ಗಿಡದ ಮೂಲ ಬೇರನ್ನ ನಾವು ನೀರು ಹಾಕಬೇಕು ಅಲ್ವಾ. ದೇಹಕ್ಕೆ ನಾವು
ಆಹಾರ ಕೊಡ್ತೇವೆ, ಹೊಟ್ಟೆಗೆ ಆಹಾರ ಕೊಟ್ಟರೆ ಎಲ್ಲ ಕೈಗಳಿಗೆ ಕಾಲುಗಳಿಗೆ ಎಲ್ಲ ದೇಹಕ್ಕೆ ಅದು ಅಂಶ ಸತ್ವ ಅದು ಹೋಗುತ್ತೆ ಅಲ್ವಾ. ಅದೇ ರೀತಿ ಕೃಷ್ಣನೊಬ್ಬನೇ ಆರಾಧ್ಯ ವಸ್ತು. ಅದಕ್ಕೆ ಈಗ ಶಿವ ಹೇಳ್ತಾನೆ ಆರಾಧನಂ ಸರ್ವೇಶಾಂ, ಪಾರ್ವತಿಗೆ ಹೇಳ್ತಾನೆ ಆರಾಧನಂ ಸರ್ವೇಶಾಂ ವಿಷ್ಣುರಾರಾಧನಂ. ಪಾರ್ವತಿ ದೇವಿ ಆರಾಧನೆ ಮಾಡ್ತಕ್ಕಂಥದ್ದು ವಿಷ್ಣುವಿಗೆ, ಅವನೊಬ್ಬನೇ ವಿಷ್ಣುವಿಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಈ ಶಾಸ್ತ್ರ ಏನು ಹೇಳುತ್ತೆ, ವಿಷ್ಣುವನ್ನ ಆರಾಧನೆ ಮಾಡಬೇಕು, ಕೃಷ್ಣನನ್ನು ಆರಾಧನೆ ಮಾಡಬೇಕು ಅಂತ ನಮಗೆ ಶಾಸ್ತ್ರ ಹೇಳುತ್ತೆ. ಆದರೆ ಇಲ್ಲಿ ಶಾಸ್ತ್ರವನ್ನು ಅರಿಯದೆ ಜನ ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ತುಂಬಾ ಮುಖ್ಯವಾಗಿ ತಿಳ್ಕೊಳ್ಬೇಕು. ಈಗ ನಮಗೆ ದೇವತೆಗಳನ್ನ ಆರಾಧನೆ ಮಾಡಿದ್ರೆ ಪರಿಪೂರ್ಣ ಸಿಕ್ಕೋಲ್ಲ, ಆದರೆ ಭಗವಂತನ ಆರಾಧನೆ ಮಾಡಿದ್ರೆ ನಮಗೆ ಪರಿಪೂರ್ಣತೆ ಸಿಕ್ಕತ್ತೆ. ಪರಿಪೂರ್ಣತೆ ಅಂದ್ರೆ ಕೃಷ್ಣ ಪ್ರೇಮ, ಅದನ್ನು ನಾವು ನೋಡಿದ್ವಿ ಈಗ. ಸೊ ಈಗ ಅದಕ್ಕೆ ನಮಗೆ ಭೌತಿಕ ಬಯಕೆಗಳಿರುತ್ತೆ. ಹಾಗಾದ್ರೆ ಏನು ಮಾಡಬೇಕು? ಭೌತಿಕ ಬಯಕೆಗಳಿದ್ರೂ ಕೂಡ ಕೃಷ್ಣನನ್ನು ಆರಾಧನೆ ಮಾಡಿ ಅಂತ ಭಾಗವತದಲ್ಲಿ ಹೇಳಿದೆ. ಏನಂತ ನೋಡೋಣ. ಅಕಾಮೋ ಸರ್ವಕಾಮೋ ಮೋಕ್ಷ ಕಾಮ ಉದಾರದೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ನಿಮಗೆ ಈ ಸರ್ವಕಾಮ, ಯಾವ ರೀತಿಯ ಒಂದು ಇಚ್ಛೆ ಬಯಕೆಗಳು ಐಹಿಕ ಪ್ರಪಂಚದಲ್ಲಿ ಅನೇಕ ಸಾವಿರಾರು ಬಯಕೆಗಳು ಇರುತ್ತೆ ಅಲ್ವಾ. ಅದಿದ್ರೂ ಕೂಡ ನೀನು ಭಗವಂತನ ಹತ್ರ ಹೋಗು, ಕೃಷ್ಣನ ಹತ್ರ ಹೋಗು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಮೋಕ್ಷ ಕಾಮ, ನಿಮಗೆ ಮೋಕ್ಷ ಬೇಕು, ಕೃಷ್ಣನ ಹತ್ರ ಹೋಗು. ಅಥವಾ ಅಕಾಮ, ಭಕ್ತರಿಗೆ ಯಾವ ಬಯಕೆ ಇರೋದಿಲ್ಲ, ಅವರು ಕೂಡ ಭಗವಂತನ ಹತ್ರ ಹೋಗ್ಬೇಕು. ಪೂಜಾರ್ಹರಾದವನು ಭಗವಂತ ಒಬ್ಬನೇ, ಕೃಷ್ಣ ಒಬ್ಬನೇ. ಸೊ ಹಾಗಾಗಿ ಅದರಲ್ಲಿ ಏನು ನಮಗೆ ಹೆಚ್ಚಿನ ಒಂದು ಇದು ಸಿಕ್ಕತ್ತೆ, ಭಗವಂತನ ಹತ್ರ ಕೃಷ್ಣ ಹತ್ರ ಹೋದರೂ ಅವನು ನಮ್ಮ ಭೌತಿಕ ಬೇಕೆಗಳನ್ನು ಪೂರ ಮಾಡ್ತಾನೆ. ಆದರೆ ವ್ಯತ್ಯಾಸ ಏನು ಅಂತಂದರೆ, ಭೌತಿಕ ಆ ಇಚ್ಛೆ ಇರ್ತಕ್ಕಂಥವರಿಗೆ ಹೋದಾಗ ಭಗವಂತ ಹೃದಯವನ್ನು, ಅವರ ಹೃದಯ ಇಚ್ಛೆ ಯಾಕೆ ಬರುತ್ತೆ? ರಜೋಗುಣ ರಜೋಗುಣದಿಂದ ಬಂದಿರುತ್ತೆ ಇಚ್ಛೆಗಳು, ಕಾಮಗಳು. ಸೊ ಅದಕ್ಕೆ ಭಗವಂತ ಹೃದಯವನ್ನು ಶುದ್ಧಿ ಮಾಡ್ತಾನೆ. ಶುದ್ಧಿ ಮಾಡಿ ಅವರಿಗೆ ಅವನು ಅವರ ಇಚ್ಛೆಯನ್ನು ಪೂರೈಸ್ತಾನೆ. ಆಮೇಲೆ ಆ ಭಗವಂತನ ಹತ್ರ ಹೋಗ್ತಾ ಇದ್ದಂಗೆ ಆಮೇಲೆ ಅವರಿಗೆ ಒಳ್ಳೆಯದನ್ನೇ ಭಗವಂತ ಕೊಡ್ತಾನೆ. ಭೌತಿಕ ಇಚ್ಛೆಗಳು ಕಡಿಮೆ ಆಗುತ್ತೆ. ಭೌತಿಕ ಇಚ್ಛೆ ಕಡಿಮೆ ಆದಾಗ ಭಗವಂತನ ಆ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಮನುಷ್ಯರಿಗೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ವ್ಯತ್ಯಾಸ ಏನು? ಹಿರಣ್ಯಕಶಿಪು ಈಗ ಅವನು ಬ್ರಹ್ಮನ ಆರಾಧನೆ ಮಾಡಿದ ಅಲ್ವಾ, ಹಿರಣ್ಯಕಶಿಪು. ಆದರೆ ಅಲ್ಲಿ ಬ್ರಹ್ಮನನ್ನು ಪೂಜೆ ಮಾಡಿ ಅವನು ಏನು ಮಾಡ್ಕೊಂಡ, ಅವನು ತನ್ನ ಒಂದು ಕೊಟ್ಟ ವರವನ್ನ ಅವನು ದುರ್ಬಳಕೆ ಮಾಡಿಕೊಂಡು ಆ ದೇವತೆಗಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದ. ಆಮೇಲೆ ಭಗವಂತ ನರಸಿಂಹ ಅವತಾರವಾಗಿ ಬಂದು ಅವನನ್ನ ಸಂಹಾರ ಮಾಡಬೇಕಾದಂತ ಪರಿಸ್ಥಿತಿ ಬಂತು ಅಲ್ವಾ. ಹರೇ ಕೃಷ್ಣ. ಈಗ ನಾವಿಗೆ ಪೂಜೆಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ನಮಗೆ ತಿಳ್ಕೊಳ್ಬೇಕಾಗಿದ್ದು, ಈಗ ಭಗವಂತ ಈಗ ತಪಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ತಪಸ್ಸು ನೋಡೋಣ. ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭ ಅಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ ಕರ್ಷಯಂತಹ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ ಮಾಂ ಚೈವಾಂತಹ ಶರೀರಸ್ಥಂ ತಾನ್ ವಿದ್ಯಾ ಆಸುರ ನಿಶ್ಚಯಾನ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಶಾಸ್ತ್ರದಲ್ಲಿ ಘೋರ ತಪಸ್ಸುಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಘೋರ ತಪಸ್ಸನ್ನ ನಮಗೆ ಘೋರ ತಪಸ್ಸನ್ನ ಮಾಡಲಿಕ್ಕೆ ನಮಗೆ ಹೇಳಿಲ್ಲ. ಒಂದು ನಿಮಿಷ ಇಲ್ಲಿ ಒಂದು ಸ್ವಲ್ಪ ಹೇಳಲಿಕ್ಕುಂಟು. ಇಲ್ಲಿ ನನಗೆ ಹಿಂದಿನ ಶ್ಲೋಕದಲ್ಲಿ ಸ್ವಲ್ಪ ಹೇಳಲಿಕ್ಕುಂಟು. ಈಗ ನಾವು ಭಗವಂತನಿಗೆ ಪೂಜೆ ಮಾಡುವಾಗ ಇಲ್ಲಿ ಸ್ವಲ್ಪ ಬಿಟ್ಟು ಹೋಗಿದೆ. ಇಲ್ಲಿ ಪೂಜೆ ಮಾಡುವಾಗ ನಾವು ಯಾವುದನ್ನೇ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದು ಆಧ್ಯಾತ್ಮಿಕವಾಗುತ್ತೆ. ಈಗ ನೀರನ್ನೇ ಅರ್ಪಣೆ ಮಾಡಿದರೆ ಅದು ತೀರ್ಥವಾಗಿ ಬರುತ್ತೆ. ಆಹಾರವನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಪ್ರಸಾದವನ್ನಾಗಿ ಬರುತ್ತೆ. ಅಗ್ನಿಯನ್ನು ಭಗವಂತನಿಗೆ ತೋರಿಸಿದರೆ ಅದು ಮಂಗಳಾರತಿ, ಅದು ಕೂಡ ಆಧ್ಯಾತ್ಮಿಕವಾದದ್ದು. ಯಾತ್ರಾ ಸ್ಥಳಕ್ಕೆ ನಾವು ಭೇಟಿಯಾದರೆ ಅದು ಕೂಡ ಅದು ಪವಿತ್ರ, ಅದು ಕೂಡ ಆಧ್ಯಾತ್ಮಿಕವಾದದ್ದು. ಸೊ ಹಾಗಾಗಿ ಯಾವುದು ಕೃಷ್ಣನ ಸಂಪರ್ಕಕ್ಕೆ ಬರುತ್ತೆ, ಯಾವುದು ವಿಷ್ಣುವಿನ ಸಂಪರ್ಕಕ್ಕೆ ಬರುತ್ತೆ, ಅದೆಲ್ಲ ಆಧ್ಯಾತ್ಮಿಕೃತವಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ತಪಸ್ಸಿನ ಬಗ್ಗೆ ನಾವು ಮುಂದುವರಿಸೋಣ. ಈ ತಪಸ್ಸಿನಲ್ಲಿ ಈ ಘೋರ ತಪಸ್ಸನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ ಇಲ್ಲಿ ಇವ್ರು ಯಾವ ತರ ತಪಸ್ಸು ಮಾಡ್ತಾ ಇದ್ದಾರೆ, ಕಾಣ್ತಾ ಇದೆ ಚಿತ್ರದಲ್ಲಿ? ಕಾಣಿಸ್ತಾ ಇದೆ ಮಾತಾಜಿ, ಕಾಣಿಸ್ತಾ ಇದೆ. ಇಲ್ಲಿ ನಮ್ಗೆ ಇನ್ನೊಂದು ನಾವು ತಪಸ್ಸನ್ನು ನೋಡ್ತಾ ಇದ್ದೇವೆ. ಇಲ್ಲಿ ತಪಸ್ಸು, ಇಲ್ಲಿ ಹಿರಣ್ಯಕಶಿಪುವಿನ ತಪಸ್ಸು,
ಅವನು ಇಷ್ಟು ತಪಸ್ಸು ಮಾಡಿದ್ದಾನೆಂದರೆ ಸಾವಿರಾರು ವರ್ಷ ಅವನು ತಪಸ್ಸು ಮಾಡಿ ಅವನ ಎಲ್ಲ ಮಾಂಸ ಎಲ್ಲ ಕರಗಿ ಹೋಗಿ ಅವನ ಮೂಳೆ ಅಷ್ಟೇ ಇದ್ದಿತ್ತು, ಮೂಳೆ ಚಕ್ಕಳ ಅಷ್ಟೇ ಇದ್ದಿತ್ತು, ಅವನ ಮೈ ಮೇಲೆ ಹುತ್ತು ಕೂಡ ಬೆಳೆದಿತ್ತು. ಸೊ ಆಮೇಲೆ ಬ್ರಹ್ಮ ಬಂದು ಅವನಿಗೆ ಇದು ಕೇಳ್ತಾನೆ, ಅಂದರೆ ಏನು ವರ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದ. ಆಮೇಲೆ ಬ್ರಹ್ಮ ಬಂದು ಅವನಿಗೆ ಮತ್ತೆ ಹಿಂದೆ ಶರೀರದೆಲ್ಲ ಸರಿಯಾಗುವಾಗ ಮಾಡಿದ. ಬ್ರಹ್ಮ ಕಮಂಡಲುವಿಂದ ಹೀಗೆ ನೀರು ಹಾಕಿದ, ಅಲ್ಲಿಂದ ಅವನಿಗೆ ಮತ್ತೆ ಶರೀರ ತುಂಬ ಚೆನ್ನಾಗಾಯಿತು. ಆಮೇಲೆ ಅವನು ವರ ಕೇಳ್ತಾನೆ, ಅಂದರೆ ವರ ಕೇಳಿದ್ದು ಎಲ್ಲರಿಗೂ ಗೊತ್ತುಂಟು, ನನಗೆ ಅಮರತ್ವ ಕೊಡು, ನಂಗೆ ಅಮರತ್ವ ಕೊಡೋಕ್ಕಾಗಲ್ಲ, ನಾನೇ ಅಮರ ಅಲ್ಲ, ನಾನು ಹೇಗೆ ಅಮರತ್ವ ಕೊಡಲಿ? ಹಾಗಾದರೆ ನನಗೆ ಎಲ್ಲೂ ಸಾವು ಬೇಡ, ಭೂಮಿ ಮೇಲೆ ಬೇಡ, ಆಮೇಲೆ ಆಕಾಶದಲ್ಲಿ ಬೇಡ, ನೆಲದ ಮೇಲೆ ಬೇಡ, ಅಥವಾ ಮನೆ ಒಳಗೆ ಬೇಡ, ಮನೆ ಹೊರಗೆ ಬೇಡ, ಮಾರಕಾಸ್ತ್ರದಿಂದ ಬೇಡ, ಮಾನವರಿಂದ ಬೇಡ, ಯಾವುದೇ ಪ್ರಾಣಿಯಿಂದ ನನಗೆ ಸಾವು ಬರಬಾರ್ದು. ಆಮೇಲೆ ಅವನಿಗೆ ಏನಾಯ್ತು, ಇದೆಲ್ಲ ಕೇಳಿ ಅವನು ಈ ವರವನ್ನು ತಗೊಂಡ ಬ್ರಹ್ಮನ ಹತ್ರ, ಇಂಡೈರೆಕ್ಟಾಗಿ ಅಮರತ್ವ ಆಗ್ಲಿಕ್ಕೆ ತಗೊಂಡ. ಆದರೆ ಇದು ಏನು, ಈ ರೀತಿ ಆದಾಗ ದೇವತೆಗಳಿಗೆ ಅವನು ತೊಂದರೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ. ಸೊ ಹಾಗಾಗಿ ಇದೆಲ್ಲ ಏನು, ಇದು ಘೋರ ತಪಸ್ಸು. ಈಗ ಈ ತಪಸ್ಸು ಮಾಡಲಿಕ್ಕೆ, ಇಂತಹ ಘೋರ ತಪಸ್ಸು ಮಾಡಲಿಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿಲ್ಲ. ಈ ತಪಸ್ಸು ಮಾಡಲಿಕ್ಕೆ ಇಂತಹ ತಪಸ್ಸುಗಳನ್ನು, ಈ ಘೋರ ತಪಸ್ಸುಗಳನ್ನು ಆಚರಿಸಲಿಕ್ಕೆ ಕಾರಣ ಏನು? ಕಾಮ ಮತ್ತು ಮೋಹ. ಅವರಿಗೆ ಇಂದ್ರಿಯ ಬಯಕೆ ಇದೆ. ಇವನಿಗೆ ಹಿರಣ್ಯಕಶಿಪುವಿನಿಗೆ ಏನಿತ್ತು, ತಾನು ಅಮರನಾಗಬೇಕು ಅಳಿತ್ತು. ಸೊ ಇದೆಲ್ಲ ಪ್ರೇರಣೆ. ಆಮೇಲೆ ಇವರಿಗೂ ಏನೋ ತಮ್ಮದೇ ಆದ ಬಯಕೆಗಳಿರುತ್ತೆ. ಆಮೇಲೆ ಇದಕ್ಕೇನಾಗತ್ತೆ, ಇವರು ಮೂರ್ಖರು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಯಾಕೆ ಮೂರ್ಖರು ಅಂತಾನೆ, ಅವರು ತಮ್ಮ ದೇಹದ ಭೌತಿಕಾಂಶ ಒಂದೇ ಅಲ್ಲ, ಒಳಗೆ ಇರ್ತಕ್ಕಂಥ ಪರಮಾತ್ಮನನ್ನು ಹಿಂಸೆ ಮಾಡ್ತಾರೆ ಅಲ್ವಾ? ಹೌದು ಮಾತಾಜಿ. ಒಳಗೆ ಪರಮಾತ್ಮ ಇರ್ತಾನೆ ಎಲ್ಲರ ಶರೀರ, ಅವನಿಗೆ ಕೂಡ ಹಿಂಸೆ ಆಗತ್ತೆ. ಸೊ ಹಾಗಾಗಿ ಇವರು ಮಾಡ್ತಕ್ಕಂಥದ್ದು ಭೌತಿಕ ಇಚ್ಛೆಯಿಂದ ಮಾಡಿರ್ತಾರೆ. ಆ ಭೌತಿಕ ಇಚ್ಛೆಯಿಂದ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ, ಅವರು ಮಾಡ್ತಕ್ಕಂಥ ಘೋರ ತಪಸ್ಸು ಅದು ಹಿಂಸೆ ಆಗತ್ತೆ ಪರಮಾತ್ಮನಿಗೆ. ಅದೊಂದು. ಆಮೇಲೆ ಎರಡನೇದು, ಇದರಿಂದ ಒಂದು ಈಗ ಗುರಿ ಏನು, ಅವರಿಗೆ ಇಂದ್ರಿಯ ಭೋಗ, ಅವರಿಗೇನೋ ಕಾಮ ಬಯಕೆ ಇರುತ್ತೆ. ಸೊ ಹಾಗಾಗಿ ಇಂಥವರನ್ನ ಅಸುರರು ಅಂತ ಕರೀತಾರೆ ಭಗವಂತ. ಯಾಕೆ? ಇಲ್ಲಿ ಇವರು ಮಾಡ್ತಕ್ಕಂಥದ್ದು ಘೋರ ತಪಸ್ಸು. ಸೊ ಕೆಲವೊಬ್ಬ ರಾಜಕೀಯ ವ್ಯಕ್ತಿಗಳು ಕೂಡ ತಮ್ಮ ರಾಜಕೀಯ ಗುರಿ ಸಾಧಿಸ್ಲಿಕ್ಕೆ ಮತ್ತೆ ಉಪವಾಸ ಸತ್ಯಾಗ್ರಹ ಕೆಲವೊಮ್ಮೆ ಮಾಡ್ತಾರೆ, ಸಾಮಾಜಿಕ ಉದ್ದೇಶಕ್ಕಾಗಿ ಮಾಡ್ತಾರೆ, ಅಹಂಭಾವಕ್ಕಾಗಿ ಮಾಡ್ತಾರೆ ಅಲ್ವಾ? ಅವರುಗಳನ್ನು ಕೂಡ ಇಲ್ಲಿ ಅಸುರರ ಲೆಕ್ಕಕ್ಕೆ ಹಿಡ್ಕೊಂಡಿದ್ದಾರೆ. ಆದರೆ ಹಾಗಾದ್ರೆ ನಾವು ಯಾವ ತರ ತಪಸ್ಸು ಮಾಡಬೇಕು? ಇಲ್ಲಿ ನಮಗೆ ತಪಸ್ಸು ಭಗವಂತ ಮಾಡ್ಲಿಕ್ಕೆ ಹೇಳ್ತಾ ಇರೋದು ಏನಂದ್ರೆ, ನಮಗೆ ಇಲ್ಲಿ ಆ ಶುದ್ಧ ಸತ್ವಗುಣದಲ್ಲಿ ಮಾಡ್ತಕ್ಕಂಥ ತಪಸ್ಸು, ಇದು ಆಸುರಿ ಗುಣದಲ್ಲಿ ಅಂದರೆ ದೈವಿ ಗುಣದಲ್ಲಿ ಮಾಡ್ತಕ್ಕಂಥ ತಪಸ್ಸು. ಈ ದೈವಿ ಗುಣದಲ್ಲಿ ಮಾಡ್ತಕ್ಕಂಥ ತಪಸ್ಸು ಅಂದರೆ, ಈಗ ನಾವು ಇದರಲ್ಲಿ ಅಂದರೆ ಪ್ರತಿ ಏಕಾದಶಿನಲ್ಲಿ ವ್ರತ ಮಾಡೋದು, ಉಪವಾಸ ವ್ರತ ಅಲ್ವಾ? ಆಮೇಲೆ ಕೃಷ್ಣ ಜನ್ಮಾಷ್ಟಮಿ, ನರಸಿಂಹ ಜಯಂತಿ, ರಾಮನ ನವಮಿ, ಇಂಥದ್ರಲ್ಲಿ ಉಪವಾಸ ಮಾಡೋದು, ಇದೆಲ್ಲ ಅದು ಇದನ್ನ ಸತ್ವಗುಣದಲ್ಲಿ ಅಥವಾ ಶುದ್ಧ ಸತ್ವದಲ್ಲಿ ಮಾಡ್ತಕ್ಕಂಥ ವ್ರತಗಳು. ಇದು ಏನಾಗತ್ತೆ ಅಂತಂದ್ರೆ, ಇದು ನಮಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಲಿಕ್ಕೆ ಆಗತ್ತೆ ಅಲ್ವಾ? ಹೌದು ಮಾತಾಜಿ, ಆಧ್ಯಾತ್ಮಿಕದಲ್ಲಿ ಮುಂದುವರಿಲಿಕ್ಕೆ ಸೊ ಆಗತ್ತೆ. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು, ನಾವು ಯಾವ ತರ ತಪಸ್ಸು ಮಾಡಬೇಕು. ನಾವು ಮಾಡ್ತಕ್ಕಂಥ ತಪಸ್ಸು ಅಂದ್ರೆ ಬೆಳಗ್ಗೆ ಮುಂಚೆ ಬೇಗ ಎದ್ದು ಭಗವಂತನಿಗೆ ನಾವು ಆರತಿ ಮಾಡೋದನ್ನ ನೋಡೋದು, ಮಂಗಳಾರತಿಯನ್ನು ನೋಡೋದು, ಆಮೇಲೆ ಜಪವನ್ನು ಮಾಡೋದು ಬ್ರಾಹ್ಮಿ ಮುಹೂರ್ತದಲ್ಲಿ, ಇದೆಲ್ಲ ನಾವು ಮಾಡ್ತಕ್ಕಂಥದ್ದು. ಭಗವದ್ಗೀತೆ ಭಾಗವತಂ ಅದನ್ನ ಶ್ರವಣ ಮಾಡೋದು, ಮತ್ತೆ ಭಗವದ್ಗೀತೆ ಇದನ್ನ ನಾವು ಓದುವುದು, ಪಾರಾಯಣ ಮಾಡೋದು, ಇದನ್ನ ಮಾಡಿದ್ರೆ ನಮಗೆ ಆಧ್ಯಾತ್ಮಿಕದಲ್ಲಿ ಉನ್ನತಿ ಹೊಂದಲಿಕ್ಕೆ ಆಗತ್ತೆ. ಅದಕ್ಕಾಗಿ ಈ ನಮ್ಮ ಈ ಶರೀರ, ಈ ಮಾನವ ಶರೀರ ಸಿಕ್ಕಿರೋದು ಅದಕ್ಕಾಗಿ. ಸೊ ಅದನ್ನ ನಾವು ಈಗ ಈ ರೀತಿಯಾಗಿ ಮಾಡಿಕೊಂಡು ದುರುಪಯೋಗ ಮಾಡಿದ್ರೆ ಅಸುರರು, ಮತ್ತೆ ಅಸುರರಿಗೆ ಯಾವ ಸ್ಥಿತಿ ಸಿಕ್ಕತ್ತೆ ಅಂತ ನಿನ್ನೆ ನಾವು ನೋಡಿದ್ದೇವೆ. ಈಗ ನಮ್ಮ ಆಹಾರದ ಬಗ್ಗೆ ನೋಡಿ, ಭಗವದ್ಗೀತೆಯಲ್ಲಿ ಪ್ರತಿಯೊಂದನ್ನು ನಮಗೆ ಭಗವಂತ ಹೇಗೆ ಬದುಕಬೇಕು ಅಂತ ಅದನ್ನ ಪ್ರತಿಯೊಂದನ್ನು ತಿಳಿಸುತ್ತಾ ಇದ್ದಾರೆ. ಆಹಾರದ ಬಗ್ಗೆ ಕೂಡ ಪ್ರತಿಯೊಂದು ಕೂಡ ಇಲ್ಲಿ ನಾವು ಯಾವ ರೀತಿ ಆಹಾರ ತಗೋಬೇಕು ಅದು ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಈಗ ಆಹಾರ
ಈಗ ಯಾವ ರೀತಿ ಆಹಾರ ನಾವು ತಿನ್ನಬೇಕು ಅಂತ ಭಗವಂತ ಒಂದು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅಂದ್ರೆ ಸಾತ್ವಿಕ ಆಹಾರ ಅಂದ್ರೆ ಸ್ಪಷ್ಟವಾಗಿ ಭಗವಂತ ಹೇಳ್ತಾನೆ ಸಾತ್ವಿಕ ಆಹಾರ ಅಂತ ತಿನ್ನಬೇಕು. ಈಗ ಸಾತ್ವಿಕ ಆಹಾರ ಹೇಗಿರುತ್ತೆ ಅಂತ ನೋಡೋಣ. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾಹ ಸ್ನಿಗ್ಧಾಹ ಸ್ಥಿರ ಹೃದಯ ಆಹಾರಾಹ ಸಾತ್ವಿಕ ಪ್ರಿಯಾಹ. ಅಂದ್ರೆ ಸತ್ವಗುಣದ ಆಹಾರ ಯಾವ ರೀತಿ ಇರುತ್ತೆ ಅಂತಂದ್ರೆ ಆ ಸತ್ವಗುಣದ ಆಹಾರ ಅದು ರಸಯುಕ್ತವಾಗಿರುತ್ತೆ, ಜಿಡ್ಡಿನಿಂದ ಕೂಡಿರುತ್ತೆ. ಇಲ್ಲಿ ಜಿಡ್ಡು ಅಂತಂದ್ರೆ ಈಗ ನಾವು ತುಪ್ಪದಿಂದ ಮಾಡಿರ್ತಕ್ಕಂಥದ್ದು ಜಿಡ್ಡು ಅಲ್ವಾ. ಆಮೇಲೆ ಕಾಳು ಬೇಳೆನಲ್ಲೂ ಸ್ವಲ್ಪ ಎಣ್ಣೆ ಅಂಶ ಇದ್ದಿರುತ್ತೆ. ಸೊ ಜಿಡ್ಡಿನಿಂದ ಕೂಡಿರುತ್ತೆ. ಆರೋಗ್ಯಕರ ಸಾತ್ವಿಕ ಆಹಾರ ಯಾವಾಗಲೂ ಆರೋಗ್ಯ, ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮತ್ತೆ ಬಲವನ್ನು ಕೊಡುತ್ತೆ ಶರೀರಕ್ಕೆ. ಮತ್ತು ಹೃದಯಕ್ಕೆ ಪ್ರಿಯ. ಇದು ಯಾಕೆ ಹೃದಯಕ್ಕೆ ಪ್ರಿಯ ಅಂತಂದ್ರೆ ನಮ್ಮ ಹೃದಯದಲ್ಲಿ ಅದು ಇರ್ತಕ್ಕಂಥ ಎಲ್ಲ ಕೊಳಕನ್ನ ತೆಗೀತದೆ. ಇದು ಪರಿಶುದ್ಧ ಆಹಾರ. ಸೊ ಅದಕ್ಕೆ ಇಲ್ಲಿ ನಮಗೆ ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತದೆ. ಸೊ ಹಾಗಾದ್ರೆ ಮನುಷ್ಯನ ಬದುಕು ಪರಿಶುದ್ಧಗೊಳ್ಳುವುದು ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಭಕ್ತಿ ಸೇವೆಯಿಂದ. ಹರಿಬೋಲ್. ಸೊ ಮನುಷ್ಯನ ಬದುಕು ಪರಿಶುದ್ಧವಾಗಬೇಕು ಅಂತಂದ್ರೆ ನಾವು ತಗೊಳ್ತಕ್ಕಂಥ ಆಹಾರ ನಮ್ಮನ್ನು ಭಕ್ತಿ ಸೇವೆಗೆ ಕರ್ಕೊಂಡು ಹೋಗ್ಬೇಕು. ಅಂತಹ ಆಹಾರ ಅದಕ್ಕೆ ಅದು ಪರಿಶುದ್ಧಗೊಳಿಸುತ್ತದೆ ನಮ್ಮನ್ನು. ಸೊ ಅಂದ್ರೆ ಈಗ ನಮಗೆ ಸದ್ಯ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ನಮಗೆ ಒಡೆತನದ ಭಾವನೆ ಇದೆ. ನಮ್ಗೆ ಎಲ್ಲವೂ ಕೂಡ ನಮ್ಗೆ ಅದು ಬೇಕು, ಇದನ್ನ ಎಲ್ಲವೂ ನಮ್ಮದನ್ನಾಗಿಸ್ಕೊಳ್ಬೇಕು ಅಂತಕ್ಕಂಥ ಭಾವನೆ ನಮಗೆ ತುಂಬಾ ಇದೆ. ಆಮೇಲೆ ಎರಡನೇದು ನಮಗೆ ಇಂದ್ರಿಯ ಭೋಗ ಇದೆ. ನನಗೆ ಅದು ಬೇಕು, ಇದು ಬೇಕು, ನಾನು ಇದನ್ನು ಅನುಭವಿಸ್ಬೇಕು, ನಾನು ಸಂತೋಷ ಪಡಬೇಕು, ಇದು ತಿನ್ನಬೇಕು, ಅದು ತಿನ್ನಬೇಕು, ಇದು ತರ ಭಾವನೆ ಇದೆ. ಸೊ ಇದೆಲ್ಲ ಭಗವಂತ ಏನ್ ಹೇಳ್ತಾನೆ, ಇದು ಪಾಪಪೂರ್ಣ ಬದುಕು. ಸೊ ಈ ಪಾಪಪೂರ್ಣ ಬದುಕು, ಈ ಪ್ರಜ್ಞೆಯಲ್ಲಿ ನಾವಿದ್ದೇವೆ. ಈ ಪ್ರಜ್ಞೆಯಲ್ಲಿ ನಾವಿರೋದ್ರಿಂದ ಈಗ ನಾವು ಯಾವ ತರ ಈ ಸಾತ್ವಿಕ ಆಹಾರವನ್ನ ಸೇವನೆ ಮಾಡಿ ನಮ್ಮ ಪ್ರಜ್ಞೆ ಬದಲಾವಣೆ ಬೇಕು. ಈ ಸಾತ್ವಿಕ ಆಹಾರವನ್ನು ಸೇವನೆ ಹಾಗೆ ಮಾಡೋದಲ್ಲ, ಈ ಸಾತ್ವಿಕ ಆಹಾರವನ್ನ ನಾವು ಭಗವಂತನಿಗೆ ಅರ್ಪಿಸಿ ಅದನ್ನು ನಾವು ಬಳಸಿದರೆ, ಅದು ನೈವೇದ್ಯ ಮಾಡಿ ಬೆಳೆಸಿದರೆ ಪ್ರಸಾದವನ್ನ ತಿಂದಾಗುತ್ತೆ. ಸೊ ಪ್ರಸಾದದಲ್ಲಿ ಪ್ರಜ್ಞೆ ಬದಲಾವಣೆ ಆಗುತ್ತೆ. ನಮ್ಮ ಈ ಇಂದ್ರಿಯ ಭೋಗದ ಪ್ರಜ್ಞೆ, ಆಮೇಲೆ ಭೌತಿಕ ಒಡೆತನದ ಭಾವನೆ, ಇದು ಏನಾಗುತ್ತೆ ನಮಗೆ ನಮ್ಮನ್ನು ಬಂಧನದಲ್ಲಿ ಕಳಿಸುತ್ತೆ, ನಮ್ಮ ಭೌತಿಕ ಬಂಧನದಲ್ಲಿ. ಹರೇ ಕೃಷ್ಣ ಮಾತಾಜಿ. ಹ್ಯಾಂಡ್ ರೈಸ್ ಮಾಡ್ತೀರಿ ಪ್ರವೀಣ ಮಾತಾಜಿ. ಹರೇ ಕೃಷ್ಣ. ಸೊ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಬಂದಿದ್ದಾರೆ ಕ್ಲಾಸ್. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ. ಸೊ ಇದು ಪ್ರಭುಜಿ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಹರೇ ನೀವು ಮುಗಿಸಿ ಮಾತಾಜಿ, ತೊಂದರೆ ಇಲ್ಲ. ಎಷ್ಟೊತ್ತಾಗುತ್ತೆ ಮಾತಾಜಿ ಮುಗಿಸೋದು? ನನಗೆ ಚಾಪ್ಟರ್ ಮುಗಿಸ್ಲಿಕ್ಕೆ ಇನ್ನು ಸ್ವಲ್ಪ ಟೈಮ್ ತಗೊಳುತ್ತೆ ಪ್ರಭುಜಿ. ಇನ್ನೊಂದು 40 minutes ಅಂತೂ ಹಾಗೆ ಆಗತ್ತೆ ಪ್ರಭುಜಿ. ಓಕೆ, ಇವಾಗ 6:40 ಅಷ್ಟೊತ್ತಿಗೆ ಎಂಟರ್ ಆಗ್ತೀನಿ. ಇಲ್ಲ ನಾನು ಎಷ್ಟೊತ್ತಿಗೆ 7:15 ಬರಲಾ? 7:15 ನಮ್ಗೆ 7:15 ಮುಗೀತ ಪ್ರಭುಜಿ ಅಂದಾಜು. ಓಕೆ, ನಾನು 7:15 ಆಗಿ ಬರ್ತೀನಿ ಬಿಡಿ. ಸ್ವಲ್ಪ ಸ್ಲೋ ಮಾಡ್ತೇನೆ ಪ್ರಭುಜಿ, ಯಾಕೆಂದ್ರೆ ಜನರಿಗೆ ಹೊಸದೆಲ್ಲ ಅರ್ಥ ಆಗ್ಬೇಕಲ್ಲ. ಒಳ್ಳೇದು ಅರ್ಥ ಆಗ್ಬೇಕಲ್ಲ. ಕಂಟಿನ್ಯೂ ಮಾಡಿ, ಚೆನ್ನಾಗಿ ಮಾಡ್ತಾ ಇರೋ ಮಾಡಿ ನೀವು. ನಾನು ಮತ್ತೆ ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ನಮ್ಗೆ ಭಗವದ್ಗೀತೆಯಲ್ಲಿ ಯಾವ ಆಹಾರವನ್ನ ನಾವು ತಗೋಬೇಕು ಅಂತ ಹೇಳ್ತಾ ಇದ್ದಾನೆ. ಈಗ ಪ್ರಸಾದ ಸೇವನೆ ಮಾಡೋದ್ರಿಂದ ನಮ್ಮ ಪ್ರಜ್ಞೆ ಚೇಂಜ್ ಆಗುತ್ತೆ. ಈಗ ನಮ್ಗೆ ಇಂದ್ರಿಯ ಭೋಗ ಮಾಡಬೇಕು, ನಮಗಾಗಿ ನಮ್ಮ ಆಹಾರ ಮಾಡೋದಲ್ಲ, ಭಗವಂತನಿಗಾಗಿ ಆಹಾರ ಮಾಡೋದು. ಸೊ ಭಗವಂತನಿಗಾಗಿ ಆಹಾರ ಮಾಡೋದಂದ್ರೆ ಭಗವಂತನ ಸೇವೆ ಅದು. ಸೊ ಹಾಗಾಗಿ ನಾವು ಯಾಕಾಗಿ ಭಗವಂತನಿಗೆ ಅದು ಜೀವಿಯರ ಸ್ವರೂಪ ಕೃಷ್ಣರೇ ನಿತ್ಯದಾಸ. ಜೀವಿಯ ನಾವೆಲ್ಲ ಭಗವಂತನ ಸೇವಕರು, ಯಾಕಂದ್ರೆ ಭಗವಂತ ಒಡೆಯ. ಸೊ ಹಾಗಾಗಿ ಈಗ ನಮ್ಮ ದೇಹಕ್ಕೆ ನಾವು ಸೇವೆ ಮಾಡಬೇಕು ಅಂದ್ರೆ, ಶರೀರಕ್ಕೆ ಆಹಾರ ಸೇವಿಸಬೇಕು ಅಂದ್ರೆ ಕೈ ದುಡಿದು ಆಹಾರವನ್ನು ಹಾಕತ್ತೆ. ಅದೇ ರೀತಿ ಭಗವಂತನಿಗೆ ನಾವು ಸೇವೆ ಮಾಡ್ಲಿಕ್ಕಾಗಿ ಆಹಾರವನ್ನು ಮಾಡಬೇಕು. ಮತ್ತೆ ಈ ಆಹಾರವನ್ನ ಭಗವಂತನಿಗೆ ಅರ್ಪಿಸಿ ನಾವು ತಗೊಳ್ಬೇಕು. ಆಗ ನಮ್ಮ ಪ್ರಜ್ಞೆ ಬದಲಾಗುತ್ತಾ ಇರುತ್ತದೆ. ಸೊ ಹಾಗಾಗಿ ಈಗ ನಾವು ಭಗವಂತನಿಗೆ ಒಳ್ಳೆಯ ಆಹಾರವನ್ನು ಪ್ರಸಾದಕ್ಕೆ ಇಟ್ಟರೆ, ಅದು ನೈವೇದ್ಯ ಮಾಡಿದರೆ ಒಳ್ಳೆಯ ಆಹಾರವನ್ನೇ ನಮ್ಗೆ ತಿನ್ಲಿಕ್ಕೆ ಸಿಕ್ಕತ್ತೆ ಅಲ್ವಾ? ಹರೇ ಕೃಷ್ಣ. ಒಳ್ಳೆಯ ರುಚಿಯಾದ ಆಹಾರವನ್ನು ಭಗವಂತನಿಗೆ ಮಾಡಿ ಅದನ್ನ ನಾವು ಟೇಸ್ಟ್ ನೋಡಬಾರ್ದು. ಆಹಾರ ಮಾಡ್ಬೇಕಾದ್ರೆ ನಾವು ಶುದ್ಧದಲ್ಲಿ ಇರಬೇಕು. ಆಹಾರ ಮಾಡ್ಬೇಕಾದ್ರೆ ಭಗವಂತನಿಗೆ
ನಾವು ಸ್ನಾನ ಮಾಡಿ ಪರಿಶುದ್ಧರಾಗಿ ಆ ಭಗವಂತನ ಅರಿಗೆ ಆ ಆಹಾರವನ್ನು ಮಾಡಬೇಕು. ಹಿಂದಿನ ಕಾಲದಲ್ಲಿ ನೋಡಿ, ಎಲ್ಲರೂ ಕೂಡ ನಾವು ಕೇಳಿದ್ದೇವೆ, ಕೆಲವರು ಅಡಿಗೆ ಮನೆಯನ್ನ ತುಂಬ ಚೊಕ್ಕವಾಗಿ ಮಾಡಿ ತೊಳೆದು ಅದಕ್ಕೆ ಇವನು ಒಲೆಗೆ ರಂಗೋಲಿ ಇಟ್ಟು ಕೂಡ ಮಾಡ್ತಾ ಇದ್ರು. ಯಾಕಂದ್ರೆ ಇದು ಭಗವಂತನಿಗೆ ಮಾಡ್ತಕ್ಕಂಥ ಆಹಾರ, ನಮ್ಮ ಇಂದ್ರಿಯ ಭೋಗಕ್ಕಲ್ಲ. ಭಗವಂತನಿಗೆ ಆಹಾರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಆಹಾರ ನಮಗೆ ಅದು ಅಸ್ತಿತ್ವ ಶುದ್ಧಿ ಆಗುತ್ತೆ, ನಮ್ಮನ್ನ ಬದುಕನ್ನ ಪರಿಶುದ್ಧ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಗೆ ರಾಜನ ಜೊತೆ ಇದ್ದರೆ ಅವರು ರಾಜನ ಜೊತೆ ಇದ್ದ ಅನುಚರರಿಗೆ ರಾಜನಿಗೇನು ಊಟ ಸಿಕ್ಕತ್ತೆ ಅದು ಅವನಿಗೆ ಸಿಕ್ಕತ್ತೆ ಅಲ್ವಾ? ಅದೇ ತರಹ ನಾವು ಭಗವಂತನಿಗಾಗಿ ಸಾತ್ವಿಕ ಆಹಾರವನ್ನ ಕೊಟ್ಟಾಗ ಅದು ನಮಗೆ ಆ ಭಗವಂತನ ಪ್ರಸಾದ ರೂಪವಾಗಿ ಬಂದು ನಮ್ಮ ಬದುಕನ್ನು ಅದು ಪರಿಶುದ್ಧಗೊಳಿಸುತ್ತೆ. ಅದಕ್ಕೆ ಪ್ರಸಾದದ ಮಹಿಮೆ. ಸೊ ಇದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊ. ಭಗವಂತ ಸಾತ್ವಿಕ ಆಹಾರ ಕೊಡುಗಳಿದ್ದಾನೆ. ಸತ್ವಂ ಅದು ಅಲ್ಲಿ ಏನ್ ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ, ಅದು ಬಿಟ್ಟು ಅವರು ಹೇಳಿಲ್ಲ. ಸೊ ಇಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ, ಪತ್ರ ಅಂದ್ರೆ ತರಕಾರಿ. ನಾವು ತರಕಾರಿಯನ್ನ ಭಗವಂತನಿಗೆ ಅಡಿಗೆ ಮಾಡಿ ಅದನ್ನ ಭಗವಂತನಿಗೆ ಕೊಡ್ತಕ್ಕಂಥದ್ದು, ಇದು ಬಹಳ ಮುಖ್ಯ. ಇದಕ್ಕೆ ನಾನು ಸ್ವಲ್ಪ ಸಮಯ ತಕೊಂಡೆ, ಯಾಕಂದ್ರೆ ನಮ್ಗೆ ಅರ್ಥ ಆಗ್ಬೇಕು. ಆಮೇಲೆ ಇನ್ನೊಂದು ನೋಡೋಣ, ಪರಿಶುದ್ಧ. ಅದಕ್ಕೆ ಸಾತ್ವಿಕ ಆಹಾರ ನೋಡಿ, ಇಲ್ಲಿರೋದು ಇದು ಸಾತ್ವಿಕ ಆಹಾರ. ಆಮೇಲೆ ಇಲ್ಲಿ ಇರ್ತಕ್ಕಂಥದ್ದು ರಾಜಸಿಕ ಆಹಾರ ನೋಡೋಣ. ಕಟ್ವ ಅಮ್ಲಲವಣ ಅತಿ ಉಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕ ಆಮಯ ಪ್ರದಾಹ. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಕೆಲವೊಮ್ಮೆ ನಮ್ಗೆ ಖುಷಿ ಆಗತ್ತೆ ತಿನ್ಲಿಕ್ಕೆ ಅಲ್ವಾ, ತುಂಬಾ ಖಾರದ್ ಬೇಕು ಅಲ್ವಾ, ಸ್ವಲ್ಪ ಹುಳಿಯಾಗಿರ್ಬೇಕು ಕೆಲವರಿಗೆ ಸ್ವಲ್ಪ ಅಂದ್ರೆ ಸಿಹಿಯಾಗಿರ್ಬೇಕು, ಕೆಲವರಿಗೆ ಇದರ ಮಸಾಲೆ ಜಾಸ್ತಿ ಇರಬೇಕು ಅಲ್ವಾ, ಬಿಸಿ ಬಿಸಿಯಾಗಿರ್ಬೇಕು ಅಲ್ವಾ, ಸುಡುತ್ತಿರುವ ಆಹಾರಗಳು ಬಿಸಿ ಬಿಸಿ ಇರ್ಬೇಕಲ್ವಾ, ಕೆಲವರಿಗೆ ತುಂಬಾ ಬಿಸಿ ಇರ್ಬೇಕು ಅಲ್ವಾ. ಹೌದು ಮಾತಾಡಿ. ಇಂತಹ ಆಹಾರಗಳು ಅತಿಯಾಗಿ ಖಾರ ಆಗಿರೋದು, ಅತಿಯಾಗಿ ಹಾಗೆ ಬಿಸಿ ಬಿಸಿ ಇರೋದು, ಆಮೇಲೆ ಒಣಕಲಾಗಿರೋದು, ಇದೆಲ್ಲ ರಾಜಸ ಸ್ವಭಾವದವರಿಗೆ ಇಷ್ಟ. ಈ ರಾಜಸ ಆಹಾರವನ್ನ ತೆಗೆದುಕೊಂಡ್ರೆ ಏನಾಗುತ್ತೆ, ನಮ್ಗೆ ದುಃಖ ಶೋಕ ರೋಗ ಉಂಟಾಗತ್ತೆ. ಇದು ದುಃಖ ಶೋಕ ಯಾಕೆಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಮಗೆ ಭಗವಂತನಿಗೆ ಇದನ್ನ ಅರ್ಪಣೆ ಮಾಡ್ಲಿಕ್ಕೆ ಬರುತ್ತಾ ಹರಿಕೃಷ್ಣ, ಇಂಥ ಆಹಾರವನ್ನ ರಾಜಸ ಆಹಾರವನ್ನ? ಅದಕ್ಕೆ ನಮ್ಗೆ ನಮ್ಮ ಅಸ್ತಿತ್ವ ಶುದ್ಧ ಆಗಿರೋದೆಲ್ಲ ನಮ್ಗೆ ದುಃಖ. ಆಮೇಲೆ ಇಲ್ಲಿ ಏನಾಗುತ್ತೆ, ನಮಗೆ ನಾವು ಒಮ್ಮೆ ನೋಡಿ ಟಿವಿ ನೋಡ್ತಾ ಒಮ್ಮೆ ಆಹಾರವನ್ನ ತಿಂತಾ ಇರ್ತೇವೆ. ಯಾವ್ದು ಅಂತಂದ್ರೆ ಕೆಲವೊಮ್ಮೆ ಚಿಪ್ಸ್ ಪ್ಯಾಕೆಟ್ ತಿಂದ್ರೆ ಮುಗಿಯೋರಿಗೂ ನೋಡ್ತಾನೆ ಇರ್ತೇವೆ ಅಲ್ವಾ, ತಿಂತಾನೆ ಇರ್ತೇವೆ ಟಿವಿ ನೋಡ್ತಾ. ಸೊ ಇಂಥ ಆಹಾರಗಳೆಲ್ಲ ತಕೊಂಡ್ರೆ ಏನಾಗುತ್ತೆ, ನಮ್ಗೆ ಆರೋಗ್ಯಕ್ಕೂ ಒಳ್ಳೇದಲ್ಲ. ಯಾಕೆಂದ್ರೆ ಅದರಿಂದ ತುಂಬಾ ಬೊಜ್ಜು ಬೆಳಿಬಹುದು, ಗ್ಯಾಸ್ಟ್ರಿಟಿಸ್ ಆಗ್ಬೋದು, ಅಲ್ಸರ್ ಆಗ್ಬೋದು. ಸೊ ಹಾಗಾಗಿ ಇದೆಲ್ಲ ರಾಜಸಿಕ ಆಹಾರ. ಸೊ ಭಗವಂತ ಇಲ್ಲಿ ನಮಗೆ ರಾಜಸಿಕ ಇನ್ನೊಂದು ಹೇಳ್ತಾನೆ, ಅಂದ್ರೆ ಸಾತ್ವಿಕ ಆಹಾರವನ್ನು ತಿನ್ಲಿಕ್ಕೆ ಹೇಳ್ತಾ ಇದ್ದಾರೆ ಭಗವಂತ ನಮಗೆ. ಇಲ್ಲಿ ನೋಡಿ, ಇದಕ್ಕೆ ತಾಮಸಿಕ ಆಹಾರ ಅಂದ್ರೆ ಏನು? ಯಾತಯಾಮಂ ಗತರಸಂ ಪೂತಿ ಪರಿಯುಷಿತಂ ಚಯತ್ ಉಚ್ಚಿಷ್ಟಮಿಪಿ ಚ ಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಅಂದ್ರೆ ಇಲ್ಲಿ ತಾಮಸಿಕ ಜನರಿಗೆ ಯಾವ ತರ ಆಹಾರ ತಿಂತಾರೆ ಅಂದ್ರೆ ಹಳಸಿದ ಆಹಾರ ತಿಂತಾರೆ. ಆಮೇಲೆ ಉಚ್ಚಿಷ್ಟ ಅಂದ್ರೆ ಉಚ್ಚಿಷ್ಟ ಅಂತಂದ್ರೆ ನಾವು ಹಳಸಿದ ಆಹಾರ ಅಂತಂದ್ರೆ ಇಲ್ಲಿ ನಮ್ಗೆ ಹಿಂದಿನ ದಿನದ ಆಹಾರ, ರಾತ್ರಿ ಏನೋ ಅನ್ನ ಉಳಿದಿರುತ್ತೆ, ಬೆಳಿಗ್ಗೆ ಏನಾದ್ರೂ ಮಾಡ್ಕೊಂಡು ತಿಂತಾರೆ ಅಲ್ವಾ. ಅದಕ್ಕೆ ಇಂಥ ಆಹಾರ ಅದು ತಾಮಸಿಕ ಆಹಾರ. ಆಮೇಲೆ ಏನು ಅಂತಂದ್ರೆ ಕೆಡುತ್ತಿರುವ ಹಳಸಿದ ಆಹಾರಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಈ ಸ್ವಲ್ಪ ಬೂಸ್ಟ್ ಬಂದಿದೆಯಲ್ವಾ ಬ್ರೆಡ್ಡಿಗೆ, ಕೆಡುತ್ತಿರುವ ಹಳಸಿದ ಆಹಾರ. ಆಮೇಲೆ ಕೆಲವರು ಉಚ್ಚಿಷ್ಟ ಅಂದ್ರೆ ಎಂಜಿಲು. ಇಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಒಂದೇ ಪ್ಲೇಟಲ್ಲಿ 5-6 ಜನ ಸ್ಪೂನ್ ಹಾಕೊಂಡು ತಿಂದ್ಬಿಡ್ತಾರೆ ಅಲ್ವಾ. ಸೊ ಹಾಗಾಗಿ ಅದು ಎಂಜಲಾಗತ್ತೆ. ಅದು ಎಂಜಲನ್ನು ಸೇವನೆ ಮಾಡಿದರೆ ಇನ್ನೊಬ್ಬರ ಮಾಡಿದ ಯಾರ್ದು ನಾವು ಎಂಜಲು ಸೇವನೆ ಮಾಡ್ತೇವೋ ಅವರದ್ದು ಪಾಪಕರ್ಮಗಳು ನಮಗೆ ಬಂದ್ಬಿಡುತ್ತಂತೆ. ಸೊ ಅದಕ್ಕೆ ನಾವು ಆ ತರ ಉಚ್ಚಿಷ್ಟವನ್ನ ಮಾಡಬಾರ್ದು. ಅಸ್ಪೃಶ್ಯ ಅಂದ್ರೆ ಇದು ಕೆಲವರು ಅಮೇಧ್ಯವನ್ನು ತಿಂತಾರೆ. ಸೊ ಅದೆಲ್ಲ ಅಸ್ಪೃಶ್ಯ. ಸೊ ಹಾಗಾಗಿ ಇಲ್ಲಿ ನೋಡಿ, ಈ ತರ ಇದು ಯಾವ ತರ ಆ ಒಂದು ತಮೋಗುಣದ ಆಹಾರ. ಸೊ ತಮೋಗುಣದ ಆಹಾರ ತಗೊಂಡ್ರೆ ನಮ್ಮ ಪ್ರಜ್ಞೆ ಕೂಡ ಆ ತರ ಆಗ್ಬಿಡುತ್ತೆ. ಸೊ ಹಾಗಾಗಿ ತಮೋಗುಣದ ಆಹಾರವನ್ನ ಇಲ್ಲಿ ತಗೊಳ್ಳಿಕ್ಕೆ ಹೇಳ್ತಾ ಇಲ್ಲ. ಈಗ ಹಾಗಾದ್ರೆ ನಾವು ಈ 3 ಗಂಟೆಗಿಂತ ಮುಂಚೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಭಗವಂತನಿಗೆ ಸಾತ್ವಿಕ ಆಹಾರವನ್ನು ತಯಾರು ಮಾಡಿ ಇಟ್ರೆ ಅದು ಎಷ್ಟು ಸಮಯ ಆದ್ರೂ ತಿನ್ಬಹುದು. ಇಲ್ಲದಿದ್ದರೆ ನಾವು ಭಗವಂತನಿಗೆ ಅರ್ಪಣೆ ಆಗ್ಲಿಲ್ಲ 3 ಗಂಟೆಗಿಂತ ಹೆಚ್ಚು ತಿಂದರೆ ಅದು ಏನಾಗುತ್ತೆ, ತಾಮಸಿಕ ಆಹಾರ ಆಗುತ್ತೆ. ಸೊ ಹಾಗಾಗಿ ನಮ್ಮ ಸತ್ವ, ನಮ್ಮ ಅಸ್ತಿತ್ವ ಅದರಲ್ಲಿ ಶುದ್ಧಿ ಆಗ್ಬೇಕು ಅಂತಂದ್ರೆ ನಾವು ಯಾವ ತರ ಆಹಾರವನ್ನು ತಿನ್ಬೇಕು? ಹರೇ ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳುತ್ತೆ? ಸಾತ್ವಿಕ ಆಹಾರ.
ಸಾತ್ವಿಕ ಆಹಾರ ಅದನ್ನು ಮತ್ತೆ ಭಗವಂತನಿಗೆ ನೈವೇದ್ಯ ಮಾಡಿ ಮಾಡ್ಕೊಳ್ಳಿ. ನಮ್ಮ ಪ್ರಜ್ಞೆ ಶುದ್ಧವಾಗುತ್ತೆ. ಸೊ ಹಾಗಾಗಿ ಸಾತ್ವಿಕ ಆಹಾರ ತಿನ್ನಬೇಕು. ಮತ್ತೆ ಆ ಸಾತ್ವಿಕ ಆಹಾರವನ್ನು ಕೂಡ ನಾವು ತಯಾರು ಮಾಡ್ಬೇಕಾದ್ರೆ ನಾವು ಪರಿಶುದ್ಧರಾಗಿ ಸ್ನಾನ ಮಾಡ್ಬೇಕು. ಕೆಲವೊಮ್ಮೆ ಈಗ ಏನಾಗುತ್ತೆ, ಮೊದಲು ಅಡಿಗೆ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ತಾನೆ, ಮೈಯೆಲ್ಲ ಕೊಳಕಾಗಿರುತ್ತೆ ಅಂತ, ಆವಾಗ ಮೈ ಬೆವರು ಬಂದಿರುತ್ತೆ. ಈ ತರ ಮಾಡೋರು ಇದ್ದಾರೆ ಇಲ್ವಾ? ಹರೇ ಕೃಷ್ಣ. ಇದ್ದಾರೆ ಮಾತಾಜಿ. ಇದ್ದಾರೆ. ಸೊ ಅದಕ್ಕೆ ಏನ್ ಹೇಳ್ತಾರೆ, ಮೊದಲು ಬೇಗ ಅಡಿಗೆ ಮಾಡ್ಬಿಡ್ತೀನಿ, ಆಮೇಲೆ ಸ್ನಾನ ಮಾಡ್ತೀನಿ, ಕೆಲಸಕ್ಕೆ ಹೋಗ್ಬೇಕು, ಇದೆಲ್ಲ ಇರ್ತಾರೆ. ಆದರೆ ಇಲ್ಲಿ ಭಗವಂತ ಆ ತರ ಹೇಳೋದಿಲ್ಲ. ಶುದ್ಧ ಭಗವಂತನಿಗೆ ಕೊಡ್ಬೇಕಾದ್ರೆ ಸ್ನಾನ ಮಾಡದೆ ಮಾಡಿದ್ರೆ ಕೊಡ್ಲಿಕ್ಕಾಗತ್ತಾ? ಇಲ್ಲ ಮಾತಾಜಿ. ಇದೆಲ್ಲ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳಿ ಅಂತ ಭಗವದ್ಗೀತೆ ನಮಗೆ ಇದನ್ನ ಭಗವಂತ ತಿಳಿಸ್ತಾ ಇದ್ದಾನೆ. ಈಗ ಮುಂದೆ ನಾವು ನೋಡೋಣ ಯಜ್ಞದ ಬಗ್ಗೆ. ನಾವೀಗ ಏನ್ ತಿಳ್ಕೊಂಡ್ವಿ? ಪೂಜೆ ಮಾಡೋದು, ಆಮೇಲೆ ಆಹಾರ ತಕೊಳ್ಳೋದು, ಪ್ರತಿಯೊಂದು ವಿಚಾರ ಭಗವದ್ಗೀತೆಯಲ್ಲಿ ಇದೆ. ಸೊ ಈಗ ಯಜ್ಞದ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಅಫಲಕಾಂಕ್ಷಿ ಬಿರ್ಯಜ್ಞೋ ವಿಧಿ ದೃಷ್ಟೋಯ ಯುಜ್ಯತೆ ಯಷ್ಟವ್ಯಮೇ ವೇತಿ ಮನಃ ಸಮಾದಾಯ ಸ ಸಾತ್ವಿಕ. ಇಲ್ಲಿ ಸಾತ್ವಿಕವಾದ ಯಜ್ಞ ಅಂತ ಹೇಳ್ತಾ ಇದ್ದಾರೆ. ಸಾತ್ವಿಕವಾದ ಯಜ್ಞ ಅಂತಂದ್ರೆ ಇಲ್ಲಿ ಯಜ್ಞಗಳಲ್ಲಿ ಧರ್ಮಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಮಾಡಬೇಕು ಆ ಸಾತ್ವಿಕ ಯಜ್ಞ ಅಂದ್ರೆ. ಆಮೇಲೆ ಅದು ನಮ್ಮ ಕರ್ತವ್ಯ ಅಂತ ಮಾಡಬೇಕು. ಅದರಿಂದ ನಾವು ಏನನ್ನು ಫಲವನ್ನ ಅಪೇಕ್ಷಿಸಬಾರದು. ಅದು ಯಜ್ಞ, ಸಾತ್ವಿಕ ಯಜ್ಞ. ಸೊ ಇಲ್ಲಿ ಯಜ್ಞ, ಈ ತರ ಯಜ್ಞ ನಾವು ಅದರಿಂದ ಫಲಾಪೇಕ್ಷೆ ಮಾಡಬಾರ್ದು. ಆಮೇಲೆ ಧರ್ಮ ಗ್ರಂಥದಲ್ಲಿ ಅದು ಇರಬೇಕು, ಈ ತರ ಯಜ್ಞ ಮಾಡ್ಬೇಕು ಅಂತ. ಆಮೇಲೆ ಅದರಿಂದ ನಮ್ಮ ಕರ್ತವ್ಯ ಅಂತ ಮಾಡಬೇಕು. ಅದಕ್ಕೆ ಯಾವ ಯಜ್ಞ? ಸೊ ಕಲಿಯುಗದಲ್ಲಿ ಏನ್ ಹೇಳಿದ್ದಾರೆ? ಹರೇರ್ ನಾಮೈವ ಕೇವಲಂ ಕಲವು ನಾಸ್ತಿ ಏವ ನಾಸ್ತಿ ಗತಿರನ್ಯದ. ಅನೇಕ ಧರ್ಮ ಗ್ರಂಥಗಳಲ್ಲಿ ಹೇಳಿದೆ ಕಲಿಯುಗದಲ್ಲಿ ನಿಮಗೆ ಜಪಯಜ್ಞವನ್ನು ಮಾಡಿ ಅಂತ. ಅದಕ್ಕೆ ಇಲ್ಲಿ ನೋಡಿ ಜಪ ತೋರಿಸ್ತಾ ಇದ್ದಾರೆ. ಜಪಮಾಲೆಯನ್ನ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ತುಳಸಿ ಮಾಲೆಯನ್ನ ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ತುಳಸಿ ಮಾಲೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವುದು, ಸೊ ಅದು ಧರ್ಮಗ್ರಂಥಕ್ಕೆ ಅನುಗುಣವಾಗಿದೆ. ಅದು ನಮ್ಮ ಕರ್ತವ್ಯ. ಯಾಕೆಂದ್ರೆ ನಮಗೆ ಅದು ಭಗವಂತನಿಗೆ ಸೇವೆ ಮಾಡ್ತಕ್ಕಂಥದ್ದು, ಅದು ನಮ್ಮ ಕರ್ತವ್ಯ. ಭಗವಂತನಿಗೆ ಗೌರವ ಅರ್ಪಣೆ ಮಾಡೋದು ಅದು ನಮ್ಮ ಕರ್ತವ್ಯ. ಮತ್ತೆ ಇದು ಫಲಾಪೇಕ್ಷೆ ಇರಬಾರ್ದು. ಅಹೈತುಕಿ, ಯಾವ ಕಾರಣ ಇಲ್ಲ. ನಾ ಜಪ ಮಾಡ್ತೇನೆ, ಜಪ ಮಾಡ್ಲಿಕ್ಕೆ ಯಾವ ಕಾರಣ ಇಲ್ಲ. ನಾ ಯಾಕೆ ಮಾಡ್ತೇನೆ, ನಂಗೆ ಏನೋ ಬೇಕು, ನನಗೆ ಬಯಕೆ ಇದೆ ಅಲ್ಲ, ಅದಕ್ಕಾಗೆಲ್ಲ ನಾನು ಮಾಡ್ತಾ ಇರೋದು ಭಗವಂತನ ಸೇವೆ, ಇದು ನನ್ನ ಕರ್ತವ್ಯ. ಇದನ್ನು ಮಾಡಿದರೆ ಅದು ಸಾತ್ವಿಕವಾದ ಯಜ್ಞ. ಸೊ ಹಾಗಾಗಿ ಈ ಸಾತ್ವಿಕ ಯಜ್ಞ ಅನ್ನವನ್ನ ನಾವು ಮಾಡ್ಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಈ ಎಲ್ಲವನ್ನು ಕೂಡ ಸಾತ್ವಿಕದಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ. ಅಭಿಸಂದಾಯತು ಫಲಂ ದಂಬಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಈಗ ರಾಜಸಿಕ ಯಜ್ಞ ಅಂದ್ರೇನು? ರಾಜಸಿಕ ಯಜ್ಞ ಅಂದ್ರೆ ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದ ಮಾಡುವ ಯಜ್ಞ. ಈಗ ನಮಗೇನೋ ಬೇಕಾಗತ್ತೆ ಅಲ್ವಾ, ಅದಕ್ಕೋಸ್ಕರ ನಾವು ಈ ಪೂಜೆ ಮಾಡ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆರೋಗ್ಯ ಸಿಗ್ಬೇಕು, ಸೂರ್ಯ ದೇವರ ಪೂಜೆ, ಆಮೇಲೆ ಒಳ್ಳೆ ಹೆಂಡತಿ ಸಿಕ್ಬೇಕು, ಉಮೆಯ ಪೂಜೆ ಆರಾಧನೆ, ಹೆಚ್ಚಿನ ಹಣ ಸಿಕ್ಬೇಕು ನಮ್ಗೆ, ಲಕ್ಷ್ಮಿ ಪೂಜೆ ಮಾಡೋದು ಅಲ್ವಾ? ಇಂತಹ ಆ ಒಂದು ಬಯಕೆಗಳನ್ನು ಇಟ್ಕೊಂಡು ಮಾಡಿದರೆ ಅದು ಏನಾಗುತ್ತೆ? ಅಂತ ಯಜ್ಞ ಅದು ರಾಜಸಿಕ ಯಜ್ಞ. ಸೊ ಆಮೇಲೆ ಫಲಾಪೇಕ್ಷೆ ಇಟ್ಕೊಂಡೇ ಮಾಡೋದು. ಕೆಲವರು ಮತ್ತೆ ಅಹಂಕಾರದಿಂದ, ಅಂದ್ರೆ ಕೆಲವರಿಗೆ ತಮ್ಮ ಶ್ರೀಮಂತಿಕೆ ತೋರಿಸ್ಕೋಬೇಕಾಗತ್ತೆ ಜನರ ಮುಂದೆ, ಸಮಾಜಕ್ಕೆ. ಸೊ ಅಂತಹ ಯಜ್ಞ, ಅವರು ದೊಡ್ಡ ದೊಡ್ಡ ಯಜ್ಞವನ್ನ ಮಾಡ್ತಾರೆ. ಸೊ 4 ಜನ ಅಪ್ಪ ಇವನು ಎಷ್ಟು ಒಳ್ಳೆ ಯಜ್ಞ ಮಾಡಿದ್ದಾನೆ ಅಂತ. ಸೊ ಇದೆಲ್ಲ ಅಹಂಕಾರನ ಮಾಡೋದು. ಇದರಿಂದ ರಾಜಸಿಕ. ಇದರಿಂದ ನಮಗೆ ಲಾಭ ಏನು ಸಿಕ್ಕತ್ತೆ? ಇದರಲ್ಲಿ ಐಹಿಕ ಲಾಭ ತಕೊಂಡು ನಾವು ಏನಾಗ್ತೇವೆ? ಮತ್ತೆ ನಾವು ಐಹಿಕ ಬದುಕಿನಲ್ಲೇ ಈ ಒಂದು ಹುಟ್ಟು ಸಾವಿನ ಚಕ್ರದಲ್ಲೇ ನಾವು ಉಳಿದು ಬಿಡ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದಕ್ಕೆ ನಮ್ಗೆ ಭಗವಂತ ಎಲ್ಲದನ್ನೂ ಹೇಳಿದ್ದಾನೆ. ಆಮೇಲೆ ನೀನು ಆರಿಸ್ಕೋ ನಿಮ್ಗೆ ಯಾವ್ದು ಬೇಕು ಅಂತ. ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಈಗ ತಮೋಗುಣದಲ್ಲಿ ಮಾಡಿದ ಯಜ್ಞ. ಇಲ್ಲಿ ತಮೋಗುಣದಲ್ಲಿ ಯಜ್ಞ ಮಾಡೋದು ಅಂತಂದ್ರೆ ಧರ್ಮ ಗ್ರಂಥಗಳಲ್ಲಿ ಎಲ್ಲೂ ಹೇಳಿಲ್ಲ ಅಂತ ಯಜ್ಞ. ಪ್ರಸಾದ ಹಂಚುವುದಿಲ್ಲ. ಆ ಯಜ್ಞ ಮಾಡಿದ್ರೆ ಪ್ರಸಾದ ಹಂಚಬೇಕು, ಅದು ಮಾಡೋದಿಲ್ಲ. ಆ ಪ್ರಸಾದವನ್ನೇ ಅವರು ಹಂಚುವುದಿಲ್ಲ, ಮಾಡುವುದೇ ಇಲ್ಲ.
ಆಮೇಲೆ ವೇದ ಮಂತ್ರಗಳನ್ನ ಪಠನೆ ಮಾಡೋದಿಲ್ಲ. ಯಜ್ಞ ಅಂದ್ರೆ ವೇದ ಮಂತ್ರ ಬೇಕು, ಯಜ್ಞ ಅಂದ್ರೆ ಪುರೋಹಿತರು ಬೇಕು. ಆಮೇಲೆ ಶ್ರದ್ಧೆಯೇ ಇಲ್ಲ ಅವರಿಗೆ, ಅಂತ ಯಜ್ಞವನ್ನ ತಾಮಸಿಕ ಯಜ್ಞ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನಮಗೆ ಒಂದು ಉದಾಹರಣೆ ನಿಮಗೆ ಕಾಣ್ಬೋದು ಇಲ್ಲಿ. ಇದು ಭಸ್ಮಾಸುರನ ಕಥೆ ಎಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ? ಹೌದು ಭಸ್ಮಾಸುರ. ಸೊ ಹೌದು ಭಸ್ಮಾಸುರ ಮಾತಾಜಿ. ಶಿವನನ್ನು ಕುರಿತು ಯಜ್ಞ ಮಾಡ್ತಾನೆ. ಇಷ್ಟು ಅವನು ಮಾಡ್ತಾನೆ, ಶಿವನ ತಪಸ್ಸು ಯಜ್ಞ. ಆಮೇಲೆ ಆ ಯಜ್ಞ ಕುಂಡಕ್ಕೆ ಅವನು ಏನ್ ಮಾಡ್ತಾನೆ, ಶಿವ ಎಷ್ಟು ಸಮಯ ಆದ್ರೂ ಬರೋದಿಲ್ಲ. ಆ ಶಿವ ಇಷ್ಟು ಅವನಿಗೆ ಆರಾಧನೆ ಮಾಡ್ತಾನೆ. ಶಿವನಿಗೆ ಗೊತ್ತು ಇವನು ಮಾಡ್ತಾರೆ ತಮೋಗುಣದ ಯಜ್ಞ ಅಂತ. ಶಿವ ಏನು ಗೊತ್ತಾ, ಶಿವ ಅವರು ವೈಷ್ಣವಾನಾಂ ಯಥಾಶಂಭವತಿ, ಒಳ್ಳೆಯ ಭಕ್ತ ಶಿವ, ಪರಮ ಭಕ್ತ. ಅದೇ ಅವರಿಗೆ ಗೊತ್ತಿರುತ್ತೆ, ಅದಕ್ಕೆ ಅಷ್ಟು ಈಸಿಲಿ ಬರೋದಿಲ್ಲ ಅವನಿಗೆ. ಅವನು ಏನ್ ಮಾಡ್ತಾ ಇದ್ದ, ತನ್ನ ಮಾಂಸದ ತುಂಡುಗಳನ್ನು ಯಜ್ಞಕ್ಕೆ ಆಹುತಿಯನ್ನಾಗಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆದ್ರೂ ಸಮಯ ಬರ್ಲಿಲ್ಲ. ಆಮೇಲೆ ತನ್ನ ತಲೆಯನ್ನೇ ಕತ್ತರಿಸಾಕ್ಲಿಕ್ಕೆ ಹೋದ ಅವನು. ಆಗ ಅವನನ್ನ ಉಳಿಸಬೇಕು ಅಂತ ಹೇಳ್ಕೊಂಡು ಇಲ್ಲಿ ಶಿವ ಪ್ರತ್ಯಕ್ಷ ಆದ. ಅಂದ್ರೆ ಶಿವನು ಪ್ರತ್ಯಕ್ಷ ಆದಾಗ ಶಿವನಿಗೆ ಆ ಒಂದು ವರವನ್ನು ಕೇಳ್ತಾನೆ ಅವನು. ಯಾರ ತಲೆ ಮೇಲೆ ನಾನು ಕೈ ಇಟ್ಟರು ಅವರು ಭಸ್ಮ ಆಗ್ಬೇಕು. ಆದ್ರೆ ಶಿವ ಏನ್ ಮಾಡ್ಬೇಕು, ಅವರ ಜೀವ ಉಳಿಸ್ಲಿಬೇಕಲ್ವಾ, ಅದಕ್ಕೆ ಆಯ್ತು ಅಂತ ವರವನ್ನ ಕೊಟ್ರು. ಆದ್ರೆ ಅದೇನ್ ಮಾಡಿದ, ಅವನು ವರ ಪ್ರಯೋಗವನ್ನ ಶಿವನ ಮೇಲೆ ಪ್ರಯೋಗ ಶಿವನ ಮಾಡಿ. ಮೇಲೆ ಇದು ಎಲ್ಲರಿಗೂ ಗೊತ್ತುಂಟು. ಆಮೇಲೆ ಶಿವ ಹೋಗಿ ವಿಷ್ಣು ಹತ್ರ ಹೋಗ್ತಾರೆ. ವಿಷ್ಣು ಆಮೇಲೆ ಅಲ್ಲಿ ಬಂದು ಮೋಹಿನಿ ರೂಪ ತಾಳಿ ಅವರಿಗೆ ಇದನ್ನ ತನ್ನ ತಲೆ ಮೇಲೆ ಕೈ ಇಡುವಾಗೆ ಮಾಡ್ತಾರೆ. ಈ ಒಂದು ಸಂದರ್ಭ ಎಲ್ಲರಿಗೂ ಕೂಡ ಗೊತ್ತುಂಟು. ಈಗ ನಾವು ತಿಳ್ಕೊಂಡ್ವಿ ಆಹಾರ ಮತ್ತೆ ಪೂಜೆ ಮಾಡೋದು ಯಾರನ್ನ, ಆಹಾರವನ್ನ ಯಾವುದನ್ನ ಸೇವಿಸಬೇಕು, ಆಮೇಲೆ ಯಾವ ಯಜ್ಞವನ್ನ ನಾವು ಮಾಡಬೇಕು. ಈಗ ಭಗವಂತ ಮುಂದುವರಿದು ನಾವು ಯಾವ ರೀತಿ ತಪಸ್ಸನ್ನು ಮಾಡಬೇಕು, ಇದು ತುಂಬಾ ಬಹಳ ಒಳ್ಳೆಯ ಮುಖ್ಯವಾದ ವಿಚಾರಗಳು. ಇದನ್ನು ನಾವು ಗಮನವಿಟ್ಟು ಕೇಳೋಣ. ಇಲ್ಲಿ ದೇವದ್ವಿಜು ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಅಂದ್ರೆ ಶಾರೀರಿಕ ತಪಸ್ಸು. ತಪಸ್ಸಿನಲ್ಲಿ 3: ಶಾರೀರಿಕ ತಪಸ್ಸು, ಮಾನಸಿಕ ತಪಸ್ಸು, ಮಾತಿನ ತಪಸ್ಸು. ಇಲ್ಲಿ ಶಾರೀರಿಕ ತಪಸ್ಸು ಅಂದ್ರೆ ಏನು ಅಂತ ನೋಡಿ ಹೇಳ್ತಾ ಇದ್ದಾರೆ. ಭಗವಂತನ ಪೂಜೆ ಮಾಡೋದು ಶಾರೀರಿಕ ತಪಸ್ಸು. ಬ್ರಾಹ್ಮಣರಿಗೆ ಗೌರವ ತೋರಿಸೋದು ಅದು ಶಾರೀರಿಕ ತಪಸ್ಸು. ಗುರುವಿಗೆ ಪೂಜೆ ಮಾಡೋದು ಶಾರೀರಿಕ ತಪಸ್ಸು. ತಂದೆ ತಾಯಿ ಹಿರಿಯರಿಗೆ ಪೂಜೆ ಮಾಡೋದು ಅದು ಕೂಡ ಶಾರೀರಿಕ ತಪಸ್ಸು. ಈಗ ಏನಂತಂದ್ರೆ, ಈಗ ಶರೀರದಿಂದ ನಾವು ಮಾಡ್ತಕ್ಕಂಥದ್ದು. ಈಗ ಏನ್ ಹೇಳ್ತಾರೆ ಅಂತಂದ್ರೆ, ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ತಪಸ್ಸನ್ನು ಮಾಡ್ಲಿಕ್ಕೆ ಹಿಂದೆ ಕಾಡಿಗೆ ಹೋಗ್ಬೇಕಾಗಿತ್ತು ಅಲ್ವಾ? ಹೌದು ಮಾತಾಜಿ. ಈಗ ಕಾಡಿಗೆ ಹೋಗ್ಬೇಕಾಗಿಲ್ಲ. ಈಗ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಮಗೆ ಮನೆಯಲ್ಲೇ ಇದ್ಕೊಂಡು ಗೃಹಸ್ಥರಾಗಿದ್ಕೊಂಡೇ ದೇಹದ ತಪಸ್ಸನ್ನ ನಾವು ಮಾಡಬಹುದು ಅಲ್ವಾ? ಈಗ ಭಗವಂತನ ಪೂಜೆ ಮನೇಲಿ ಇದ್ಕೊಂಡೇ ಮಾಡ್ಬೋದಲ್ವಾ? ಹೌದು ಮಾತಾಜಿ. ಮಾಡಬಹುದು. ಇದನ್ನ ನಾವು ಹೇಗೆ ಮಾಡ್ಬೇಕು? ಈಗ ನಮಸ್ಕಾರ ಮಾಡ್ಲಿಕ್ಕೆ, ಭಗವಂತನಿಗೆ ನಮಸ್ಕಾರ ಮಾಡೋದು ಅಂದ್ರೆ ಅದಕ್ಕೆ ಈಗ ಸಾಷ್ಟಾಂಗ ನಮಸ್ಕಾರ ಇದು ಗಂಡಸರಿಗೆ. ಹೆಂಗಸರಿಗೆ ಪಂಚಾಂಗ ಪ್ರಣಾಮ ಅಂತ ಹೇಳ್ತಾರೆ. ಸೊ ಹೆಂಗಸರಿಗೆ ಪಂಚಾಂಗ ಪ್ರಣಾಮ. ಆದರೆ ಈಗಿನ ಕಾಲದಲ್ಲಿ ನಾವು ಎಷ್ಟು ಜನ ಯುವಕ ಯುವತಿಯರನ್ನು ನೋಡ್ತೇವೆ, ಅವ್ರು ಏನ್ ಮಾಡ್ತಾರೆ, ಎದೆ ಹತ್ರ ಕೈ ಇಟ್ಕೊಂಡು ಅದೇ ನಮಸ್ಕಾರ ಈಗ ಇಷ್ಟೇ ಮಾಡ್ತಾರೆ ಅಲ್ವಾ? ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದು, ಪಂಚಾಂಗ ನಮಸ್ಕಾರ ಮಾಡೋದು ಅವರಿಗೆ ಅದು ಗೊತ್ತೇ ಇಲ್ಲ. ಸೊ ಅದಕ್ಕೆ ಇದು ಸಾಷ್ಟಾಂಗ ನಮಸ್ಕಾರ ಇಲ್ಲಿ ತೋರಿಸಿದ್ದಾರೆ, ಪಂಚಾಂಗ ನಮಸ್ಕಾರ ಇದರಲ್ಲಿ ಚಿತ್ರದಲ್ಲಿ ಇಲ್ಲ. ಸೊ ಹಾಗಾಗಿ ಹೆಂಗಸರಿಗೆ ಪಂಚಾಂಗ ನಮಸ್ಕಾರ, ಗಂಡಸರಿಗೆ ಧರ್ಮಶಾಸ್ತ್ರದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಇದೆ. ಸೊ ಹಾಗಾದ್ರೆ ಇಲ್ಲಿ ಹೆಚ್ಚಾಗಿ ನಾವು ಹರೇ ಕೃಷ್ಣ ಮಹಾಮಂತ್ರ ಮಾಡ್ತಾ ಮತ್ತೆ ಇದರಲ್ಲಿ ಇಸ್ಕಾನಲ್ಲಿ ನಾವು ನೋಡ್ತೇವೆ ಕೈ ಹೀಗೆ ಮೇಲೆ ಎತ್ತುತ್ತೇವೆ ಅಲ್ವಾ? ಈ ಕೈ ಹೀಗೆ ಮೇಲೆತ್ತದು ಅಂತಂದ್ರೆ ಅದು ಭಗವಂತನಿಗೆ ಶರಣಾಗತಿಯನ್ನ ಸೂಚಿಸುತ್ತದೆ. ಸೊ ಈ ತರ ಪ್ರಣಾಮ ಮಾಡೋದು. ಸೊ ಆಮೇಲೆ ಈಗ ನಾವು ಬ್ರಾಹ್ಮಣರ ಪೂಜೆ. ಸೊ ಬ್ರಾಹ್ಮಣರ ಪೂಜೆ ಅಂದ್ರೆ ಯಾಕೆ ಮಾಡ್ಬೇಕು ಅಂದ್ರೆ, ಬ್ರಾಹ್ಮಣರು ಅಂತಂದ್ರೆ ಅವರು ವೇದ ಜ್ಞಾನ ಇರ್ತದೆ ಬ್ರಾಹ್ಮಣರಿಗೆ. ಸೊ ಅದಕ್ಕೆ ಬ್ರಾಹ್ಮಣರಿಗೆ ಗೌರವ ಸೂಚನೆ, ಅವರಿಗೆ ನಾವು ಪೂಜೆ ಮಾಡೋದು. ಯಾಕೆ? ಅವರು ವೇದಕ್ಕೆ ಮಾಡ್ತಕ್ಕಂಥದ್ದು, ವೇದ ಜ್ಞಾನ ಇದ್ದವನು. ಆಮೇಲೆ ಇಲ್ಲಿ ಗುರುವಿನ ಪೂಜೆ. ನಾವು ಯಾವಾಗ್ಲಾರು ಗುರುವಿನ ಪೂಜೆ ಒಮ್ಮೆ ಇರುತ್ತೆ ಅಲ್ವಾ? ಹರೇ ಕೃಷ್ಣ, ವರ್ಷದಲ್ಲಿ ಒಮ್ಮೆ ಶಿಕ್ಷಕರ ದಿನಾಚರಣೆ ಇರುತ್ತೆ ಅಲ್ವಾ? ಶಿಕ್ಷಕರು ಅವರು ಲೌಕಿಕವಾದ ಶಿಕ್ಷಣವನ್ನ ಕೊಡ್ತಾರೆ, ಅದು ಅವರ ಲೌಕಿಕ. ಗುರು ಅಂದ್ರೆ ಆಧ್ಯಾತ್ಮಿಕವಾದ ದರ್ಶನ, ನಮಗೆ ಭಗವಂತನ ಹೋಗ್ಲಿಕ್ಕೆ ಅವರು ನಮ್ಮ ಮಾರ್ಗವನ್ನ ತೋರಿಸ್ತಾರೆ. ಸೊ ಹಾಗಾಗಿ ಈಗ ಗುರು ಶಿಷ್ಯ. ಸೊ ಶಿಷ್ಯನಾದವನು ಗುರುವಿಗೆ ಯಾವಾಗಲೂ ಅವನು ನಮಸ್ಕಾರ ಮಾಡಬೇಕು ಗುರುವಿಗೆ.
ದಂಡವತ್ ಮಾಡಬೇಕು. ಇಲ್ಲಿ ಏನಾಗಿದೆ, ಈಗಿನ ಕಾಲದಲ್ಲಿ ಗುರು ಶಿಷ್ಯರ ಸಂಬಂಧ ಇದೆಯಾ ಈಗಿನ ಕಾಲದಲ್ಲಿ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ ನಾನು ಅಂದ್ರೆ ನಾನು ದುಡ್ಡು ಕೊಡ್ತೇನೆ, ನೀವು ಪಾಠ ಮಾಡಿ ಅಲ್ವಾ? ಹೌದು ಮಾತಾಜಿ. ನಾಳೆ ಪ್ರೈಮರಿ ಸ್ಕೂಲಿಂದ ಹಿಡಿದು ಎಲ್ಲ ಕಡೆಗೂ ಡೊನೇಷನ್ ಇದೆ ಅಲ್ವಾ? ಹೌದು ಮಾತಾಜಿ. ಹಾಗೆ ಈಗ ಆ ತರ ಇಲ್ಲ. ಯಾಕಂದ್ರೆ ನಿಜವಾಗಿ ಹೇಳ್ತದೆ ಭಗವದ್ಗೀತೆಯಲ್ಲಿ, ಗುರುವಿಗೆ ಪೂಜೆ ಮಾಡಬೇಕು. ಯಾಕಂದ್ರೆ ಅವನಿಗೆ ಆಧ್ಯಾತ್ಮವನ್ನು ತಿಳಿಸ್ಕೊಡ್ತಾನೆ, ಭಗವಂತನ ಕಡೆ ಹೋಗ್ಲಿಕ್ಕೆ ನಮಗೆ ಕರ್ಕೊಂಡು ಹೋಗ್ತಾನೆ ಗುರು. ಸೊ ಗುರುವಿನ ಗುಲಾಮನಾಗದ ತನಕ ಸಿಗದು ಮುಕುತಿ ಅಲ್ವಾ? ದ್ವಾರಕದ ಮುಕುತಿ. ಅದಕ್ಕೆ ಗುರುವಿಗೆ ಅಷ್ಟು, ಗುರು ಅಂತಂದ್ರೆ ಭಗವಂತನ ಪ್ರತಿನಿಧಿ. ಗುರು ಅಂದ್ರೆ ಯಾರು? ಭಗವಂತನ ಪ್ರತಿನಿಧಿ ಗುರು ಅಲ್ವಾ? ಹೌದು. ಹೌದು. ಸೊ ಗುರುವು ಭಗವಂತನ ಪ್ರತಿನಿಧಿ. ಸೊ ಹಾಗಾಗಿ ಆ ಗುರುವಿಗೆ ನಾವು ಮಾಡ್ಬೇಕು, ಗುರುವಿಗೆ ನಾವು ಪೂಜೆ ಮಾಡಬೇಕು, ಗುರುವಿಗೆ ಶರಣಾಗಬೇಕು. ಅದಕ್ಕೆ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಗುರು ಅಂತಂದ್ರೆ ಅವರು ಕೃಷ್ಣನನ್ನು ಕಂಡಿದ್ದಾರೆ, ಅವರು ಭಗವಂತನನ್ನು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ನಮಗೆ ಭಗವಂತನನ್ನು ಕೊಡಬಲ್ಲರು, ಅವರು ಸ್ವತಃ ಭಗವಂತನನ್ನ ನಮಗೆ ಕೊಡಬಲ್ಲರು. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಗುರುವಿನ ಸೇವೆ ಮಾಡಬೇಕು. ಗುರುವಿನ ಸೇವೆ ಮಾಡಿ ಅವರಿಂದ ನಾವು ಅವರ ಸೇವೆ ಮಾಡಿದಾಗ ಗುರು ಸಂಪ್ರೀತನಾಗ್ತಾನೆ, ಮತ್ತು ಅವನಿಗೆ ಗುರುವಿಗೆ ಗೊತ್ತಾಗತ್ತೆ ನಮಗೆ ನಿಜವಾಗ್ಲೂ ಆಧ್ಯಾತ್ಮಿಕ ಹಂಬಲ ಇದೆ ಅಂತ. ಸೊ ಹಾಗಾಗಿ ಆಗ ಗುರು ನಮಗೆ ಆಧ್ಯಾತ್ಮಿಕ ಜ್ಞಾನವನ್ನ ನೀಡಬಲ್ಲರು. ಅವರ ಹತ್ರ ಪ್ರಶ್ನೆ ಕೇಳಬೇಕು, ಅಸಂಬದ್ಧವಾದ ಪ್ರಶ್ನೆಗಳನ್ನಲ್ಲ. ಅಲ್ಲಿ ಕೇಳ್ತಕ್ಕಂಥ ಗುರುವಿನ ಹತ್ರ ವ್ಯಾವಹಾರಿಕ ಅಥವಾ ಐಹಿಕವಾದ ಪ್ರಶ್ನೆಗಳನ್ನಲ್ಲ, ನಮ್ಮ ಸಮಸ್ಯೆಗಳನ್ನೆಲ್ಲ. ಆ ಗುರುವಿನ ಹತ್ರ ಕೇಳ್ತಕ್ಕಂಥದ್ದು ಆಧ್ಯಾತ್ಮಿಕದಲ್ಲಿ ನಮ್ಮ ಸಂಶಯಗಳನ್ನ ಅವರಿಗೆ ಕೇಳಬೇಕು. ಸೊ ಆ ಪರಿಹಾರ ಮಾಡ್ಕೊಳ್ಬೇಕು. ಹಾಗಾಗಿ ಗುರು ಅಂದ್ರೆ ದೇವರ ಪ್ರತಿನಿಧಿ, ಭಗವಂತನ ಪ್ರತಿನಿಧಿ. ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಮತ್ತೆ ತಂದೆ ತಾಯಿಯರ ಹಿರಿಯರ ಪೂಜೆ, ಯಾವಾಗಲೂ ತಂದೆ ತಾಯಿಗೆ ನಮಸ್ಕಾರ ಮಾಡೋದು, ಅವರ ಆಶೀರ್ವಾದ ತಗೊಳ್ಳೋದು. ಮುಖ್ಯವಾಗಿ ನಮಗೆ ಹಬ್ಬ ಹರಿದಿನ ಅಂದ್ರೆ ದೀಪಾವಳಿ ದಿವಸ ಎಲ್ಲ ಮಾಡ್ತೇವೆ ಅಲ್ವಾ? ಹರೇ ಕೃಷ್ಣ, ಹುಟ್ಟಿದ ಹಬ್ಬದ ಹಾಗಾಗಿ ಮಾಡೋದು. ಸೊ ಹಾಗಾಗಿ ತಂದೆ ತಾಯಿ ಹಿರಿಯವರು ಅಂತ, ಹಿರಿಯವರು ಅವರ ಆಶೀರ್ವಾದ ತಗೊಳ್ಬೇಕು. ಇದೆಲ್ಲ ದೇಹದಲ್ಲಿಂದ ಮಾಡ್ತಕ್ಕಂತಹ ತಪಸ್ಸು ಅಂತ. ಇದು ಒಂದೇ ಅಲ್ಲ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ. ಸೊ ಇದರ ಬಗ್ಗೆ ಕೂಡ ನಿನ್ನೆ ನಾವು ತಿಳ್ಕೊಂಡಿದ್ದೇವೆ. ಸರಳ ಜೀವನವನ್ನ ನಡೆಸೋದು, ಆಮೇಲೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಕ್ಕಂಥದ್ದು, ಅಹಿಂಸೆ. ಬ್ರಹ್ಮಚರ್ಯ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು ಅಂದ್ರೆ ಅನೈತಿಕ ಸಂಬಂಧ ಇಲ್ಲ, ವಿವಾಹವಾದ ಹೆಂಡತಿಯೊಡನೆ ಅಥವಾ ಅದು ಸಂಬಂಧ ಇಡೋದು ಲೈಂಗಿಕ, ಅದು ಬ್ರಹ್ಮಚರ್ಯ ಅಂತ ಅನಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ಇಲ್ಲಿ ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ಕೊಂಡು ಬರಬೇಕು. ಅಹಿಂಸೆ, ಸೊ ಹಿಂಸೆಯನ್ನ ಬೇರೆಯವರಿಗೆ, ಕಾಯ ವಾಚ ಮನಸ ಬೇರೆಯವರಿಗೆ ಹಿಂಸೆಯನ್ನ ಕೊಡಬಾರ್ದು. ಸೊ ಇದು ಈ ರೀತಿ ಮಾಡಿದಾಗ ನಮ್ಗೇನಾಗತ್ತೆ, ಭಗವಂತನ ಕೃಪೆಗೆ ನಾವು ಪಾತ್ರರಾಗ್ತೇವೆ ಅಲ್ವಾ? ಹೌದು ಮಾತಾಜಿ. ಈಗ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಹಾಕೋದು ನೋಡಿ. ವೃಂದಾವನಕ್ಕೆ ಹೋದಾಗ ಗೋವರ್ಧನ ಪರ್ವತ, ಅದಕ್ಕೆ ಕೂಡ ಜನ ಪ್ರದಕ್ಷಿಣೆ ಹಾಕ್ತಾರೆ ಅಲ್ವಾ? ಗೋವರ್ಧನ ಪರ್ವತ ಅಂದ್ರೆ ಭಗವಂತನೇ. ಸೊ ಹಾಗಾಗಿ ಇದೆಲ್ಲ ದೇಹದ ತಪಸ್ಸಾಗತ್ತೆ. ಈಗ ಮಾತಿನ ತಪಸ್ಸನ್ನು ನೋಡೋಣ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯೈತಂ ಚಯತ್ ಸ್ವಾಧ್ಯಾಯ ಅಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ ಅಂತಂದ್ರೆ ಇಲ್ಲಿ ಮಾತಿನ ತಪಸ್ಸು, ಮಾತಲ್ಲೂ ಕೂಡ ಒಂದು ತಪಸ್ಸಿದೆ ಅಂತ ನಮ್ಗೆ ಅನಿಸುತ್ತಾ? ಹರೇ ಕೃಷ್ಣ. ಇಲ್ಲ ಗೊತ್ತಿಲ್ಲ ನಮ್ಗೆ. ಭಗವದ್ಗೀತೆ ನಮ್ಗೆ ತಿಳಿಸ್ಕೊಡುತ್ತೆ ನಾವು ಯಾವ ತರ ಮಾತಾಡ್ಬೇಕು ಅಂತ. ನೋಡಿ, ನಮ್ಗೆ 3 ಹೊತ್ತು ಮಾತನಾಡುವ ಚಪಲ ಇರುತ್ತೆ ಅಲ್ಲವಾ? ಕಂಡವ್ರ ಕಣ್ಣ ತರ ನಾವು ಕಂಡ್ಕೊಳ್ಳೆ ಮಾತಾಡೋದು ಒಂದೇ ಕೆಲಸ ನಮ್ಗೆ ಅಲ್ವಾ? ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ಮಾತಿನಿಂದ ನಾವು ತಪಸ್ಸನ್ನು ಮಾಡಬೇಕು. ಅಂದ್ರೆ ಸತ್ಯವಾದ ಮಾತನಾಡಬೇಕು, ಸಂತೋಷಕರವಾದ ಮಾತನಾಡಬೇಕು, ಹಿತವಾದ ಮಾತನಾಡಬೇಕು, ಇತರರ ಮನಸ್ಸನ್ನು ಕಲಕುವ ಮಾತನಾಡಬಾರದು. ಇದು ಮಾತಿನ ತಪಸ್ಸಲ್ಲಿ ಒಂದು ಭಾಗ. ಅಂದ್ರೆ ನಮ್ಗೆ ಇನ್ನು ಇದರಲ್ಲಿ ಹೇಳಿದೆ ನೋಡಿ, ನಮ್ಮ ಹಿಂದಿನ
ಶ್ಲೋಕಗಳಲ್ಲಿ ಇದು ಸಂಸ್ಕೃತ ಶ್ಲೋಕದಲ್ಲಿ ಕೂಡ ಇರುತ್ತೆ. ಏನು ಅಂತಂದರೆ ಸತ್ಯಂ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂ ಚ ನ ಅನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ಸನಾತನ ಧರ್ಮ ಅಂತ ಏನು? ಸತ್ಯಂ ಬ್ರೂಯಾತ್, ಸತ್ಯವನ್ನು ಹೇಳ್ತಕ್ಕಂಥದ್ದು. ಆಮೇಲೆ ಪ್ರಿಯಂ, ಸತ್ಯವಾದದ್ದನ್ನು ಹೇಳ್ಬೇಕಂತೆ, ಸುಳ್ಳನ್ನೇ ಹೇಳಬಾರದು. ನಬ್ರೂಯಾತ್ ಸತ್ಯಮ ಪ್ರಿಯಂ, ಪ್ರಿಯವಾದದ್ದಾದರೂ ಕೂಡ ಸುಳ್ಳನ್ನು ಹೇಳಬಾರದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಪ್ರಿಯಂ ಸಂತೋಷ ಅಂದ್ರೆ ಹಿತವಾದದ್ದು, ಇನ್ನೊಬ್ಬರಿಗೆ ಹಿತಕರವಾದ ಮಾತನ್ನು ಆಡಬೇಕು. ನಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಪ್ರಿಯವಾದ ಸತ್ಯವನ್ನ ಹೇಳಬಾರ್ದು. ಕೆಲವೊಮ್ಮೆ ಅಪ್ರಿಯವಾದ ಸತ್ಯವನ್ನ ಹೇಳ್ಬೇಕಾಗತ್ತೆ ಅಲ್ವಾ? ಹೇಳ್ಬೇಕಾಗತ್ತೆ ಹೌದು ಮಾತಾಜಿ. ಅಪ್ರಿಯವಾದ ಹೌದು ಅಂದ್ರೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಇಲ್ಲಿ ಒಂದು ಸಂದರ್ಭ ಬರುತ್ತೆ. ಸೊ ಏನಂತಂದ್ರೆ ನಾವು ಇಲ್ಲಿ ಯುಧಿಷ್ಠಿರ ಮಹಾರಾಜನ ನೋಡ್ತಾ ಇದ್ದೇವೆ ಅಲ್ವಾ? ಸೊ ಯುಧಿಷ್ಠಿರ ಮಹಾರಾಜನಿಗೆ ಒಂದು ಸಂದರ್ಭ ಬಂದಿರುತ್ತೆ. ಅಲ್ಲಿ ಯುದ್ಧ ಕಾಲದಲ್ಲಿ ಏನಾಗಿರುತ್ತೆ ಅಂದರೆ ಅಲ್ಲಿ ಅಶ್ವತ್ಥಾಮ ಹತಃ. ಸೊ ಅಶ್ವತ್ಥಾಮ ಆಗ್ತಕ್ಕಂಥದ್ದು ಅಶ್ವತ್ಥಾಮ ಕುಂಜರ. ಅಲ್ಲಿ ಏನ್ ಹೇಳ್ತಾನೆ ಕೃಷ್ಣ ಯುಧಿಷ್ಠಿರನ ಹತ್ರ ಹೇಳ್ತಾನೆ, ಅಶ್ವತ್ಥಾಮ ಹತ ಕುಂಜರಃ. ಸೊ ಅದಕ್ಕೆ ಅಶ್ವತ್ಥಾಮ ಹತ ಅಂತ ಇದನ್ನು ನೀನು ಹೇಳಬೇಕು ಹೇಳ್ತಾನೆ. ಯಾಕೆಂದ್ರೆ ದ್ರೋಣಾಚಾರ್ಯನ ಸೋಲಿಸುವುದು ಕಷ್ಟ ಇರುತ್ತೆ. ದ್ರೋಣಾಚಾರ್ಯರು ಯಾವಾಗ ಶಸ್ತ್ರ ಬಿಡ್ತಾರೆ ಅಂದ್ರೆ ಮಗನಿಗೆ ಏನಾದರೂ ಆಯ್ತು, ಅಶ್ವತ್ಥಾಮ ಮಗ, ಅವಾಗ ಶಸ್ತ್ರ ಬಿಡ್ತಾರೆ. ಅದಕ್ಕೆ ಹೇಳ್ತಾನೆ ಕೃಷ್ಣ ಜೋರಾಗಿ ಅದನ್ನ ನೀವು ಡಿಕ್ಲೇರ್ ಮಾಡಬೇಕು. ಯುಧಿಷ್ಠಿರ ಮಹಾರಾಜ ಅವನು ಸತ್ಯವಾನು, ಅವನು ಯಾವಾಗಲೂ ಸತ್ಯವನ್ನೇ ಹೇಳ್ತಾನೆ ಅಲ್ವಾ? ಸತ್ಯವನ್ನ ಹೇಳೋರಲ್ಲಿ ಯುಧಿಷ್ಠಿರ ಮಹಾರಾಜ. ಆಮೇಲೆ ನಾವು ಸತ್ಯ ಹರಿಶ್ಚಂದ್ರನನ್ನು ಕೂಡ ಕೇಳಿದ್ದೇವೆ ಅಲ್ವಾ? ಸತ್ಯವನ್ನೇ ಹೇಳ್ತಾ ಇದ್ದ. ಸೊ ಇಲ್ಲಿ ಯುಧಿಷ್ಠಿರ ಮಹಾರಾಜನ ಏನ್ ಸಂಕಟ ಬಂತು ಅಂದ್ರೆ ಅವನು ಸುಳ್ಳನ್ನು ಹೇಳುವನಲ್ಲ. ಇಲ್ಲಿ ಏನಾಗಿತ್ತು, ಅಶ್ವತ್ಥಾಮ ನಿಜವಾಗಿ ಸತ್ಯ ಇರಲಿಲ್ಲ. ಅಶ್ವತ್ಥಾಮ ಹೇಳೋ ಒಂದು ಕುದುರೆ ಸತ್ತಿತ್ತು. ಕುದುರೆ ಅಲ್ಲ, ಕುಂಜರ ಅಂದ್ರೆ ಆನೆ. ಆನೆ ಸತ್ತಿತ್ತು. ಅಲ್ಲಿ ಏನ್ ಹೇಳ್ತಾನೆ, ಅದಕ್ಕೆ ಆ ಕೃಷ್ಣ ಹೇಳ್ತಾನೆ ಭಗವಂತ. ಯುಧಿಷ್ಠಿರನಿಗೆ ಭಗವಂತ ಗೊತ್ತಿತ್ತು ಕೃಷ್ಣ ಭಗವಂತ ಅಂತ. ಭಗವಂತ ಹೇಳಿದನ ಆದೇಶ ಅಲ್ವಾ, ಪಾಲನೆ ಮಾಡಬೇಕು. ಭಗವಂತ ಹೇಳಿದ ಆದೇಶ, ಅದಕ್ಕೆ ಅವನಿಗೆ ಸ್ವಲ್ಪ ಧರ್ಮ ಸಂಕಟ ಆಯಿತು. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಅಶ್ವತ್ಥಾಮ ಹತಃ ಜೋರಾಗಿ ಹೇಳ್ತಾರೆ. ಅಂದ್ರೆ ದ್ರೋಣಾಚಾರ್ಯ ಕೇಳಬೇಕು. ನರೋವ ಕುಂಜರೋವ, ಸಣ್ಣ ಧ್ವನಿಯಲ್ಲಿ ಹೇಳ್ತಾರೆ, ನರೋವ ಕುಂಜರೋವ. ಇದು ಕೇಳಿಸ್ಕೊಳ್ಳಿಲ್ಲ ದ್ರೋಣಾಚಾರ್ಯರಿಗೆ. ದ್ರೋಣಾಚಾರ್ಯ ಅಶ್ವತ್ಥಾಮ ಹತಃ ಇದು ಕೇಳ್ಕೊಂಡು ಅವ್ರು ಏನ್ ಮಾಡಿದ್ರು, ತಮ್ಮ ಶಸ್ತ್ರಗಳ ಬದಿಗಿಟ್ಟು ಕೂತು ಬಿಟ್ರು, ಮಗ ಹೋದ ಹೇಳಿ. ಸೊ ಹಾಗಾಗಿ ಇಲ್ಲಿ ಅದನ್ನ ನೋಡಿ, ಇದನ್ನ ಅದಕ್ಕೋಸ್ಕರ ಈ ಚಿತ್ರವನ್ನ ಇಲ್ಲಿ ತೋರಿಸಲಾಗಿದೆ. ಸೊ ಹಾಗಾಗಿ ನಾವು ಇನ್ನೊಬ್ಬರಿಗೆ ಮನಸ್ಸಿಗೆ ಕಲಕದ ಮಾತನಾಡಬಾರದು. ಅಂದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಆದ್ರೆ ನಮ್ಗೇನ್ ಕನ್ಸುತ್ತೆ, ನಮ್ಮ ಈ ಜೀವನದಲ್ಲಿ, ಭೌತಿಕ ಜೀವನದಲ್ಲಿ ಇನ್ನೊಬ್ಬರಿಗೆ ಚುಚ್ಚು ಮಾತಾಡ್ತೇವೆ ಅಲ್ವಾ? ನಮ್ಗೇನ್ ತಿಳಿಸುತ್ತೆ ಅಂತ ಮಾತಾಡ್ಲಿಕ್ಕಲ್ಲ ಭಗವದ್ಗೀತೆ ಹೇಳೋದಿಲ್ಲ. ಸೊ ಮನಸ್ಸನ್ನು ಕಲಕದ ಮಾತನ್ನ ಆಡ್ಬಾರ್ದು. ಆಮೇಲೆ ಇನ್ನೊಂದು ವೇದ ಸಾಹಿತ್ಯವನ್ನು ವಾಚನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಮಾತಿನ ತಪಸ್ಸು. ನಾವು ಏನೇನೋ ಓದ್ತೇವೆ, ಕಾಮಿಕ್ಸು, ಕಾದಂಬರಿ ಎಲ್ಲ ಓದ್ತೇವೆ ಅಲ್ವಾ? ಸೊ ಅದು ಮಾತಿನ ತಪಸ್ಸು, ವೇದ ಸಾಹಿತ್ಯವನ್ನು ಓದ್ಬೇಕು. ಅಂದ್ರೆ ಈಗ ನಾವು ಭಗವದ್ಗೀತೆ, ಭಾಗವತ ಪಾರಾಯಣ ಅಲ್ವಾ ಓದೋದು, ಅದು ವೇದ ಸಾಹಿತ್ಯದ ಬಗ್ಗೆ ನಮ್ಮ ಮನಸ್ಸನ್ನ ನಮ್ಮ ಇದನ್ನ ಓದುವ ಆ ಒಂದು ಬಾಯಲ್ಲಿ ಓದ್ತಕ್ಕಂಥ ನಮಗೆ ಇರ್ತಕ್ಕಂಥದ್ದು, ಅದನ್ನ ವೇದ ಸಾಹಿತ್ಯದ ಕಡೆಗೆ ನಾವು ತಿರುಗಿಸಬೇಕು. ವೇದ ಸಾಹಿತ್ಯದ ವಾಚನ ಮಾಡೋದು ನೋಡಿ, ವೈದಿಕ ಸಾಹಿತ್ಯಗಳು, ಭಾಗವತವನ್ನ ದೊಡ್ಡದಾಗಿ ಮನೆಯಲ್ಲಿ ಓದೋದು, ಶ್ರೀಮದ್ ಭಗವದ್ಗೀತೆಯನ್ನ ಓದೋದು, ಅದೆಲ್ಲ ಮಾತಿನ ತಪಸ್ಸು. ಸೊ ಹಾಗಾಗಿ ವೈದಿಕ ಸಾಹಿತ್ಯದವನ್ನ ಓದುವುದು ಅದು ಮಾತಿನ ತಪಸ್ಸು. ಆಮೇಲೆ ಆಧ್ಯಾತ್ಮಿಕ ವಲಯದಲ್ಲಿ ಮಾತನಾಡೋದು. ಈಗ ನಾವು ಆಧ್ಯಾತ್ಮಿಕ ವಲಯದಲ್ಲಿ ಮಾತಾಡ್ತಾ ಇದ್ದೇವೆ. ಈಗ ಮಾತನಾಡುವಾಗ ನಮಗೆ ಯಾವುದಾದ್ರೂ ಹೇಳಬೇಕು ಅಂದ್ರೆ ನಾವು ಧರ್ಮಗ್ರಂಥಗಳು ಸಮ್ಮತಿಸುವ ಮಾತನ್ನು ಹೇಳಬೇಕು. ಮತ್ತೆ ಅದನ್ನ ವೇದ ಗ್ರಂಥಗಳ ಪ್ರಮಾಣವನ್ನು ಕೊಡಬೇಕು. ಇಲ್ಲಿಗ ನಾವು ಪ್ರಮಾಣ ಕೊಡ್ತಾ ಇದ್ದೇವೆ ಅಲ್ವಾ? ಯುಧಿಷ್ಠಿರನ ಪ್ರಮಾಣ ಕೊಡ್ತಾ ಇದ್ದೆ ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾರೆ, ವಾಚೋ ವೇಗಂ ಮನಸಃ ಕ್ರೋಧ ವೇಗಂ ಜಿಹ್ವಾ ವೇದಂ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ಯೋ ವಿಷಯೇತ ಧೀರಃ ಪೃಥ್ವೀಂ ಸ ಶಿಷ್ಯಾತ್. ವಾಚ ಅಂದ್ರೆ ಮಾತಿನಲ್ಲಿ ನಮಗೆ ವೇಗ ತುಂಬಾ ಇದಿರುತ್ತೆ, ಫೋರ್ಸ್ ಇರುತ್ತೆ. ಆದರೆ ಮಾತನ್ನ ಯಾವ ರೀತಿ ಆಡ್ಬೇಕು ಅಂತ ಭಗವದ್ಗೀತೆ ತಿಳಿಸಿದೆ. ಆಮೇಲೆ ಮನಸ್ಸಿನ ಒಂದು ಹೇಗೆ ತಪಸ್ ಮಾಡೋದು ಅಂತ ಈಗ ನಾವು ಮುಂದಿನ ಶ್ಲೋಕದಲ್ಲಿ ನೋಡ್ತಾ ಇದ್ದೇವೆ. ಮನಸ್ಸಿನ ವೇಗ. ಸೊ ಯಾರು ಮಾತಿನ ವೇಗ, ಮನಸ್ಸಿನ ವೇಗ, ಕ್ರೋಧ, ಇದನ್ನೆಲ್ಲ ಉಪಸ್ಥ, ಹೊಟ್ಟೆಗೆ ಆಹಾರ ತೆಗೆದುಕೊಳ್ಳೋದು, ಮತ್ತೆ ಉಪಸ್ಥ ಜನನಾಂಗದ ಪ್ರಚೋದನೆ, ಇದನ್ನೆಲ್ಲ ಯಾರು ತಡ್ಕೊಳ್ತಾರೆ ಅವರು ಈ ಇಡೀ ಪ್ರಪಂಚಕ್ಕೆ ಗುರುವಾಗಬಲ್ಲರು ಅಂತ.
ಸೊ ಅದರಿಂದ ಗುರುವಾಗ್ಲಿಕ್ಕೆ ಅದರ ಯೋಗ್ಯತೆ. ಸೊ ಈಗ ಮನಸ್ಸನ್ನು ನಾವು ಹೇಗೆ ನಿಯಂತ್ರಣಕ್ಕೆ ತಗೋಬೇಕು, ಮನಸ್ಸಿನ ತಪಸ್ಸು ಬಗ್ಗೆ ಹೇಳ್ತಾ ಇದ್ದಾರೆ. ಮನಃ ಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮ ವಿನಿಗ್ರಹ ಭಾವ ಸಂಶುದ್ಧಿ ಇತ್ಯೇತತ್ ತಪೋ ಮಾನಸ ಮುಚ್ಯತೆ. ಅಂದರೆ ಮನಸ್ಸಿನ ತಪಸ್ಸು, ಮನಸ್ಸಿನಲ್ಲೂ ಕೂಡ ನಾವು ತಪಸ್ಸು ಮಾಡಬೇಕು. ಈ ಮನಸ್ಸಿನ ತಪಸ್ಸು ನಮಗೆ ಬೇರೆ ಯಾರಿಗಾದ್ರೂ ಕಾಣುತ್ತಾ? ಮಾತಿನ ತಪಸ್ಸು ಬೇರೆಯವ್ರಿಗೆ ಕಾಣುತ್ತೆ ಅಲ್ವಾ, ನಾವು ದೈಹಿಕ ತಪಸ್ಸು ಬೇರೆಯವ್ರಿಗೆ ಕಾಣುತ್ತೆ, ಆದ್ರೆ ಮನಸ್ಸಿನ ತಪಸ್ಸು ಕಾಣುತ್ತಾ? ಇಲ್ಲ, ಕಾಣೋದಿಲ್ಲ. ಯಾರಿಗೂ ಕಾಣೋದಿಲ್ಲ. ಆದರೆ ನಾವು ಮನಸ್ಸಿನಲ್ಲಿ ಏನ್ ತಪಸ್ಸು ಮಾಡ್ತಾ ಇದ್ದೇವೆ ಅದು ಪರಮಾತ್ಮ ರೂಪಿ ಭಗವಂತನಿಗೆ ಕಾಣುತ್ತೆ, ಗೊತ್ತಾಗುತ್ತೆ. ಸೊ ಹಾಗಾಗಿ ಮನಸ್ಸಿಗೆ ಶಿಕ್ಷಣ ಕೊಡಬೇಕಂತೆ. ಅದೇನು ಶಿಕ್ಷಣ ಕೊಡಬೇಕು ಅಂತ ಇಲ್ಲಿ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಮನಸ್ಸಿಗೆ ಶಿಕ್ಷಣ ಕೊಡಬೇಕು ಅಂತಂದ್ರೆ ಇಂದ್ರಿಯ ಭೋಗದಿಂದ ದೂರ ಇರೋದು. ಇಂದ್ರಿಯ ಭೋಗ ನಮಗೆ ಮಾಡಬೇಕು, ಅದು ಬೇಕು, ಇದು ಬೇಕು, ತಿನ್ನಬೇಕು, ಇಲ್ಲಿ ತಿರುಗಬೇಕು, ಇದನ್ನು ಧರಿಸಬೇಕು, ಇದನ್ನು ಪಡಿಬೇಕು, ಇದು ಇಂದ್ರಿಯ ಭೋಗ. ಸೊ ಇದರಿಂದ ನಮಗೆ ನಾವು ದೂರ ಇರಬೇಕಾದ್ರೆ ಇದೆಲ್ಲ ಮನಸ್ಸಿನಿಂದ ಇದು ಪ್ರಾರಂಭ ಆಗತ್ತೆ ಅಲ್ವಾ, ಮನಸ್ಸಿನಿಂದ ಪ್ರಾರಂಭ ಆಗುತ್ತೆ. ಸೊ ಅದಕ್ಕೆ ಮನಸ್ಸಿಗೆ ಶಿಕ್ಷಣ ಕೊಡಬೇಕಂತೆ. ಮನಸ್ಸಿಗೆ ನಮ್ಗೆ ಶಿಕ್ಷಣ ಕೊಡಬೇಕು ಅಂತಲೇ ಗೊತ್ತಿಲ್ಲ ಅಲ್ವಾ, ಮನಸ್ಸಿಗೆ ಶಿಕ್ಷಣ ಕೊಡಬೇಕಂತೆ. ಅದು ಭಗವದ್ಗೀತೆಯಲ್ಲಿ ಹೇಳಿದೆ, ಮನಃ ಪ್ರಸಾದ, ಮನಸ್ಸಿನ ಪ್ರಸಾದತೆ ಅಂದ್ರೆ ಮನಸ್ಸಿಗೆ ಶಿಕ್ಷಣ ಕೊಡಬೇಕು. ಆಮೇಲೆ ಆ ಮನಸ್ಸನ್ನ ಹೇಗೆ ಅಂತಂದ್ರೆ ಆ ಮನಸ್ಸಿಗೆ ಯೋಚನೆ ಮಾಡೋದನ್ನ ಶಿಕ್ಷಣ ಕೊಡಬೇಕು. ಯಾವುದನ್ನ? ಭಗವಂತನ ಯೋಚನೆ ಮಾಡೋದೇನಿಗೆ ಮನಸ್ಸಿಗೆ ಹೈಯರ್ ಟೇಸ್ಟ್ ಕೊಡ್ಬೇಕಂತೆ. ನಾವು ಮನಸ್ಸಿಗೆ ಈ ಭೌತಿಕದ ಟೇಸ್ಟ್ ಕೊಡ್ತಾ ಇದ್ದೇವೆ ಅಲ್ವಾ. ಹೌದು ಪರಂ ದೃಷ್ಟ್ವಾ ನಿವರ್ತತೆ ಅಂದ್ರೆ ಅಲ್ಲಿ ಏನ್ ಹೇಳ್ತಾರೆ, ವಿಷಯಾವ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಅಂದ್ರೆ ನಾವು ಮನಸ್ಸಿಗೆ ಹೈಯರ್ ಟೇಸ್ಟ್ ಕೊಡಬೇಕು. ನಾವು ಮನಸ್ಸಿಗೆ ಈ ಭೌತಿಕ ಕಚಡ ಟೇಸ್ಟ್ ಕೊಡ್ತಾ ಇದ್ದೇವೆ, ಅದನ್ನ ನಾವು ಶಿಕ್ಷಣ ಕೊಡಬೇಕಂತೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಇಂದ್ರಿಯ ಭೋಗದಿಂದ ನಮಗೆ ಹೋಗದಂತೆ ಮನಸ್ಸಿಗೆ ಶಿಕ್ಷಣ ಕೊಡಬೇಕು. ಆಮೇಲೆ ಇನ್ನೊಬ್ಬರ ಒಳಿತನ್ನೇ ನಾವು ಬಯಸಬೇಕಂತೆ. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಯೋಚನೆ ನಾವು ಏನಾಗುತ್ತೆ ಅಂದ್ರೆ ಬೇರೆಯವ್ರ ಕಷ್ಟದ ಬಗ್ಗೆ ನಾವು ಏನಾದ್ರೂ ಬೇಡದ ಯೋಚನೆ ಮಾಡ್ತೇವೆ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ನಮಗೆ ಇನ್ನೊಬ್ಬರ ಬಗ್ಗೆ ಒಳಿತನ್ನೇ ಯೋಚನೆ ಮಾಡುವ ಹಾಗೆ ನಮ್ಮ ಮನಸ್ಸನ್ನ ನಾವು ಶಿಕ್ಷಣ ಕೊಡಬೇಕು. ಮತ್ತೆ ನಮಗೆ ಇದ್ದಿದ್ದರಲ್ಲಿ ತೃಪ್ತಿ ಇರಬೇಕು. ನಮಗೆ ತೃಪ್ತಿನೇ ಇಲ್ಲ, ಇದೆಯಾ? ಇಲ್ಲ ನಮ್ಗೆ ಇನ್ನು ಬೇಕು ಮತ್ತು ಬೇಕು, ಈ ತೃಪ್ತಿ ಇಲ್ಲ. ಈಗ ನಮ್ಗೆ ಕೆಲವರಿಗೆ ಅವರ ಹೆಂಡತಿಯಿಂದ ತೃಪ್ತಿ ಇರೋದಿಲ್ಲ, ಕೆಲವರಿಗೆ ಗಂಡನಿಂದ ತೃಪ್ತಿ ಇರೋದಿಲ್ಲ, ಕೆಲವರಿಗೆ ಅಯ್ಯೋ ನನ್ಗಿಂತವ್ರು ಸಿಕ್ಕಿದ್ರಲ್ಲ ಅಂತ ಆಲೋಚನೆ, ಆಮೇಲೆ ಕೆಲವರಿಗೆ ನಂಗೆ ಇಷ್ಟು ಹಣ ಇನ್ನೂ ಬರಬೇಕು, ಏನೇನೋ ವಿಚಾರಗಳಿರುತ್ತೆ. ಆದರೆ ನಮ್ಮ ಪ್ರಾಪ್ತಿಯಲ್ಲಿ ನಮ್ಮ ಪ್ರಾಪ್ತಿಯಲ್ಲಿ ಇದೇ ಗಂಡ, ಇದೇ ಹೆಂಡತಿ, ಇದೇ ಮಕ್ಕಳು, ಇದೇ ಸಂಸಾರ, ಇಷ್ಟೇ ಹಣ, ಇದೆ ಇಷ್ಟೇ ಅಂತ ಇದ್ರಲ್ಲಿ ನಾವು ತೃಪ್ತಿಯಿಂದ ಇರಬೇಕು ಅಲ್ವಾ. ತೃಪ್ತಿಯಿಂದ ನಮ್ಮ ಪ್ರಾಪ್ತಿಯಲ್ಲಿ ಬಂದಿದ್ದು ಎಷ್ಟಿದೆ, ನಮ್ಮ ಒಂದು ಈಗ ನಾವೇನ್ ಪಡ್ಕೊಂಡ್ ಬಂದಿದ್ದೇವೆ ಅದರಲ್ಲಿ ನಾವು ತೃಪ್ತಿಯಿಂದ ಇರಬೇಕು ಅಲ್ವಾ. ಅಂದ್ರೆ ನಮಗೆ ಸಿಕ್ಕದು ನಮ್ಮ ಕರ್ಮದ ಫಲ, ಇದು ನಮ್ಮ ಕರ್ಮದ ಫಲ, ಇಷ್ಟೇ, ಇದರಲ್ಲಿ ತೃಪ್ತಿ ಕಂಡ್ಕೋಬೇಕಂತೆ. ಸೊ ಹಾಗಾಗಿ ಮನಸ್ಸನ್ನು ನಾವು ಕೃಷ್ಣ ಪ್ರಜ್ಞೆಯಡಿಗೆ ತೆಗೆದುಕೊಂಡು ಹೋಗ್ಬೇಕು. ಅದಕ್ಕೆ ಮನಸ್ಸಿಗೆ ಒಳ್ಳೆದನ್ನು ಕೊಡೋದು ಅಂದ್ರೆ ಏನು? ಒಳ್ಳೆಯದೊಂದು ಕೃಷ್ಣ ಪ್ರಜ್ಞೆ, ಭಗವಂತನ ಬಗ್ಗೆ ಚಿಂತನೆ ಮಾಡು, ಭಗವಂತನ ಬಗ್ಗೆ ಪ್ರಾರ್ಥನೆ ಮಾಡು, ಭಗವಂತನ ಬಗ್ಗೆ ನೀನು ಭಗವದ್ಗೀತಾ ಭಾಗವತವನ್ನು ಶ್ರವಣ ಮಾಡು, ಕೇಳು, ಇದನ್ನೆಲ್ಲ ನೀನು ಅದಕ್ಕೆ ಹೈಯರ್ ಟೇಸ್ಟ್ ಕೊಡು ಅಂತ ಹೇಳ್ತಾ ಇದ್ದಾರೆ. ಸೊ ಇಂದ್ರಿಯ ಸುಖದ ಬಗ್ಗೆ ಆಲೋಚನೆ ಮಾಡಿದ್ರೆ ಮನಸ್ಸಿಗೆ ಅತೃಪ್ತಿ ಆಗತ್ತೆ. ಸೊ ಅದಕ್ಕೆ ಅತೃಪ್ತಿ, ಈಗ ನಾವು ಇನ್ನೊಬ್ಬರ ಹತ್ರ ಇರೋದು ವಸ್ತು ನೋಡಿದ್ರೆ ನಮ್ಮ ಹತ್ರ ಇಲ್ಲ, ನಂಗೆ ಬೇಕು ಅಂತ ಅನಿಸುತ್ತೆ ಅಲ್ವಾ. ಐಹಿಕ ಭೋಗದ ಕಡೆಗೆ ವಿಚಾರ ಮಾಡದೆ ಮನುಷ್ಯ ಮಾಡಿದರೆ ಅಸಮಾಧಾನದಲ್ಲಿ ಇರ್ತಾನೆ, ಮನುಷ್ಯ ಅತೃಪ್ತಿಯಲ್ಲಿ ಇರುತ್ತಾನೆ. ಸೊ ಅದಕ್ಕೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ನಾವು ನಮ್ಮ ಮನಸ್ಸನ್ನು ಭಗವಂತನ ಕಡೆ ತಿರುಗಿಸಬೇಕು. ಆ ಭಗವಂತನ ಕಡೆಗೆ ತಿಳಿಸಿ, ಆಮೇಲೆ ನಮ್ಮ ನಿತ್ಯ ಅಸ್ತಿತ್ವ ಶುದ್ಧಿ ಅಂದ್ರೆ ನಮ್ಮ ನಿತ್ಯ ವ್ಯವಹಾರಗಳಲ್ಲಿ ನಾವು ಮೋಸ ಮಾಡಬಾರ್ದಂತ ಇನ್ನೊಬ್ಬರಿಗೆ, ನಿತ್ಯ ವ್ಯವಹಾರಗಳಲ್ಲಿ. ಸೊ ಅದರಲ್ಲಿ ನಾವು ನೇರ ನಡತೆ ಇರಬೇಕು, ನಮಗೆ ಏನಿರಬೇಕು, ನೇರ ನಡತೆ ಇರಬೇಕು. ಸೊ ಇದು ಸೊ ಕೃಷ್ಣ ಹೇಳ್ತಾ ಇರೋದು ಇದನ್ನ, ನಮ್ಮ ನೇರ ನಡತೆ ಇದೆಯಾ, ನಮಗೆ ಕಪಟತೆ ಇರಬಾರ್ದಂತೆ. ಸೊ ಇದೆಲ್ಲ ತುಂಬಾ ಮುಖ್ಯವಾದದ್ದು. ಸೊ ಹಾಗಾಗಿ ನೇರ ನಡತೆ, ವೆರಿ ಸ್ಟ್ರೈಟ್ ಫಾರ್ವರ್ಡ್ ಇರಬೇಕಂತೆ. ಸೊ ಹಾಗಾಗಿ ಮೌನ, ಇಲ್ಲಿ ಮೌನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೌನ ಅಂದ್ರೆ ನಾವು ಮಾತನಾಡದೇ ಇರುವುದಲ್ಲ. ಮೌನ ಅಂತಂದ್ರೆ ಮಾತನಾಡಿದ್ರೆ ಕೇವಲ ಕೃಷ್ಣನ ಬಗ್ಗೆ ಮಾತಾಡೋದು, ಭಗವಂತನ ಬಗ್ಗೆ ಮಾತಾಡೋದು, ಬೇರೆ ಮಾತನಾಡೋದಲ್ಲ. ಅದಕ್ಕೆ ಮೌನ ಅಂತ ಹೇಳ್ತಾರೆ.
ನಾವು ಮಾತನ್ನು ಕೂಡ ಕೃಷ್ಣನ ಬಗ್ಗೆ ಮಾತಾಡಬೇಕು. ಆಮೇಲೆ ಇಲ್ಲಿ ನೋಡಿ, ನಾವು ಇಲ್ಲಿ ಚಿತ್ರದಲ್ಲಿ ನಾವು ಶುಕಮುನಿಯನ್ನು ನೋಡ್ತಾ ಇದ್ದೇವೆ. ಶುಕಮುನಿ ವ್ಯಾಸದೇವರ ಮಗ. ಸೊ ವ್ಯಾಸದೇವರ ಮಗ 16 ವರ್ಷದವರೆಗೆ ಅವರ ತಾಯಿ ಹೊಟ್ಟೆಯಿಂದಲೇ ಇದ್ದಿದ್ರು. ಆಮೇಲೆ ಬರುವಾಗ ಅವರು ಕೃಷ್ಣನಿಂದ ವರ ಪಡ್ಕೊಂಡಿದ್ರು, ನಾನೇನು ಹೊರಗೆ ಬರೋದಿಲ್ಲ, ನನಗೆ ಮಾಯೆ ಅಟ್ಯಾಕ್ ಆಗತ್ತೆ. ಇಲ್ಲ, ನಿನಗೆ ಆ ಅಟ್ಯಾಕ್ ಆಗೋದಿಲ್ಲ, ನೀನು ಬಾ ಅಂತ ಹೇಳಿದ್ರು. ಆವಾಗ ಬಂದ ಕೃಷ್ಣ, ಅಂದ್ರೆ ವ್ಯಾಸದೇವರು ಮಗು ಹೊರಗೆ ಬರುವುದಿಲ್ಲ ಅಂತೇಳಿ ಕೃಷ್ಣ ಹತ್ರ ಹೋದ್ರು. ಅದರಲ್ಲಿ ಕೃಷ್ಣ ಹತ್ರ ಅಲ್ಲಿ ದ್ವಾರಕೆಗೆ ಹೋದಾಗ ಕೃಷ್ಣ ಬಂದು ಹೇಳಿದಾಗ ಇವರು ಬಂದ್ರು. ಆಮೇಲೆ ಇವರು ಅಂದ್ರೆ ಮುಕ್ತಾತ್ಮರು, ಹುಟ್ಟುವಾಗಲೇ ಮುಕ್ತಾತ್ಮರು. ಇವರು ನಗ್ನರಾಗಿದ್ರು. ಆವಾಗ ಮನೆಯಿಂದ ಓಡಿದ್ರು, ಮನೆಯಿಂದ ಹೊರಗೆ ಬರಬೇಕು ಅವರಿಗೆ. ಬಂದಾಗ ಇಲ್ಲಿ ಕೊಳದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಅಂದ್ರೆ ನಗ್ನರಾಗಿ ಅವರು ಸ್ನಾನ ಮಾಡ್ತಾ ಇದ್ರು. ಆದರೂ ಇವರ ಮುಖವನ್ನು ನೋಡಿದರೆ ಅವರಿಗೆ ಏನೂ ಅನ್ನಿಸ್ಲಿಲ್ಲಂತೆ. ಯಾಕಂದ್ರೆ ಮಗುವಿನ ಮುಖದಲ್ಲಿ ಇಷ್ಟು ಮುಗ್ಧತೆ ಇತ್ತು. ಅವರ ಮನಸ್ಸಿನ ಕನ್ನಡಿ ಮುಖ ಅಲ್ವಾ, ಆ ಮುಖದಲ್ಲಿ ಅವರಿಗೆ ತುಂಬಾ ಇದು ಇನ್ನೋಸೆಂಟ್ ಅಂದ್ರೆ ಮುಗ್ಧತೆ. ಆದ್ರಿಂದ ಅವರು ತಮ್ಮ ಬಟ್ಟೆ ಧರಿಸ್ಲಿಕ್ಕೆ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲಂತೆ. ಆದರೆ ಅವರ ಹಿಂದೆ ಇಲ್ಲಿ ವ್ಯಾಸದೇವರು ಬಂದರು. ಆ ವ್ಯಾಸದೇವರು ಬಂದಾಗ ಇವರು ಗಡಿಬಿಡಿಯಿಂದ ಬಟ್ಟೆ ಹಾಕೊಂಡ್ರು. ಯಾಕಂದ್ರೆ ವ್ಯಾಸದೇವರು ಅವರು ಗೃಹಸ್ಥರು. ಸೊ ಅವರಲ್ಲಿ ಹೆಣ್ಣು ಗಂಡಿನ ಒಂದು ಭೇದ ಭಾವ ಇರುತ್ತೆ. ಆದರೆ ಇವರು ಮುಕ್ತಾತ್ಮರು, ಶುಕಮುನಿಗಳು. ಸೊ ಹಾಗಾಗಿ ಇಲ್ಲಿ ವ್ಯತ್ಯಾಸ. ಸೊ ಅದರಿಂದ ಮನಸ್ಸಿನ ಒಂದು ನಿಯಂತ್ರಣ ಎಷ್ಟು ಇರುತ್ತದೆ ಅಂತ ಇಲ್ಲಿ ನಮಗೆ ತಿಳ್ಕೊಳ್ಬಹುದು. ಆದ್ದರಿಂದ ಇದನ್ನು ನಮಗೆ ಆಕ್ಚುಲಿ ಶುಕಮುನಿ ವ್ಯಾಸದೇವರು ಕೂಡ ಮನಸ್ಸನ್ನು ತುಂಬಾ ನಿಗ್ರಹಿಸಿದ್ದಾರೆ. ಆದರೆ ಇದಕ್ಕೆ ಒಂದು ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ, ಹೇಗೆ ಮುಕ್ತಾತ್ಮರು ಮನಸ್ಸಿನ ನಿಯಂತ್ರಣವನ್ನ ಸಂಪೂರ್ಣ ಹತೋಟಿಯಲ್ಲಿ ಇಟ್ಟಿರ್ತಾರೆ, ಅವರ ಮುಖದಲ್ಲಿ ಮುಗ್ಧತೆ ಇರುತ್ತೆ ಅಂತ ಇಲ್ಲಿ ತೋರಿಸಿದ್ದಾರೆ. ಆಮೇಲೆ ಈಗ ನಾವು ತಪಸ್ಸಿನ ವಿಚಾರವನ್ನ ನೋಡಿದ್ವಿ. ಶಾರೀರಿಕ ತಪಸ್ಸು, ಮಾತಿನ ತಪಸ್ಸು ಮತ್ತು ಮನಸ್ಸಿನ ತಪಸ್ಸು. ಈಗ ನಾವು ತಗೊಳ್ತಿದ್ದು ಗೌರವ ಪೂಜೆ. ಇಲ್ಲಿ ಏನಂತಂದ್ರೆ ಡಂಬಕ್ಕಾಗಿ ಇದನ್ನು ಮಾಡ್ತಕ್ಕಂಥ ಪೂಜೆ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ರಾಜಕಾರಣಿಗಳು ಉಪವಾಸ ಮಾಡ್ತಾರೆ, ಪಾದಯಾತ್ರೆ ಹೋಗ್ತಾರೆ ಅಲ್ವಾ. ಪಾದಯಾತ್ರೆ ಹೋಗೋದನ್ನ ಕೇಳ್ತೀವಿ ನಾವು. ಸೊ ಆದ್ರೆ ಇಲ್ಲಿ ಇದೆಲ್ಲ ಏನು, ಇಂಥದ್ದೆಲ್ಲ ಡಂಬಾಚಾರ. ಇದು ಗೌರವಕ್ಕಾಗಿ, ಇದೇನೋ ಪಡ್ಕೊಳ್ಳೋಕ್ಕಾಗಿ, ಇದು ಸ್ಥಿರ ಅಲ್ಲ, ಇದು ಶಾಶ್ವತವಲ್ಲ. ಹಾಗಾದ್ರೆ ನಾವು ಎಲ್ಲಿ ಪಾದಯಾತ್ರೆ ಹೋಗ್ಬೇಕು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ದೇವಸ್ಥಾನಗಳಿಗೆ ಮಾತಾಡಿ, ದೇವರ ಸನ್ನಿಧಿ, ಯಾತ್ರೆಗೆ ಪಾದಯಾತ್ರೆ. ಈಗ ನೋಡಿ, ಇದಕ್ಕೆ ಹೋಗ್ತಾ ಇದ್ದಾರೆ ಪಾದಯಾತ್ರೆ. ಎಲ್ಲಿಗೆ? ನಮ್ಮ ಇದಕ್ಕೆ ವಿಠಲ ಅಲ್ಲಿ ಪಂಢರಪುರ ಯಾತ್ರೆ ಬರ್ತಾ ಇದೆ ಅಲ್ವಾ. ಜನ ಹೋಗ್ತಾರೆ, ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ ವಿಠಲ ಪಂಢರಪುರಕ್ಕೆ. ಯಾತ್ರೆ ಅಂದ್ರೆ ಪಾದಯಾತ್ರೆ. ಎಲ್ಲಿಗೆ? ಕೃಷ್ಣನ ದೇವಸ್ಥಾನಗಳಿಗೆ, ಲೀಲಾ ಸ್ಥಳಗಳಿಗೆ. ಸೊ ಇಲ್ಲದಿದ್ರೆ ಇದು ಸ್ಥಿರವಾದದ್ದು ನಮಗೆ ಸಿಗ್ತಕ್ಕಂಥದ್ದು. ಇದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮೂಢಗ್ರಾಹೇಣ ಆತ್ಮನೋ ಯತ್ ಪೀಡಯ ಕ್ರಿಯತೆ ತಪಃ ಪರಸ್ಯೋತ್ಸಾಧನಾರ್ಥಂ ವಾ ತತ್ತಾಮಸಂ ಉದಾಹೃತಂ. ಈಗ ಇಲ್ಲಿ ತಪಸ್ಸಿನ ಬಗ್ಗೆ ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ. ತಾಮಸಿಕ ತಪಸ್ಸು ಅಂದ್ರೆ ಏನು ಅಂತ. ಈಗ ನಾವು ರಜಗುಣದ ತಪಸ್ಸನ್ನ ನಾವು ನೋಡಿದ್ದೇವೆ. ತಾಮಸಿಕ ತಪಸ್ಸು ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಇತರರಿಗೆ ತೊಂದರೆ ಕೊಡಲು ಮಾಡುವ ತಪಸ್ಸು ತಮೋಗುಣದ ತಪಸ್ಸು. ಇದನ್ನ ಹಿರಣ್ಯಕಶಿಪು ಮಾಡಿದ ತಪಸ್ಸು. ಇದನ್ನ ಈಗಾಗಲೇ ನಾವು ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಹಿರಣ್ಯಕಶಿಪು. ಸೊ ಹಿರಣ್ಯಕಶಿಪು ಈ ತರ ಅಂದ್ರೆ ತಪಸ್ಸು ಮಾಡಿದ್ದು ಉಗ್ರ ತಪಸ್ಸು ಅಲ್ವಾ. ಇಂಥ ಉಗ್ರ ತಪಸ್ಸನ್ನ ಮಾಡಿ ಅದು ಏನು ಮೂರ್ಖತನ ಅಂತ ಇಲ್ಲಿ ಭಗವದ್ಗೀತೆ ಹೇಳ್ತಾ ಇದೆ. ಯಾಕೆ ಮೂರ್ಖತನ? ಅದು ಅವನಿಗೂ ಒಳ್ಳೇದಾಗ್ಲಿಲ್ಲ, ಅವನಿಗೆ ಆಮೇಲೆ ಸಾಯಲೇಬೇಕಾಯ್ತು. ಆಯ್ತು, ಜನರಿಗೆ ಒಳ್ಳೇದಾಯ್ತಾ? ಇಲ್ಲ, ದೇವತೆಗಳಿಗೆ ತುಂಬಾ ತೊಂದರೆ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಅಂತ ತಪಸ್ಸು ಬೇರೆಯವರನ್ನು ನಾಶ ಮಾಡ್ಲಿಕ್ಕಾಗಿ ಮಾಡ್ತಕ್ಕಂಥ ತಪಸ್ಸು, ಆಮೇಲೆ ಅದು ಹಿಂಸೆ ಮಾಡೋದು, ಇದೆಲ್ಲ ತಾಮಸಿಕ ತಪಸ್ಸು. ಇದು ಮಾಡಿದರೆ ಪರಮಾತ್ಮನಿಗೂ ಹಿಂಸೆ ಆಗುತ್ತೆ. ಅವನಿಗೊಂದೇ ಹಿಂಸೆ ಅಲ್ಲ, ಅವನಿಗೆ ಆತ್ಮಕ್ಕೂ ಹಿಂಸೆ, ಪರಮಾತ್ಮನಿಗೂ ಹಿಂಸೆ, ಮತ್ತೆ ಜನರಿಗೂ ಹಿಂಸೆ. ಈಗ ದಾನದ ಬಗ್ಗೆ ಭಗವಂತ ಹೇಳ್ತಾ ಇದ್ದಾರೆ. ದಾತವ್ಯಂ ಇತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ
ಕರ್ತವ್ಯವನ್ನು ಮಾಡಿದ ದಾನವು ಸಾತ್ವಿಕ ದಾನ. ಈಗ ದಾನವನ್ನು ನಾವು ಯಾರಿಗೆ ಕೊಡಬೇಕು, ದಾನ ಕೊಡೋದು, ದಾನದ ಮಹತ್ವ, ದಾನವನ್ನು ಯಾಕೆ ಕೊಡಬೇಕು, ಯಾರಿಗೆ ಕೊಡಬೇಕು, ಯಾವ ಕಾಲದಲ್ಲಿ ಕೊಡಬೇಕು, ಎಲ್ಲಿ ಕೊಡಬೇಕು, ಇದನ್ನೆಲ್ಲ ಇಲ್ಲಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಾವು ಸತ್ವಗುಣದಲ್ಲಿ ದಾನವನ್ನು ಮಾಡಬೇಕು. ನಾವು ಯಾವಾಗಲೂ ನಮ್ಮ ಹತ್ರ ಈಗ ಐಕ ಪ್ರಪಂಚದಲ್ಲಿರೋದು 3 ಗುಣಗಳು, ಸತ್ವಗುಣ, ರಜೋಗುಣ, ತಮಗುಣ. ಅದರಲ್ಲಿ ಸತ್ವಗುಣದಲ್ಲಿ ದಾನವನ್ನು ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಸೊ ಯಾಕೆಂತಂದ್ರೆ ಸತ್ವಗುಣದಲ್ಲಿ ನಾವು ಮಾಡಿದ್ರೆ ಅದು ಕರ್ತವ್ಯ ಅಂತ ಮಾಡ್ಬೇಕಂತ. ನಾವು ದಾನವನ್ನು ಕೊಡೋದು ನಮಗಾಗಿ ಮಾಡೋ ದಾನವನ್ನು ಕೊಡೋದಲ್ಲ, ಆ ದಾನದ ಪ್ರತಿಫಲವನ್ನು ನಾವು ಬಯಸುವುದಿಲ್ಲ. ದಾನ ಕೊಟ್ಟಿದ್ದೇವೆ ಅಂದ್ರೆ ಅದು ನನ್ನ ಕರ್ತವ್ಯ, ಅದು ನನ್ನ ಕರ್ತವ್ಯ ಅಂತ ಮಾಡೋದು. ಮತ್ತೆ ಇಲ್ಲಿ ನೋಡಿ, ದಾನಕ್ಕೆ ನಾವು ಮೊನ್ನೆ ಕೂಡ ಉದಾಹರಣೆ ನೋಡಿದ್ದೇವೆ. ಅಲ್ಲಿ ನಮ್ಮ ರೂಪ ಗೋಸ್ವಾಮಿಯವರು ಅವರು ಗಳಿಸಿರ್ತಕ್ಕಂಥ 50 ಭಾಗವನ್ನು ಅವರು ಆ ಒಂದು ವೈಷ್ಣವರಿಗೆ ಅವರು ದಾನವಾಗಿ ಕೊಟ್ಟಿದ್ದಾರೆ, ವೈಷ್ಣವರಿಗೆ ಮತ್ತು ಬ್ರಾಹ್ಮಣರಿಗೆ. ಸೊ ಆಮೇಲೆ 50 ಭಾಗದಲ್ಲಿ 25 ಭಾಗವನ್ನು ಬಂಧುಗಳಿಗೆ, 25 ಭಾಗವನ್ನು ತನಗೆ ಇಟ್ಕೊಂಡಿದ್ದಾರೆ. ಸೊ ಅದನ್ನು ಅನುಸರಿಸಬೇಕಂತೆ ದಾನದಲ್ಲಿ. ಈಗ ದಾನ ಸತ್ವಗುಣದ ಕೊಡಬೇಕು, ಯಾಕಂದ್ರೆ ಅದು ನಾವು ದಾನ ಮಾಡೋದು ನಮ್ಮ ಕರ್ತವ್ಯ. ಎಲ್ಲದನ್ನೂ ಕೂಡ ನಾವು ಅನುಭವಿಸ್ಲಿಕ್ಕಿಲ್ಲ. ನಾವು ಏನು ದುಡಿದಿದ್ದೇವೆ ಎಲ್ಲವೂ ನನಗಲ್ಲ, ದಾನವನ್ನು ಕೊಡಬೇಕು. ಸೊ ಆ ದಾನನ ಯಾರಿಗೆ ಕೊಡಬೇಕು, ದಾನವನ್ನ ನಾವು ಯಾರಿಗೆ ಕೊಡಬೇಕು ಅಂತಂದ್ರೆ ಬ್ರಾಹ್ಮಣನಿಗೆ, ವೈಷ್ಣವನಿಗೆ, ದಾನಕ್ಕೆ ಪಾತ್ರರಾದವರಿಗೆ ಕೊಡಬೇಕು, ದೇವಾಲಯಕ್ಕೆ ಕೊಡೋದು. ಆಮೇಲೆ ಯಾವ ಸಮಯದಲ್ಲಿ ಕೊಡಬೇಕು ಅಂದರೆ ಚಂದ್ರಗ್ರಹಣ ಕಾಲ, ಆಮೇಲೆ ಸೂರ್ಯಗ್ರಹಣ ಕಾಲ, ಆಮೇಲೆ ತಿಂಗಳ ತುದಿಯಲ್ಲಿ, ಆಮೇಲೆ ಇನ್ನು ಅಂತಂದ್ರೆ ಅಕ್ಷಯ ತೃತೀಯ ದಿನ. ಇದೆಲ್ಲ ಒಳ್ಳೆಯ ದಾನಕ್ಕೆ ಕೊಡ್ತಕ್ಕಂಥ ಒಳ್ಳೆಯ ದಿನಗಳು. ಆಮೇಲೆ ದಾನಕ್ಕೆ ಸರಿಯಾದ ಪಾತ್ರ ಇಲ್ಲ, ನಾವು ಅಪಾತ್ರನಿಗೆ ದಾನ ಮಾಡಬಾರ್ದು. ಮತ್ತೆ ಇಲ್ಲಿ ಏನು ಹೇಳ್ತಾರೆ, ಅಪಾತ್ರ, ಈಗ ದಾನವನ್ನು ನಾವು ಮಾಡಬೇಕಾದ್ರೆ ಯಾವ ಸ್ಥಳದಲ್ಲಿ ಮಾಡಬೇಕು ಅಂತಂದ್ರೆ ನಮಗೆ ಸರಿಯಾದ ಪ್ರದೇಶ ಏನು, ದಾನ ಮಾಡಲಿಕ್ಕೆ ಸರಿಯಾದ ಪ್ರದೇಶ ಏನು, ಯಾರಾದ್ರೂ ಹೇಳ್ತೀರಾ? ದೇವಸ್ಥಾನ, ಯಾತ್ರಾ ಸ್ಥಳಗಳಿಗೆ ಹೋಗಿರ್ತೇವೆ ನಾವು, ದೇವಸ್ಥಾನ ಹೋಗಿರ್ತೇವೆ, ಆಯ್ತು. ಸೊ ಅಲ್ಲಿ ಹಾಕಬೇಕು, ನಾವು ಕೊಡಬೇಕು, ಅದನ್ನ ಹೇಳ್ತಾರೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ನಂದ ಮಹಾರಾಜ ಕೃಷ್ಣ ಜನ್ಮ ಆದಾಗ ನಂದ ಮಹಾರಾಜ ಆ ಜನ್ಮೋತ್ಸವವನ್ನು ಮಾಡ್ತಾ ಇದ್ದಾರೆ, ಅಂದ್ರೆ ನಾಮಕರಣ ಮಾಡ್ತಾ ಇದ್ದಾರಲ್ವಾ. ಸೊ ಅಲ್ಲಿ ಕೃಷ್ಣ ಜನ್ಮೋತ್ಸವ ಖುಷಿಯಿಂದ ನಂದ ಮಹಾರಾಜ ಎಲ್ಲ ಬ್ರಾಹ್ಮಣರಿಗೆ ದಾನ ಕೊಡ್ತಾ ಇದ್ದಾನೆ. ಅಂದ್ರೆ ಅದು ತನ್ನ ಕರ್ತವ್ಯ ಅಂತ ದಾನ ಕೊಡ್ತಾ ಇದ್ದಾನೆ. ಮತ್ತೆ ಆ ದಾನದಿಂದ ಯಾವುದನ್ನು ಪ್ರತಿಫಲ ಇಲ್ಲ. ನಮಗೇನಾದ್ರೂ ಕೊಟ್ಟರೆ ನಾವು ನಮಗೇನಾದ್ರೂ ಅದು ಇಷ್ಟು ದಾನ ಮಾಡಿದ್ರೆ ನಂಗೇನಾದ್ರೂ ಆಗ್ಬೇಕು, ಈ ತರ ಭಾವನೆ ಇರಬಾರ್ದು. ಸೊ ಅದಕ್ಕೆ ಉತ್ತಮ ಉದಾಹರಣೆ ಇಲ್ಲಿ ನಮಗೆ ನಂದ ಮಹಾರಾಜ ಅದು ಕೃಷ್ಣನ ಜನ್ಮೋತ್ಸವವನ್ನ ಅವನು ಆಚರಿಸ್ತಾ ಇದ್ದಾನೆ. ಸೊ ಅದಕ್ಕೆ ಎಲ್ಲ ಬ್ರಾಹ್ಮಣರಿಗೆ ದಾನವನ್ನ ಕೊಡ್ತಾ ಇದ್ದಾನೆ. ಈಗ ರಾಜಸ ದಾನ, ಇಲ್ಲಿ ನಮಗೆ ದಾನ ಮಾಡ್ಬೇಕಾದ್ರೆ ಕೆಲವೊಮ್ಮೆ ಏನ್ ಮಾಡ್ತೇವೆ ನಾವು, ಈಗ ಭಿಕ್ಷುಕರಿಗೆಲ್ಲ ದಾನ ಕೊಡ್ತೇವೆ ಅಲ್ವಾ? ಹೌದು. ಹಾ, ಅಲ್ಲಿ ಇದೆ ಭಿಕ್ಷುಕರಿಗಳಿಗೆ, ಅದು ಆಮೇಲೆ ನೋಡೋಣ, ತಾಮಸ ದಾನ ಬರುತ್ತೆ. ಈಗ ರಾಜಸ ದಾನ ನೋಡೋಣ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಅಂದ್ರೆ ನಾವು ದಾನ ಕೊಟ್ರೆ ಅದಕ್ಕೆ ಪ್ರತಿ ಉಪಕಾರ, ನಮ್ಗೆ ಉಪಕಾರ ಆಗ್ಬೇಕು, ನಮ್ಗೇನಾದ್ರೂ ಬೈಕೆ ತೀರ್ಬೇಕು, ನಮ್ಗೂ ಒಳ್ಳೇದಾಗ್ಬೇಕು, ಈ ತರ ದಾನ ಕೊಟ್ರೆ ಅದು ರಾಜಸ ದಾನ. ಮತ್ತೆ ಇಷ್ಟವಿಲ್ಲದೆ ಕೊಡೋದು, ಅಂದ್ರೆ ಯಾರಾದ್ರೂ ದಾನ ಕೊಡ್ಲಿಕ್ಕೆ ಬಂದಿರ್ತಾರೆ, ನಮ್ಗೆ ಇಷ್ಟ ಇರೋದಿಲ್ಲ, ಆದ್ರೂ ನಾವು ಕೊಡ್ಬೇಕಲ್ಲ ಅಂತ ಕೊಟ್ಬಿಡ್ತೇವೆ ಅಲ್ವಾ? ಈ ತರ ಸಂದರ್ಭಗಳು ಬರುತ್ತೆ ಅಲ್ವಾ? ಅಂತ ದಾನ ಇದ್ರೆ ಅದಕ್ಕೆ ರಾಜಸ ದಾನ ಅಂತ ಹೇಳ್ತಾರೆ. ಈಗ ಕರೋನಾ ಟೈಮಲ್ಲಿ ನೋಡಿ, ಎಲ್ಲ ಬಡವರಿಗೆ ಅವರು ಎಲ್ಲ ಕೊಟ್ಟಿದ್ದ ದಾನ ಸೆಲ್ಫಿ ತಕೊಂಡು ವಾಟ್ಸಪ್ ಅಲ್ಲಿ ಹಾಕೋದು, ಇದು ಯಾವ ತರ ದಾನ? ರಾಜಸ ದಾನ. ಯಾಕಂದ್ರೆ ತನ್ನ ಹೆಸರು ಜನರಿಗೆ ಗೊತ್ತಾಗುತ್ತೆ. ಆದ್ರೆ ಇದು ಒಳ್ಳೆ ದಾನವೂ ಕೂಡ ಆಗ್ಬೋದು. ಯಾಕೆಂತಂದ್ರೆ ಒಳ್ಳೆ ಮನಸ್ಸಿಂದ ಅವನು ಬೇರೆಯವರು ಕೂಡ ಈ ದಾನವನ್ನು ನಾನು ಕೊಟ್ಟಿದ್ದನ್ನು ನೋಡಿ ಬೇರೆಯವರು ದಾನ ಕೊಡುವಂತೆ ಪ್ರಚೋದನೆ ಆದ್ರೆ ಅದು ಒಂದು ರೀತಿಯ ಒಳ್ಳೆಯ ದಾನ ಆಗುತ್ತೆ ಅಲ್ವಾ? ಹೌದು. ಆದ್ರೆ ತನ್ನ ಹೆಸರು ಬರಬೇಕು, ತಾನು ಎಲ್ಲ ಇಷ್ಟು ದಾನ ಕೊಟ್ಟಿದೆ, ಅದು ರಾಜಸ ದಾನ ಆಗತ್ತೆ. ಸೊ ಹಾಗಾಗಿ ನಾವು ದಾನ ಕೊಡ್ಬೇಕಾದ್ರೆ ಬಲಗೈಯಿಂದ ದಾನ ಮಾಡಿದ್ದು ಎಡಗೈ ಗೊತ್ತಾಗದಂತೆ ಮಾಡ್ಬೇಕಂತೆ. ಯಾಕೆ? ಬಲಗೈನಲ್ಲಿ ದಾನ ಮಾಡಿದ್ದು ಅದು ಎಡಗೈನಲ್ಲಿ ಗೊತ್ತಾಗ್ಬಿಟ್ರೆ ನಮ್ಮ ಮನಸ್ಸು ಬದಲಾವಣೆ ಆಗ್ಬಿಡುತ್ತೆ ಅಲ್ವಾ? ಹೌದು. ಮನಸ್ಸು ಬದಲಾವಣೆ ಆಗುತ್ತೆ. ದಾನ ಕೊಡ್ಲಿಕ್ಕೆ ಮನಸ್ಸು ನಮ್ದು ಮನಸ್ಸೇ ಬರುವುದಿಲ್ಲ. ಬರುತ್ತಾ? ಬರೋದಿಲ್ಲ. ಇಲ್ಲ. ಮತ್ತೆ
ಹಾ, ಅದಕ್ಕೆ ಹೇಳ್ತಾರೆ ಬಲಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದಂತೆ. ಅಂದ್ರೆ ಮನಸ್ಸು ನಮ್ದು ಬದಲಾವಣೆ ಆಗ್ಬೋದು. ಈಗ ರಾಜಸ ಗುಣದ ದಾನ, ಈಗ ಇದೆಲ್ಲ ಯಾರಿಗೆ ಕೊಡಬೇಕು? ಹಾಗಾದ್ರೆ ಅಪಾತ್ರನಿಗೆ ಕೊಟ್ರೆ ಏನಾಗತ್ತೆ? ಅಯೋಗ್ಯನಿಗೆ ಕೊಟ್ರೆ, ಮತ್ತೆ ಬೇರೆ ಅಂದ್ರೆ ಅಶುಚಿಯಾದ ಸ್ಥಳದಲ್ಲಿ ಕೊಟ್ರೆ, ಆಮೇಲೆ ಬೇರೆ ಅನುಚಿತವಾದ ಕಾಲದಲ್ಲಿ ಕೊಟ್ರೆ ದಾನ ಏನಾಗತ್ತೆ? ತಾಮಸ ದಾನ ಆಗತ್ತೆ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಂ ಉದಾಹೃತಂ. ಅಶುಚಿಯಾದ ಸ್ಥಳದಲ್ಲಿ, ಶುಚಿಯಾದ ಸ್ಥಳದಲ್ಲಿ ಕೊಡಬೇಕು. ಯಾತ್ರಾ ಸ್ಥಳ, ದೇವಸ್ಥಾನದಲ್ಲಿ ಶುಚಿ. ಇಲ್ಲಿ ಅಶುಚಿಯಾದ ಸ್ಥಳದಲ್ಲಿ ಕೊಟ್ರೆ, ಅನುಚಿತವಾದ ಕಾಲದಲ್ಲಿ ಕೊಟ್ರೆ, ಇಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ದಾನ ಅಂತ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನಾವು ಇಲ್ಲಿ ಒಬ್ಬರು ರಸ್ತೆ ಮೇಲೆ ಕುತ್ಕೊಂಡಿದ್ದಾರೆ ನೋಡಿ, ಹೆಲ್ಪ್ ಮೀ, ಐ ನೀಡ್ ಮನಿ ಫಾರ್ ವೀಡ್. ವೀಡ್ ಅಂದ್ರೆ ಇಲ್ಲಿ ಅವರು ಗಾಂಜಾ ಸೇರ್ಲಿಕ್ಕಾಗಿ ಕೇಳ್ತಾ ಇದ್ದಾರೆ. ಸೊ ಇಂಥ ಕೆಟ್ಟ ಅಭ್ಯಾಸಗಳಿಗೆ ಹಣವನ್ನು ಕೊಟ್ರೆ ಅವರು ಮಾಡಿರ್ತಕ್ಕಂಥ ಪಾಪ ನಮಗೆ ಬಂದ್ಬಿಡುತ್ತಂತೆ. ಸೊ ಅನುಚಿತವಾದ ವ್ಯಕ್ತಿಗೆ, ಅಂದ್ರೆ ಅಯೋಗ್ಯನಾದ ವ್ಯಕ್ತಿನಿಗೆ ಕೊಟ್ರೆ ಆ ವ್ಯಕ್ತಿ ಅವನು ಅಂದ್ರೆ ನಮಗೆ ಅನಿಸುತ್ತೆ ಅಯ್ಯೋ ಅಯ್ಯೋ ಅಂತ ಪಾಪ ಅಂತ ಅನಿಸ್ಬಿಡುತ್ತೆ. ಕೊಟ್ಟುಬಿಟ್ರೆ ಅವರು ಮಾಡಿದ ಪಾಪ ನಮಗ್ ಬರ್ತದೆ ಅಂತೆ. ಸೊ ಹಾಗಾಗಿ ಈಗ ಭಿಕ್ಷುಕ ನೋಡಿ ನಮಗೆ ಮನಸ್ಸಿಗೆ ದುಃಖ ಆಗತ್ತೆ ಅಲ್ವಾ? ಹೌದು ಮಾತಾಜಿ. ಅಯ್ಯೋ ಎಷ್ಟು ಚಿಂದಿ ಬಟ್ಟೆ ಹಾಕೊಂಡಿದ್ದಾನೆ, ಆಮೇಲೆ ಏನಾದ್ರೂ ಹಾಕ್ಬಿಡೋಣ ಅಂತ ಅನಿಸುತ್ತೆ. ಅಲ್ಲಿ ಏನಾಗುತ್ತೆ, ಅಲ್ಲಿ ಈಗ 190 ಭಾಗ ಈಗ ಮೋಸದ ಭಿಕ್ಷುಕರು ಇರ್ತಾರೆ ಅಲ್ವಾ? ಹೌದು ಮಾತಾಜಿ. ಎಲ್ಲರೂ ಬೇರೆ ಬೇರೆ ಜನರು ಕೂರಿಸ್ಬಿಟ್ಟಿರ್ತಾರೆ ಅವರನ್ನ. ಸೊ ಅವರು ಏನ್ ಮಾಡ್ತಾರೆ, ಹಣವನ್ನೇ ಕೇಳ್ತಾರೆ. ಆದ್ರೆ ಅವರು ಹಣವನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೋತಾರೋ ಗೊತ್ತಿಲ್ಲ. ಅವರು ಪಾಪ ಕಾರ್ಯ ಮಾಡಿದರೆ, ಅವರು ಏನಾದ್ರು ಪಾಪ ಕಾರ್ಯ ಮಾಡಿದ್ರೆ ಆ ಪಾಪದ ಫಲ ನಮಗ್ ಬಂದ್ಬಿಡುತ್ತಂತೆ ಸ್ವಲ್ಪ ಭಾಗ. ಸೊ ಅದಕ್ಕೆ ನಮಗೆ ಅವರಿಗೆ ದಾನ ಕೊಡಬೇಕು ಅಂದ್ರೆ ನಾವು ಏನಾದರೂ ಹೊಟ್ಟೆಗೆ ಏನಾದರೂ ಕೊಡ್ಬೋದು, ಪ್ರಸಾದವನ್ನು ಕೊಡ್ಬೋದು. ಸೊ ಆಗ ಭಗವಂತನಿಗೆ ಅರ್ಪಣೆ ಮಾಡಿ ಆ ಪ್ರಸಾದವನ್ನು ಏನಾದರೂ ಕೊಡ್ಬೋದು ಅವರಿಗೆ. ಸೊ ಅವರಿಗೆ ನಾವು ಏನಾದರೂ ಕೊಟ್ಟರೆ, ಕೃಷ್ಣಾರ್ಪಣೆ ಹೇಳಿ ಪ್ರಸಾದ ತಿನ್ಲಿಕ್ಕೆ ಕೊಟ್ರೆ ಅದು ಅವ್ರು ನಮ್ಮ ಕಣ್ಣೆದುರಿಗೆ ಬಳಸ್ತಾರೆ. ಸೊ ಹಾಗಾಗಿ ಅವರು ಮತ್ತೇನಕ್ಕೂ ಬಳಸ್ಲಿಕ್ಕೆ ಬರೋಲ್ಲ. ಪ್ರಸಾದ ಮತ್ತೇನಾದ್ರೂ ಬಳಸ್ಲಿಕ್ಕೆ ಬರುತ್ತಾ? ಇಲ್ಲ. ದುಡ್ಡಾದ್ರೆ ಅವ್ರು ಏನಕ್ಕಾದ್ರೂ ಬಳಸ್ಬೋದು ಅಲ್ವಾ? ಹೌದು ಮಾತಾಜಿ. ಅವ್ರ ದುರ್ವ್ಯಸನಕ್ಕೆ ಬಳಸಬಹುದು. ಅವಾಗ ನಮಗೆ ಪಾಪ ಬರುತ್ತೆ, ಅವರು ಮಾಡಿದ ಪಾಪ. ಸೊ ಹಾಗಾಗಿ ನಾವು ಅಪಾತ್ರನಿಗೆ ಕೊಡುವಾಗ ಬಹಳ ವಿಚಾರ ಮಾಡಬೇಕು. ಅಪಾತ್ರನಿಗೆ ಕೊಡಬಾರದು ಅಂತ ಭಗವದ್ಗೀತೆ ಹೇಳ್ತೇವೆ. ಮತ್ತೆ ಗೌರವವಿಲ್ಲದೆ ಕೊಟ್ಟ ದಾನ, ನಾವು ಗೌರವಿಸುವುದಿಲ್ಲ. ಒಳ್ಳೆ ಕೆಲಸಕ್ಕೆ ಕೊಡ್ತೇವೆ ಅಂತ ಇಟ್ಕೊಳ್ಳಿ, ವೈಷ್ಣವರಿಗೆ ಬ್ರಾಹ್ಮಣರಿಗೆ ಕೊಡ್ತೇವೆ ಅಥವಾ, ಆದರೆ ಗೌರವ ಇಲ್ಲ, ಆವಾಗ ಮನಸ್ಸಿಲ್ಲದೆ ಕೊಟ್ಟಿದ್ದು ಅದು ಕೂಡ ತಾಮಸಿಕ ದಾನವಾಗತ್ತೆ. ಸೊ ಹಾಗಾಗಿ ಅಪಾತ್ರನಿಗೆ, ಅಯೋಗ್ಯನಿಗೆ ಮತ್ತೆ ಗೌರವವಿಲ್ಲದೆ ಕೊಡೋದು, ಮನಸ್ಸಿಲ್ಲದೆ ಕೊಡೋದು, ಅಶುಚಿಯಾದ ಸ್ಥಳದಲ್ಲಿ ಕೊಡೋದು, ಇದೆಲ್ಲ ಮಾಡಿದ್ರೆ ತಾಮಸಿಕ ದಾನ ಆಗತ್ತೆ. ಸೊ ಹಾಗಾಗಿ ನಾವು ಯಾವ ದಾನವನ್ನು ಕೊಡಬೇಕು ಅಂತ ಭಗವದ್ಗೀತೆ ಹೇಳುತ್ತೆ, ಸಾತ್ವಿಕವಾದ ದಾನವನ್ನ ಕೊಡಬೇಕು. ಇಲ್ಲಿ ಒಂದು ಇದಿದೆ, ಕತೆ ಇದೆ ನೋಡಿ. ಇಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಬ್ರಾಹ್ಮಣರು ಯಜ್ಞ ಮಾಡ್ತಾ ಇದ್ದಿದ್ರು. ಯಜ್ಞ ಮಾಡುವಾಗ ಇಲ್ಲಿ ಇದು ಒಂದು ಲೀಲೆ, ಭಗವಂತನ ಲೀಲೆ ಇದು. ಇಲ್ಲಿ ಕೃಷ್ಣ ಬಲರಾಮರು ತಮ್ಮ ಗೆಳೆಯರನ್ನ ಕಳಿಸ್ತಾರೆ. ನನಗೆ ಹಸಿವೆ ಆಗಿದೆ, ನಮಗೆ ನೀವು ಅವ್ರ ಹತ್ರ ಯಾಜ್ಞಿಕ ಬ್ರಾಹ್ಮಣರ ಹತ್ರ ನೀವು ಆಹಾರ ಇಸ್ಕೊಂಡು ಬನ್ನಿ. ಕಾಡಲ್ಲಿ ಇವರು ಯಜ್ಞ ಮಾಡ್ತಾ ಇರ್ತಾರೆ, ಇವರು ಇಲ್ಲಿ ಕಾಡಲ್ಲಿ ಆಟ ಆಡ್ತಾ ಇರ್ತಾರೆ. ಅವಾಗ ಆ ಮಕ್ಕಳು ಫ್ರೆಂಡ್ಸ್, ಇವರ ಗೆಳೆಯರು ಹೋದಾಗ ಅವ್ರು ಕೊಡುವುದೇ ಇಲ್ಲ. ಇನ್ನು ಇದೇ ಮುಗಿಲಿಲ್ಲ, ಯಜ್ಞವೇ ಮುಗಿಲಿಲ್ಲ, ಪ್ರಸಾದ ಆಗ್ಲಿಲ್ಲ, ಕೊಡುವುದಿಲ್ಲ ಅಂತ ಕಳಿಸ್ತಾರೆ. ಆಗ ಕೃಷ್ಣ ಬಲರಾಮ ಹತ್ರ ಅವ್ರು ಬಂದು ಹೇಳಿದಾಗ ಅವ್ರು ಹೇಳ್ತಾರೆ, ಈ ಯಾಜ್ಞಿಕ ಬ್ರಾಹ್ಮಣರ ಪತ್ನಿಯರ ಹತ್ರ ಹೋಗಿ ಕೇಳು. ಆ ಪತ್ನಿಯರ ಹತ್ರ ಹೋಗಿ ಕೇಳಿದಾಗ ಅವರೆಲ್ಲರೂ ಕೂಡ ಓಡೋಡಿ ಕೃಷ್ಣ ಬಲರಾಮಗಿಂತ ತಕೊಂಡು ಬರ್ತಾರೆ. ಇಲ್ಲಿ ಆ ಯಾಜ್ಞಿಕ ಬ್ರಾಹ್ಮಣರ ಪತ್ನಿಯರಿಗೆ ಕೃಷ್ಣ ಅವನು ಬಲರಾಮರು ದೇವರು ಅಂತ ಗೊತ್ತು, ಅವರು ಭಕ್ತರು ಅವರು. ಸೊ ಅದಕ್ಕೆ ಓಡೋಡಿ ಬರ್ತಾರೆ. ಆದರೆ ಈ ಯಾಜ್ಞಿಕ ಬ್ರಾಹ್ಮಣರು ಭಗವಂತನಿಗೆ ತೃಪ್ತಿ ಮಾಡ್ಲಿಕ್ಕಾಗಿಯೇ ಅವರು ಯಜ್ಞ ಮಾಡ್ತಾ ಇದ್ದಾರೆ. ಸ್ವತಃ ಭಗವಂತನೇ ಬಂದು ಕೇಳಿದ್ರು ಅವ್ರು ಕೊಡ್ಲಿಲ್ಲ. ಯಾಕಂದ್ರೆ ಅವರಿಗೆ ಇದು ಅರಿವಿಲ್ಲ, ಕೃಷ್ಣ ಬಲರಾಮರೇ ಭಗವಂತ ಅಂತ ಅರಿವಿಲ್ಲ. ಸೊ ಇದು ಒಂದು ಬರುತ್ತೆ, ಇದು ಭಾಗವತ ಮೇಲೆ ಬರುತ್ತೆ ಇದು. ಸೊ ಇದು ಕೊನೆಯದಾಗಿ ನಾವು ನೋಡ್ತಾ ಇರ್ತಕ್ಕಂಥ ಶ್ಲೋಕಗಳು. ಓಂ ತತ್ಸದಿತಿ ನಿರ್ದೇಶೋ ಬ್ರಾಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಗಿದೆ. ನಮಗೆಲ್ಲ ಗೊತ್ತಿದೆ, ಹರಿ ಓಂ ತತ್ಸತ್ ಹೇಳೋದು ಕೇಳಿದ್ದೇವೆ ಅಲ್ವಾ? ಹೌದು ಮತ್ತೆ ಹರಿ ಓಂ. ಈಗ ಹರಿ ಓಂ ತತ್ಸತ್ ಅಂದ್ರೆ ಏನು ತಿಳ್ಕೊಳ್ಬೇಕು.
ಇದು ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು. ಅಂದರೆ ಪರಿಪೂರ್ಣ ಸತ್ಯ ಅಂದರೆ ಭಗವಂತನನ್ನು ನಿರ್ದೇಶಿಸಲಿಕ್ಕೆ ಹರಿ ಓಂ ತತ್ಸತ್ ಅಂದರೆ ಹರಿ ಓಂ ತತ್ಸತ್ ಅಂದರೆ ಭಗವಂತ. ಸೊ ಹಾಗಾಗಿ ಈ ಯಜ್ಞಗಳನ್ನು ಮಾಡ್ತಿರ್ಬೇಕಾದ್ರೆ ಈ ಬ್ರಾಹ್ಮಣರು ಈ ರೀತಿ 3 ಸಂಕೇತ ಹರಿ ಓಂ ತತ್ಸತ್ ಈ ಸಂಕೇತವನ್ನ ಬಳಸ್ತಾ ಇದ್ರು. ಅಂದ್ರೆ ಏನಾಗತ್ತೆ ಅಂತಂದ್ರೆ ತಸ್ಮಾತ್ ಓಮಿತಿ ಉದಾಹೃತ್ಯ ಯಜ್ಞದಾನ ತಪಃ ಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಆದುದರಿಂದ ಧರ್ಮಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞದಾನ ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ. ಯಾವಾಗಲೂ ತಪಸ್ಸು ಆಗಲಿ ಯಜ್ಞ ಮಾಡುವವರು ಅವರು ಮತ್ತೆ ತಪಸ್ಸು ಮಾಡುವವರು ಓಂ ಅಂತಾನೆ ಹೇಳ್ಕೊಂಡೇ ಪ್ರಾರಂಭ ಮಾಡ್ತಾರೆ. ಓಂ ಅಂದ್ರೆ ಅದು ಭಗವಂತನನ್ನೇ ಸೂಚಿಸುತ್ತೆ. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಾರೆ ಅಂದ್ರೆ, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಈ ದೇಹಕ್ಕೋಸ್ಕರವಾಗಿ ಆದ್ರೂ ನಾವು ಕರ್ತವ್ಯವನ್ನ ನಾವು ಮಾಡಲೇಬೇಕು. ಅದೇ ತರಹ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಯಜ್ಞ ದಾನ ತಪಸ್ಸು ಇದನ್ನ ಮಾಡಲೇಬೇಕು. ಯಾಕಂದ್ರೆ ಯಜ್ಞದಾನ ತಪಕರ್ಮ ಇದನ್ನ ಮಾಡೋದನ್ನ ಬಿಡ್ಲಿಕ್ಕೆ ಬರೋದಿಲ್ಲ. ಸೊ ಆಗ ಈಗ ಯಾವಾಗ್ಲೂ ನಾವು ಯಜ್ಞ ತಪಸ್ಸು ಮಾಡಿದರೆ ನಮ್ಮ ಒಂದು ಈ ಒಂದು ಅಂತಃಶುದ್ಧಿ ಆಗತ್ತೆ, ನಮ್ಮ ಅಂತರಂಗ ಶುದ್ಧಿ ಆಗುತ್ತೆ, ನಮ್ಮ ಹೃದಯ ಶುದ್ಧಿ ಆಗತ್ತೆ. ಪರಿಶುದ್ಧರಾಗ್ಲಿಕ್ಕೆ ಮಾಡಲೇಬೇಕು. ಪಾವನಾನಿ ಮನೀಷಿಣ ಅಂತ ಹೇಳಿದ್ದಾರೆ. ಸೊ ಯಜ್ಞದಾನ ತಪಕರ್ಮ ಪಾವನಾನಿ ಮನೀಷಿಣ. ಎಲ್ಲೋ ಅವರು ಮನೀಷಿಣ ಅಂತಂದ್ರೆ ಇವರು ತುಂಬಾ ಇದರಲ್ಲಿ ಮುಂದುವರಿದವರು, ಅವರಿಗೂ ಕೂಡ ಅವರಿಗೂ ಕೂಡ ಆ ಮನಸ್ಸನ್ನ ಆ ಒಂದು ಹೃದಯವನ್ನ ಅದು ಶುದ್ಧಿ ಮಾಡುತ್ತೆ. ಸೊ ಹಾಗಾಗಿ ನಾವು ಯಾರಿಗೂ ಅಂದ್ರೆ ದಾನ ಕೊಟ್ಟಿಲ್ಲ ಅಥವಾ ನಾವು ಯಾರಿಗೂ ಯಜ್ಞ ಮಾಡಿಲ್ಲ, ನಾವು ಯಾರಿಗೂ ಯಾವ ತಪಸ್ಸನ್ನು ಮಾಡಿಲ್ಲ ಅಂತಂದ್ರೆ ನಾವು ಒಡೆತನದ ಭಾವದಲ್ಲಿ ಉಳ್ಕೊಂಡ್ಬಿಡ್ತೇವೆ ಅಲ್ವಾ. ನಾವು ಒಡೆತನ ನಮ್ಗೆ ಅದು ಬೇಕು. ಆ ಒಡೆತನದ ನಾವು ಯಾವಾಗ ದಾನ ಕೊಟ್ವಿ, ನಾವು ಯಾವಾಗ ಯಜ್ಞ ಮಾಡಿದ್ವಿ, ನಮ್ಮ ಒಡೆತನದ ಭಾವನೆ ನಮಗೆ ಹೋಗುತ್ತೆ. ಸೊ ಹಾಗಾಗಿ ನಮಗೆ ನಾವು ಇದೇ ಒಂದು ಹುಟ್ಟು ಸಾವಿನ ಚಕ್ರದಲ್ಲಿ ಉಳ್ಕೊಳ್ಳೋದಿಲ್ಲ. ನಮಗೆ ಭಗವಂತನ ಕಡೆ ಆ ಒಂದು ಇದು ಬರುತ್ತೆ, ಆಲೋಚನೆಗಳು ಬರಲಿಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ನಮಗೆ ಈ ಪುನರಪಿ ಜನನ ಮರಣ ಚಕ್ರದಿಂದ ಹೊರಗೆ ಬರಲಿಕ್ಕೆ ನಾವು ಯಜ್ಞ ತಪಸ್ಸನ್ನ ಮಾಡಲೇಬೇಕು. ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಮ್ಗೆ ಈಗ ತಿಳಿಸ್ತಾ ಇದ್ದಾರೆ. ಇಲ್ಲಿ ಓಂ ಇತಿ ಏತದ್ ಬ್ರಹ್ಮಣೆ ನೇದಿಷ್ಟಂ ನಾಮ ಋಗ್ವೇದ. ಓಂ ಅಂದರೆ ವಿಷ್ಣು, ಓಂ ಅಂದರೆ ವಿಷ್ಣುವನ್ನೇ ಸೂಚಿಸುತ್ತದೆ. ಸೊ ಹಾಗಾಗಿ ಈ ಯಾವುದೇ ವೇದ ಮಂತ್ರ ಹೇಳ್ಬೇಕಾದ್ರೂ ಕೂಡ ಓಂ ಅನ್ನ ಹೇಳ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾರೆ ನೋಡೋಣ. ಕೊನೆಯದಾಗಿ ತದಿತ್ಯನ್ ಅಭಿಸಂದಾಯ ಫಲಂ ಯಜ್ಞ ತಪ ಕ್ರಿಯಾ ದಾನ ಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸುದು. ಈಗ ಓಂ ಅಂದ್ರೆ ಭಗವಂತ, ಕೃಷ್ಣ, ವಿಷ್ಣು ಅಂತ ಅರ್ಥ ಆಯ್ತು ನಮಗೆ. ಈಗ ತತ್ ಅಂದ್ರೆ ಏನು? ತತ್ ಅಂತಂದ್ರೆ ಇದು ಈ ಏನು ನಾವು ಕರ್ಮಗಳನ್ನ ಮಾಡ್ತಾ ಇದ್ವಿ, ಯಜ್ಞದಾನ ತಪಕರ್ಮ, ಅದನ್ನ ಉದ್ದೇಶ ಏನು? ನಮ್ಮ ಇಂದ್ರಿಯ ಭೋಗಕ್ಕಲ್ಲ, ನಾವು ಮೋಕ್ಷವನ್ನು ಪಡೀಲಿಕ್ಕೆ, ಭಗವಂತನನ್ನು ಪಡ್ಕೊಳ್ಳಿಕ್ಕೆ ಅಂತ ನಾವು ಹೇಳುವುದು. ತತ್ ಅಂದ್ರೆ ಮೋಕ್ಷವನ್ನ ನಾವು ಮಾಡಿರ್ತಕ್ಕಂಥ ಯಜ್ಞದಾನ ತಪ ಇದರ ಆ ಕರ್ಮಗಳ ಉದ್ದೇಶ ಮೋಕ್ಷವನ್ನು ಪಡೆಯುವುದು. ತತ್ ಅಂದ್ರೆ ಮುಕ್ತಿಗಾಗಿ ಮಾಡುವ ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಅಂದ್ರೆ ನಾವು ನೋಡಿದ್ದೇವೆ, ನಿಷ್ಕಾಮ ಕರ್ಮವನ್ನು ಮಾಡಬೇಕು. ನಾವು 3ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ನಿಷ್ಕಾಮ ಕರ್ಮ ಅಂದ್ರೆ ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಕರ್ಮ. ಸೊ ಹಾಗಾಗಿ ನಾವು ಯಾವುದೇ ಯಜ್ಞ ಮಾಡಲಿ, ಯಾವುದೇ ಯಜ್ಞ ಅಂದ್ರೆ ನಮ್ಗೆ ಈಗ ಸಂಕೀರ್ತನೆ ಯಜ್ಞ, ದಾನ ಮಾಡಲಿ ಅಥವಾ ತಪಸ್ಸು, ನಾವು ಯಾವುದನ್ನೇ ಮಾಡಲಿ ಅದನ್ನ ತಪಸ್ಸು ಅಂದ್ರೆ ನಾವು ಬೆಳಗ ಮುಂಚೆ ಎದ್ಕೊಂಡು ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದು, ಆಮೇಲೆ ಭಗವಂತನ ಆರತಿ ದರ್ಶನ ಮಾಡೋದು, ಅದನ್ನ ನಾವು ನೋಡೋದು, ಮಂಗಳಾರತಿ, ಇದೆಲ್ಲ ತಪಸ್ಸು. ಸೊ ಭಗವದ್ಗೀತೆ ಭಾಗವತ ಶ್ರವಣ ಮಾಡೋದು, ಕೇಳೋದು, ಇದನ್ನ ಯಾವುದು ಮಾಡಿದ್ರು ಕೂಡ ಅದು ನಿಷ್ಕಾಮ ಕರ್ಮ. ನಾವು ಅದರಿಂದ ಫಲವನ್ನ ಪಡಿಬಾರದು. ಅದು ಭಗವಂತನಿಗೆ ಪ್ರೀತಿಗೋಸ್ಕರ ಮಾಡಿದ್ದು, ಭಗವಂತನಿಗೋಸ್ಕರ ಮಾಡಿದ್ದು. ಸೊ ಅದಕ್ಕೆ ತತ್ ಅಂತ ಹೇಳ್ತಾರೆ. ಓಂ ತತ್. ಈಗ ಸತ್ ಅಂದ್ರೆ ಏನು ನೋಡೋಣ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ ಯಜ್ಞೆ ತಪಸಿ ದಾನೇ ಚ ಸ್ಥಿತಿಃ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವ ಅಭಿಧೀಯತೆ. ಸೊ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ,
ಅರ್ಜುನನೇ ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ. ನಾವೆಲ್ಲ ಮಾಡ್ತಕ್ಕಂಥ ಈ ಒಂದು ಕಾರ್ಯ ಚಟುವಟಿಕೆಗಳು ನಮ್ಮ ಬದುಕಿನಲ್ಲಿ ಅದು ಭಗವಂತನನ್ನು ಪಡೀಲಿಕ್ಕೆ, ಭಕ್ತಿ ಸೇವೆಯನ್ನು ಮಾಡೋದು ಗುರಿ ಭಗವಂತನನ್ನು ಪಡೀಲಿಕ್ಕೆ. ಸೊ ಹಾಗಾಗಿ ಯಾರು ಭಗವಂತನನ್ನು ಪಡೀಲಿಕ್ಕಾಗಿ ಯಜ್ಞ ಮಾಡ್ತಾನೋ, ಅವನು ಯಾರು ಪರಮ ಪುರುಷನನ್ನು ಪಡ್ಕೊಳ್ಳಿಕ್ಕಾಗಿ ಎಲ್ಲ ಯಜ್ಞ ತಪಸ್ಸುಗಳನ್ನು ಮಾಡ್ತಾರೋ ಅದಕ್ಕೆ ಸತ್ ಅಂತ ಹೇಳ್ತಾರೆ. ಸತ್ ಅಂದರೆ ಶಾಶ್ವತವಾದದ್ದು. ಸೊ ಹಾಗಾಗಿ ಓಂ ತತ್ ಸತ್ ಅಂದರೆ ಓಂ ಅಂದರೆ ವಿಷ್ಣು ಕೃಷ್ಣ, ಸತ್ ತತ್ ಅಂತಂದರೆ ನಾವು ಮಾಡ್ತಕ್ಕಂಥ ಕರ್ಮ ಎಲ್ಲ ಮೋಕ್ಷಕ್ಕಾಗಿ, ಭಗವಂತನನ್ನು ಪಡ್ಕೊಳ್ಳಿಕ್ಕಾಗಿ. ಮತ್ತೆ ಸತ್ ಸತ್ ಅಂತಂದ್ರೆ ಶಾಶ್ವತವಾದದ್ದು. ಸೊ ಹಾಗಾಗಿ ನಾವು ಏನು ಮಾಡ್ತೇವೆ ಯಜ್ಞದಾನ ತಪ ಕರ್ಮ ಅದೆಲ್ಲದಕ್ಕೂ ಓಂ ತತ್ ಸತ್ ಅಂತ ಹೇಳಿದರೆ ಅದು ಭಗವಂತನಿಗಾಗಿ ನಾವು ಮಾಡ್ತಕ್ಕಂತಹ ಕಾರ್ಯಗಳು. ಹಾಗಾಗಿ ಇಲ್ಲಿ ಹೇಳ್ತಾರೆ ಸತ್ ಪೂರ್ಣ ಆಧ್ಯಾತ್ಮದ ಅರಿವಿಗಾಗಿ ನಡೆಸುವ ಪರಮಾತ್ಮನ ಸೇವೆಯ ಪ್ರತೀಕ. ಸತ್ ಅಂದ್ರೆ ಆ ಭಗವಂತನಿಗಾಗಿ ಮಾಡ್ತಕ್ಕಂಥ ಪರಮಾತ್ಮನ ಸೇವೆಯ ಪ್ರತೀಕವಾಗುತ್ತೆ. ಸೊ ಹಾಗಾಗಿ ಈ ರೀತಿ ಕಾರ್ಯ ಮಾಡಿದರೆ ಕರ್ಮಿಯು ನಿತ್ಯನಾಗ್ತಾನೆ, ಅಂದರೆ ಶಾಶ್ವತನಾಗ್ತಾನೆ, ಶಾಶ್ವತ ಬದುಕೋಕೆ ಹೋಗ್ಲಿಕ್ಕೆ ಸಾಧ್ಯ, ಭಗವಂತನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ನಾವು ಮಾಡ್ತಕ್ಕಂಥದ್ದನ್ನ 3 ಗುಣದಲ್ಲಿ ಮಾಡ್ತೇವೆ. ಸೊ ಹಾಗಾಗಿ 3 ಗುಣದಲ್ಲಿ ಮಾಡೋದನ್ನ ಆಧ್ಯಾತ್ಮಿಕೃತ ಮಾಡಿಸೋದು ಹೇಗೆ? ನಾವು ಮಾಡುವ ಯಜ್ಞ ತಪಸ್ಸುಗಳನ್ನ ಆಧ್ಯಾತ್ಮಿಕೃತಗೊಳಿಸ್ಬೇಕು ಅಂದ್ರೆ ನಾವು ಕೃಷ್ಣಾರ್ಪಣಂ ಅಂದ್ರೆ ಓಂ ತತ್ಸತ್ ಅಂದ್ರೆ ಕೃಷ್ಣಾರ್ಪಣಂ ಅಂತ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಕೃಷ್ಣಾರ್ಪಣಂ, ಭಗವಂತನ ಪ್ರೀತಿಗಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು, ನನ್ನ ಇಂದ್ರಿಯ ಭೋಗಕ್ಕಲ್ಲ. ಅದನ್ನ ಓಂ ತತ್ಸತ್ ಅಂತ ಹೇಳ್ತಾರೆ. ಅಶ್ರದ್ಧಯಾಹುತಂ ದತ್ತಂ ತಪಸ್ತಪ್ತಂ ಕೃತಂ ಚಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯನೋ ಇಹ. ಅರ್ಜುನನೇ, ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ ದಾನ ತಪಸ್ಸು ಅಶಾಶ್ವತ, ಅದನ್ನು ಅಸತ್ ಎಂದು ಕರೆಯುತ್ತಾರೆ. ಸೊ ಹಾಗಾಗಿ ಇಲ್ಲಿ ಈ ಅಧ್ಯಾಯ ಪ್ರಾರಂಭವಾಗುವುದು ಯಾವುದು? ಅರ್ಜುನನ ಪ್ರಶ್ನೆಯಿಂದ. ಅರ್ಜುನ ಏನ್ ಪ್ರಶ್ನೆ ಕೇಳಿದ? ಶ್ರದ್ಧೆ ಇಲ್ಲದೆ, ಯಾರು ಧರ್ಮಗ್ರಂಥಗಳಲ್ಲಿ ಶ್ರದ್ಧೆ ಇಲ್ಲದೆ, ಅಲ್ಲಿ ಧರ್ಮಗ್ರಂಥಗಳಲ್ಲಿ ಹೇಳದೆ ಇರ್ತಕ್ಕಂತಹ ಯಾವುದು ಕೆಲಸವನ್ನ ಅವರು ಮಾಡ್ತಾರೆ, ಯಜ್ಞದಾನ ತಪಸ್ಸು ಎಲ್ಲ, ಅದು ಯಾವ ಗುಣದವರು? ಅವರು ಸತ್ವಗುಣವೇ, ರಜೋಗುಣವೇ, ತಮೋಗುಣವೇ? ಅದಕ್ಕೆ ಭಗವಂತ ಎಲ್ಲವನ್ನೂ ಕೂಡ ನಮಗೆ ವಿವರವಾಗಿ ತಿಳಿಸಿದ್ದಾನೆ. ಆಮೇಲೆ ಹೇಳ್ತಾನೆ, ಯಾವಾಗ ಭಗವಂತನಲ್ಲಿ ಶ್ರದ್ಧೆ ಇಲ್ಲ, ಶಾಸ್ತ್ರ ಗ್ರಂಥಗಳಲ್ಲಿ ಇಲ್ಲದಿದ್ದನ್ನ ಮಾಡ್ತಾರೆ, ಅಂತಹ ಯಜ್ಞವಾಗಲಿ ದಾನವಾಗಲಿ ತಪಸ್ಸು ಅದು ಅಶಾಶ್ವತ, ಅದು ನಮ್ಮ ಶಾಶ್ವತ ಬದುಕಿಗೆ ಭಗವಂತನ ಕಡೆ ನಮ್ಮನ್ನು ತಗೊಂಡು ಹೋಗೋದಿಲ್ಲ, ಅದನ್ನ ಅಸತ್ ಎಂದು ಕರೆಯುತ್ತಾರೆ ಅಂತ ಹೇಳ್ತಾ ಇದ್ದಾನೆ. ಸೊ ಈಗ ತುಂಬಾ ಮುಖ್ಯವಾದದ್ದು ಇಲ್ಲಿ ನಾವು ತಿಳಿತಾ ಇದ್ದೇವೆ, ಪರಮ ಪ್ರಭುವಿನಲ್ಲಿ ಶ್ರದ್ಧೆ. ನಾವೀಗ ಶ್ರದ್ಧಾತ್ರಯ ವಿಭಾಗ ಯೋಗ. ಸೊ ಇದರಲ್ಲಿ ನಮಗೆ ಏನು ಮುಖ್ಯವಾಗಿದ್ದು? ಭಗವಂತನಲ್ಲಿ ನಮಗೆ ಶ್ರದ್ಧೆ ಮೂಡಬೇಕು, ನಮಗೆ ಧರ್ಮ ಗ್ರಂಥಗಳಲ್ಲಿ ಶ್ರದ್ಧೆ ಮೂಡಬೇಕು ಅಲ್ವಾ? ಹರೇ ಕೃಷ್ಣ ಅಲ್ವಾ? ಈಗ ನಾವು ನೋಡಿದ್ದೇವೆ, ಶ್ರದ್ಧೆಯಿಂದ ನಮಗೆ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅದರ್ಥ ನಿವೃತ್ತಿ, ಆ ರುಚಿ, ಆ ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ ಅಲ್ವಾ? ಈ ಶ್ರದ್ಧೆಯೇ ಮೊದಲ ಮೆಟ್ಟಿಲು ನಮಗೆ ಭಕ್ತಿ ಸೇವೆಯಲ್ಲಿ ಅಲ್ವಾ? ಅಲ್ವಾ? ಹಾಗಾಗಿ ಶ್ರದ್ಧೆ ಬೆಳಿಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಶ್ರದ್ಧೆ ಬೆಳಿಬೇಕು ಅಂದ್ರೆ ಯೋಗ್ಯವಾದ ಗುರುವಿನ ಮಾರ್ಗದರ್ಶನ ಪಡೆಯಬೇಕು. ಸೊ ಗುರುವಿನ ಮಾರ್ಗದರ್ಶನದಲ್ಲಿ ನಮಗೆ ಈ ಶ್ರದ್ಧೆ ಬೆಳೀಲಿಕ್ಕೆ ಸಾಧ್ಯ. ಯಾಕಂದ್ರೆ ಗುರುವು ಆಧ್ಯಾತ್ಮಿಕದಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಯಾಕಂದ್ರೆ ಗುರುವು ಆ ಭಗವಂತನನ್ನು ಕಂಡಿದ್ದಾರೆ, ಹಾಗಾಗಿ ಅವರು ಮಾರ್ಗದರ್ಶನ ಮಾಡಲಿಕ್ಕೆ ಅವರು ಸರಿಯಾದ ವ್ಯಕ್ತಿ. ಸೊ ಗುರುವನ್ನ ನಾವು ಗುರುವಿಗೆ ಶರಣಾಗಬೇಕು, ಗುರುವಿನ ಮಾರ್ಗದರ್ಶನ ಪಡ್ಕೊಳ್ಬೇಕು. ಅದಕ್ಕೆ ಗುರುವಿನ ಹತ್ತಿರ ನಾವು ಹೋಗ್ಬೇಕು. ಯಾವ ಗುರುವು? ಸದ್ಗುರು ಅಂದ್ರೆ ಯಾರು? ಅವರು ಸಂಪ್ರದಾಯದಿಂದ ಬಂದ ಗುರು. ಸಂಪ್ರದಾಯ ಅಂದ್ರೆ ಏನು? ಸಂಪ್ರದಾಯ ಅಂದ್ರೆ ಅದರಲ್ಲಿ ಮೂಲ ಆಕಾರ ಕೃಷ್ಣ. ಸೊ ಅದರಿಂದ ಆ ಕೃಷ್ಣನ ಆ ಮೂಲ ಸಂಪ್ರದಾಯ ಆಕಾರ ಇದ್ದಿರ್ತಕ್ಕಂತಹ ಸಂಪ್ರದಾಯದಲ್ಲಿ ಬಂದ ಗುರುವಿಗೆ ನಾವು ಆ ಮಾರ್ಗದರ್ಶನ ಪಡ್ಕೊಂಡ್ರೆ ಆ ಗುರುವು ನಮಗೆ ಹೇಳ್ತಾನೆ. ಸೊ ಹಾಗಾಗಿ ಇವತ್ತಿನ ಅಧ್ಯಾಯಲ್ಲಿ ಮುಕ್ತಾಯ ಆಗ್ತಾ ಇದೆ. ಹರೇ ಕೃಷ್ಣ. ಸೊ ಅನಧಿಕೃತ ಆರಾಧನೆ ಬಗ್ಗೆ ಅರ್ಜುನ ವಿಚಾರ ಮಾಡಿದ. ಮೊದಲು ನಾವು ನೋಡಿದ್ದೇವೆ ಮೊದಲನೇ ಶ್ಲೋಕದಲ್ಲಿ. ಹೀಗೆ ಯಾಕಂದ್ರೆ ಧರ್ಮಶಾಸ್ತ್ರದಲ್ಲಿ ಹೇಳಿರದೇ ಇರ್ತಕ್ಕಂತಹ ಆರಾಧನೆ ಅದು ಅನಧಿಕೃತ, ಅದು ಅಧಿಕೃತವಾದ ಆರಾಧನೆ ಅಲ್ಲ. ಅಧಿಕೃತವಾದ ಆರಾಧನೆ ಅಂತಂದ್ರೆ ಅದು ಅಥೆಂಟಿಕ್ ಆರಾಧನೆ, ಅಂದ್ರೆ ಅದು ಧರ್ಮಶಾಸ್ತ್ರದಲ್ಲಿ ಅದರ ಉಲ್ಲೇಖ ಇರಬೇಕು. ಹಾಗೆ ಧರ್ಮಶಾಸ್ತ್ರದಲ್ಲಿ ಇಲ್ಲದೆ ತನ್ನ ಸ್ವಂತ ಕಲ್ಪನೆಯ ಮೂಲಕ ಮಾಡಿದರೆ ಅದು ಅನಧಿಕೃತ. ಅದರ ಬಗ್ಗೆ ಹೇಗೆ ಏನು ಅಂತ ಅರ್ಜುನ ಪ್ರಶ್ನೆ ಕೇಳಿದಾಗ ಭಗವಂತ ಉತ್ತರ ಕೊಡ್ತಾನೆ. ಸೊ ಉತ್ತರ 3 ವಿಧಾನಗಳಲ್ಲಿ ನಾವು ಆರಾಧನೆ ಮಾಡ್ತೇವೆ. ಯಾಕಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ, ಆ ಗುಣದ ಆಧಾರದ ಮೇಲೆ ಶ್ರದ್ಧೆ ಬರುತ್ತೆ. ಒಬ್ಬನ ನಂಬಿಕೆ, ಸಾತ್ವಿಕ ಶ್ರದ್ಧೆ,
ರಾಜಸಿಕ ಶ್ರದ್ಧೆ ಮತ್ತು ತಾಮಸಿಕ ಶ್ರದ್ಧೆ. ಸೊ ಆಮೇಲೆ ಅದರ ಮೇಲೆ 3 ವಿಧದ ಆಹಾರಗಳು, 3 ಸಾತ್ವಿಕ ಆಹಾರ, ಮತ್ತೆ ರಾಜಸಿಕ ಆಹಾರ, ತಾಮಸಿಕ ಆಹಾರ. ಸೊ ಭಗವದ್ಗೀತೆಯಲ್ಲಿ ಆಹಾರ ತಗೊಳ್ಳೋದು ಹೇಗೆ, ಯಾವ ಆಹಾರವನ್ನು ಸ್ವೀಕರಿಸಬೇಕು, ನಾವು ಸಾತ್ವಿಕ ಆಹಾರವನ್ನು ಸ್ವೀಕರಿಸಬೇಕು. ಅದನ್ನ ನಾವು ಸಾತ್ವಿಕ ಆಹಾರವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಅದು ಏನಾಗುತ್ತೆ, ಆಧ್ಯಾತ್ಮಿಕೃತ ಆಹಾರ. ಸೊ ಆಧ್ಯಾತ್ಮಿಕೃತ ಆಹಾರವನ್ನ ಆ ಭಗವಂತನಿಗೆ ಸಾತ್ವಿಕ ಆಹಾರವನ್ನು ತಯಾರು ಮಾಡಿ ಶುದ್ಧ ಮನಸ್ಸಿನಿಂದ ನಾವು ಶುಚಿರ್ಭೂತರಾಗಿ ಅದನ್ನು ತಯಾರಿಸಿ ಭಗವಂತನಿಗೆ ಅರ್ಪಿಸಿ ಅದನ್ನು ನಾವು ಸೇವನೆ ಮಾಡಿದರೆ ನಮ್ಮ ಒಂದು ಇದು ಅಸ್ತಿತ್ವ ಸಂಶುದ್ಧಿ, ನಮ್ಮ ಜೀವನದಲ್ಲಿ ಪರಿಶುದ್ಧಿ ಆಗ್ಲಿಕ್ಕೆ ಸಾಧ್ಯ. ಸೊ ಅದರಿಂದ ಭಗವದ್ಗೀತೆ ನಮಗೆ ಸಾತ್ವಿಕ ಆಹಾರ, ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ತಿನ್ನಬೇಕು, ಅದನ್ನು ಸೇವನೆ ಮಾಡಬೇಕು ಆಗ ಅಂತ ಹೇಳುತ್ತೆ. ಆಮೇಲೆ ಯಜ್ಞ, 3 ವಿಧದಲ್ಲಿ ಯಜ್ಞ ನೋಡಿದ್ವಿ. ಸಾತ್ವಿಕ ಯಜ್ಞ, ರಾಜಸಿಕ ಯಜ್ಞ, ತಾಮಸಿಕ ಯಜ್ಞ. ಅದರಲ್ಲಿ ನಾವು ಸಾತ್ವಿಕ ಯಜ್ಞ ಮಾಡಬೇಕು, ಅಂದ್ರೆ ಯಾವದ ಫಲ ಆಕಾಂಕ್ಷೆ ಇಲ್ಲದೆ ನಾವು ನಮ್ಮ ಕರ್ತವ್ಯ ಅಂತ ಮಾಡಬೇಕು. ಸೊ ಈ ಯಜ್ಞದಲ್ಲಿ ನಾವು ಅಲ್ಲಿ ಸಂಕೀರ್ತನ ಯಜ್ಞ ಅದನ್ನ ಮಾಡ್ಲಿಕ್ಕೆ ನಮಗೆ ಭಗವಂತ ಸೂಚಿಸಿದ್ದಾರೆ. ಆಮೇಲೆ 3 ರೀತಿಯ ತಪಸ್ಸು, ಇದರಲ್ಲಿ 3 ರೀತಿಯ ತಪಸ್ಸಲ್ಲಿ ನಾವು ನೋಡಿದ್ದೇವೆ. ಆ 3 ರೀತಿಯ ತಪಸ್ಸಲ್ಲಿ ಅಲ್ಲಿ ದೈಹಿಕ ತಪಸ್ಸು, ಮಾನಸಿಕ ತಪಸ್ಸು ಮತ್ತು ಮಾತಿನ ತಪಸ್ಸು. ಸೊ ದೈಹಿಕ ತಪಸ್ಸಲ್ಲಿ ಗುರು ಹಿರಿಯರಿಗೆ ನಾವು ಗುರು ಆ ಭಗವಂತನಿಗೆ ಪೂಜೆ ಮಾಡೋದು, ಆಮೇಲೆ ಗುರುವಿನ ಪೂಜೆ ಮಾಡೋದು, ಬ್ರಾಹ್ಮಣರ ಪೂಜೆ ಮಾಡೋದು, ಹಿರಿಯರಿಗೆ ನಾವು ನಮಸ್ಕಾರ ಮಾಡೋದು, ಗೌರವಿಸುವುದು, ಇದೆಲ್ಲ ದೇಹದ ತಪಸ್ಸು. ಮಾತಿನ ತಪಸ್ಸು, ನಮ್ಮ ಮಾತನ್ನು ಯಾವಾಗಲೂ ನಾವು ಸತ್ಯವನ್ನೇ ಆಡಬೇಕು, ಇನ್ನೊಬ್ಬರಿಗೆ ಹಿತಕರವಾದದ್ದನ್ನು ಆಡಬೇಕು, ಮತ್ತೆ ಆ ಮಾತಿನಿಂದ ಅಂದರೆ ಇನ್ನೊಬ್ಬರಿಗೆ ನೋವಾಗುವಂಥ ಮಾತನ್ನು ಆಡಬಾರ್ದು. ಮತ್ತೆ ನಮ್ಮ ಮಾತನ್ನ ನಾವು ಮಾತಿನಲ್ಲಿ ನಾವು ಯಾವುದೇ ಮಾತಾಡಿದ್ರು ಕೃಷ್ಣನ ಬಗ್ಗೆ ಮಾತಾಡಬೇಕು. ಮತ್ತೆ ಇನ್ನೊಂದು ನಮ್ಗೆ ಹೇಳಿದ್ದಾರೆ, ವೈದಿಕ ಸಾಹಿತ್ಯಗಳನ್ನು ನಾವು ಓದಬೇಕು, ಅದು ಕೂಡ ಮಾತಿನ ತಪಸ್ಸಾಗತ್ತೆ. ಆಮೇಲೆ ಮನಸ್ಸಿನ ತಪಸ್ಸು, ನಮ್ಮ ಮನಸ್ಸನ್ನ ನಾವು ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಒಳ್ಳೆ ವಿಚಾರವನ್ನ ಮಾಡಬೇಕು. ನಮ್ಮ ಮನಸ್ಸಿಗೆ ಒಳ್ಳೆಯದನ್ನ ನಾವು ಕೊಡಿಸ್ಬೇಕು, ಒಳ್ಳೆ ವಿಚಾರಗಳನ್ನ. ಯಾಕೆ ಇಂದ್ರಿಯ ಭೋಗದಲ್ಲಿ ತೊಡಗಿಸಬಾರದು ಮನಸ್ಸನ್ನ. ಅದಕ್ಕೆ ನಾವು ಮನಸ್ಸಿಗೆ ಆಹಾರ ಅಂದ್ರೆ ನಾವು ಭಗವಂತನ ಪರಂ ದೃಷ್ಟವ ನಿವರ್ತತೆ, ಭಗವಂತನ ಬಗ್ಗೆ ವಿಚಾರಗಳನ್ನ ಮನಸ್ಸಿಗೆ ಕೊಡಬೇಕು. ಸೊ ಅದನ್ನ ಹೇಳಿದ್ದಾರೆ. ಮತ್ತೆ ಆ ಮನಸ್ಸಿನ ಇದರಲ್ಲಿ ನಮಗೆ ಮನಸ್ಸಿಗೆ ಶಿಕ್ಷಣ ಕೊಡಬೇಕಾಗತ್ತೆ. ಯಾಕಂದ್ರೆ ಮನಸ್ಸು ಸ್ಟಬರ್ನ್, ಹಠಮಾರಿ, ಅದಕ್ಕೆ ಶಿಕ್ಷಣ ಕೊಟ್ಟು ಅದಕ್ಕೆ ಟ್ರೈನಿಂಗ್ ಕೊಡಬೇಕಾಗತ್ತೆ. ಸೊ ಈ ಮನಸ್ಸನ್ನ ಯಾರು ನಿಯಂತ್ರಿಸ್ತಾರೆ, ಮಾತನ್ನು ಯಾರು ನಿಯಂತ್ರಿಸ್ತಾರೆ, ಕೋಪವನ್ನು ಯಾರು ನಿಯಂತ್ರಿಸ್ತಾರೆ, ಅವರು ಪ್ರಪಂಚದಾದ್ಯಂತ ಆಹಾರದ ನಿಯಂತ್ರಣ ಯಾರಿಗಿರುತ್ತೆ, ಮತ್ತೆ ಆ ಒಂದು ಲೈಂಗಿಕ ನಿಯಂತ್ರಣ ಯಾರಿಗಿರುತ್ತೆ, ಅವರು ಪ್ರಪಂಚದಾದ್ಯಂತ ಗುರುವಾಗ್ಲಿಕ್ಕೆ ಸಾಧ್ಯ. ಸೊ ಅದರಿಂದ ಇಲ್ಲಿ ನಿಯಂತ್ರಣ ಬಹಳ ಮುಖ್ಯವಾಗುತ್ತೆ. ತಪಸ್ಸಿನ ಬಗ್ಗೆ ಹೇಳಿದ್ರು 3 ರೀತಿಯ ದಾನ, ಸಾತ್ವಿಕ ದಾನ, ರಾಜಸಿಕ ದಾನ, ತಾಮಸಿಕ ದಾನ. ಸಾತ್ವಿಕ ದಾನವನ್ನ ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ. ಅಂದ್ರೆ ಒಳ್ಳೆಯ ಪಾತ್ರ, ಒಳ್ಳೆಯ ಒಬ್ಬ ವ್ಯಕ್ತಿ ಅಂದ್ರೆ ಬ್ರಾಹ್ಮಣ ಮತ್ತೆ ವೈಷ್ಣವ, ಅವರಿಗೆ ದೇವಸ್ಥಾನ, ಇದಕ್ಕೆ ದಾನ ಮಾಡಬೇಕು ನಾವು. ಆಮೇಲೆ ದಾನದಲ್ಲಿ ನಮಗೆ ಫಲಾಪೇಕ್ಷೆ ಇರಬಾರದು, ಮತ್ತು ಯಾವುದೇ ದಾನ ಮಾಡಿದಲ್ಲಿ ಪ್ರತಿಫಲಾಪೇಕ್ಷೆ ಇರಬಾರದು. ಮತ್ತು ಒಳ್ಳೆಯ ದಿನಗಳಲ್ಲಿ ಕೊಡಬೇಕು, ಅಂದರೆ ಸೂರ್ಯಗ್ರಹಣ, ಚಂದ್ರಗ್ರಹಣ, ಮತ್ತೆ ಒಂದು ತಿಂಗಳಿನ ಅಂತ್ಯ, ಕೊನೆಯ ದಿನಗಳಲ್ಲಿ, ಆಮೇಲೆ ಒಳ್ಳೆಯ ಒಂದು ದಿನಗಳಲ್ಲಿ ನಾವು ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಯಜ್ಞದಾನ ತಪಕರ್ಮ ಇದನ್ನು ಬಿಡಲೇಬಾರದು. ಇದರಿಂದ ನಮಗೆ ಶುದ್ಧಿ ಉಂಟಾಗುತ್ತೆ, ನಮ್ಮ ಅಸ್ತಿತ್ವ ಶುದ್ಧಿ ಆಗುತ್ತೆ. ಮತ್ತು ಯಜ್ಞದಾನ ತಪಕರ್ಮಗಳನ್ನು ನಾವು ಮಾಡಿದರೆ ಅಲ್ಲಿ ಏನಾಗುತ್ತೆ, ಎಲ್ಲವೂ ಕೂಡ ನಾವು 3 ಗುಣಗಳಲ್ಲೇ ಇರುತ್ತೇವೆ ಈ ಪ್ರಪಂಚದಲ್ಲಿ, ಐಕ ಪ್ರಪಂಚದಲ್ಲಿ. ಅದಕ್ಕೆ ನಾವು ಮಾಡಿದ್ದನ್ನೆಲ್ಲ ಆಧ್ಯಾತ್ಮಿಕೃತಗೊಳಿಸಬೇಕು. ಅದು ಹೇಗೆ ಸಾಧ್ಯ? ಅದನ್ನ ಓಂ ತತ್ ಸತ್ ಅಂತ ಯಜ್ಞದಾನ ತಪಕರ್ಮಗಳನ್ನು ಭಗವಂತನಿಗೆ ನಾವು ಅರ್ಪಿಸಿದಾಗ ನಮಗೆ ಅದು ಆಧ್ಯಾತ್ಮಿಕೃತವಾಗುತ್ತೆ, ನಮಗೆ ಇಹ ಬಂಧನದಿಂದ ಅದು ನಮ್ಮನ್ನ ಪಾರು ಮಾಡುತ್ತೆ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿಯಿತು. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಎಲ್ಲರಿಗೂ ಕೂಡ ಧನ್ಯವಾದಗಳು ಇವತ್ತಿನ ಒಂದು ತರಗತಿಗೆ ಬಂದಿದ್ದಕ್ಕಾಗಿ. ಹರೇ ಕೃಷ್ಣ. ಹರೇ ಕೃಷ್ಣ. ತಮ್ಮೆಲ್ಲರೂ ಕೂಡ ನಾಳೆ ದಿವಸ ನಿಮಗೆ ಕೊನೆಯ ದಿವಸ ಇದೆ, ಅದರಿಂದ ನಾಳೆ ದಿವಸ ಸ್ವಲ್ಪ ಬೇಗ ಬಂದರೆ ಒಳ್ಳೆಯದು. ಯಾಕೆಂದರೆ ಅಧ್ಯಾಯ ತುಂಬ ದೊಡ್ಡದಿದೆ, ಅದರಿಂದ
ನಿಮಗೆ ಸಾಧ್ಯವಾದರೆ ಒಂದು 10 ನಿಮಿಷ ಮುಂಚೆ ಬಂದರೆ ಒಳ್ಳೆಯದು. ಹರೇ ಕೃಷ್ಣ.